ಕಥೆಯ ಮಂಗಲ ಕಥೆಯ ಸಾರ ಕಪಿ ಧೀರಲಕ್ಷ್ಮೀ ನಾರಾಯಣ ಜಗದುತ ವಾರಣ ವದನ ತ್ರೈಲೋಕ ಮೋಹನ ವಾರಣ ವದನ ವಾರಣಾಜವರದಾಯಕ ತನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೇ ಜಗಗತಿ ಪಾವನನೆ ಸನಕಾದಿ ಸಂಜನನಿ ಕರಸತರ ರಾವಣಾಸುರಮತನ ಶ್ರವಣ ಸುತ ವಿನೂತನ ಕಥನ ಕಾರಣ ಕೌದಾನದ ಜನವಾಗದುಗಿನ ವೀರ ನಾರಾಯಣ ಚಿರವಾರಿ ದಿಶಯನ ಧರಣಿಯ ಚಿರವಾರಿ ದಿಶಯನ ಧರಣಿಯ ಬಾರ ವೀಳು ಹಲು ಮನುಜವೆಯಲಿ ಚರುದರಕೆಯೊಳಗೆ ಮೆರೆದಿರೆ ಸಾರತರದಿ ಸಾರತರದಿ ಪಾರಿಜಾತದ ಪ್ರಕರಣ ಒಂದು ಇಷ್ಟು ಬೆಳೆಯುತ್ತದೆ ಎನ್ನುವಂತಹ ಒಂದು ನಿರೀಕ್ಷೆಯೇ ಇರಲಿಲ್ಲ. ಆದರೂ ಬೆಳೆದಿದೆ. ಅದು ಎಷ್ಟು ಬೇಕು ಅದಕ್ಕಿಂತಲೂ ಮೀರಿ ಬೆಳೆದಿದೆ. ನನ್ನನ್ನು ಎಲ್ಲರೂ ಕರೆಯುವುದೇ ಭೂಭಾರ ಇಳಿಸುವುದಕ್ಕೋಸ್ಕರವೇ ಅವತರಣವಾಗಿ ಬಂದವ ನಾನು. ಮನುಜ ರೂಪದಲ್ಲಿ ನೆಲೆ ನಿಂತು ಈ ರೀತಿಯಾಗಿ ದ್ವಾಪರದಲ್ಲಿ ನಾನು ಎಲ್ಲರನ್ನೂ ಪೊರೆಯುತ್ತಾ ಇದ್ದೇನೆ. ಕಾಲಕಾಲಕ್ಕೆ ಬೇಕು ಬೇಕಾದುದೆಲ್ಲವನ್ನು ಆಟವನ್ನು ಮಾಡಿ ಎಲ್ಲರಿಗೂ ಕೃಷ್ಣ ಅಂದರೆ ಏನು ಎನ್ನುವಷ್ಟರ ಮಟ್ಟಿಗೆ ತೋರಿಸಿಕೊಟ್ಟಿದ್ದೇನೆ. ಕೆಲವರಿಗೆ ಕೃಷ್ಣ ಲೀಲಾಮಾನುಷನಾಗಿ ಕಂಡರೆ ಮತ್ತೆ ಕೆಲವರಿಗೆ ಸಹಜವಾಗಿ ನಮ್ಮೊಂದಿಗೆ ಇರುವವ, ನಮ್ಮವ ಎನ್ನುವ ಅಭಿಮಾನದ ಕೃಷ್ಣ. ಯಾರು ಏನೇ ಹೇಳಲಿ ಅದೆಲ್ಲವನ್ನು ಅರಗಿಸಿಕೊಂಡು ಯಾವಾಗ ಏನು ಆಗಬೇಕು, ಹೇಗೆ ಆಗಬೇಕು ಅದೆಲ್ಲವನ್ನು ಮಾಡಿಕೊಂಡೇ ಬಂದವ. ಹಾಗಾಗಿಯೇ ನೆನಪಾದದ್ದು ಪಾರಿಜಾತದ ಪ್ರಕರಣ. ನಾರದರು ತಂದುಕೊಟ್ಟ ಹೂವನ್ನು ಕೊಟ್ಟಾಗ ಅದರಿಂದ ಬೆಳೆದ ಕತೆ ನರಕಾಸುರನ ವಲ್ಲಿಯವರೆಗೆ ಹೋಯಿತು, ಅಲ್ಲಿಂದ ಮತ್ತೆ ಬೆಳೆಯಿತು.
ಏನು ಯಾವುದು ಹೇಗೇ ಇರಲಿ, ಆದರೆ ನನ್ನ ನಿರೀಕ್ಷೆಯನ್ನು ಮೀರಿ ಕೆಲವು ಕಡೆ ಬೆಳೀತಾ ಇದೆಯೋ ಎನ್ನುವಂತಹ ಒಂದು ಸಂದೇಹವು ಕಾಡುತ್ತಾ ಇದೆ. ಅದೆಲ್ಲಕ್ಕೂ ಕಾಲ ಕೂಡಿ ಬರಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿಯೇ ನನ್ನದಾದಂತಹ ಎಲ್ಲ ರೀತಿಯ ವ್ಯವಹಾರಗಳನ್ನು ನಡೆಸುತ್ತಾ ಬಂದವನು. ಹೇಳಲಿಕ್ಕೆ 16,108 ಮಂದಿ ಅಂತ ಹೇಳುತ್ತಾರೆ. ಅದು ನರಕಾಸುರನ ಪ್ರಕರಣದ ನಂತರ ಬೆಳೆದ ಕತೆ. ಆದರೂ ಇಷ್ಟು ಮಂದಿಯನ್ನು ಕೃಷ್ಣ ಹೇಗೆ ಸಲಹುತ್ತಾನೆ, ಹೇಗೆ ಸಾಕುತ್ತಾನೆ ಎನ್ನುವ ಜಿಜ್ಞಾಸೆ ಕೆಲವರಿಗಾದರೆ, ನನ್ನವರಾಗಿಯೇ ಇದ್ದವರಿಗೂ ಕೂಡ ಕೆಲವರಿಗೆ ಕೃಷ್ಣ ನಮ್ಮವನಾಗಿದ್ದಾನೆ, ನಮ್ಮವನಾಗಿ ಇರಬೇಕು ಎನ್ನುವಂತಹ ಒಂದು ಆಕಾಂಕ್ಷೆಯೂ ಇರುವುದರಲ್ಲಿ ತಪ್ಪೇನೂ ಇಲ್ಲ. ಅದೇ, ಆದರೆ ಅದು ಮೇರೆ ಮೀರಿ ಬೆಳೆದಾಗ ಕೆಲವು ಸಲ ಕಷ್ಟ ಆಗುತ್ತದೆ. ಅರ್ಥ ಆಗುತ್ತದೆ ನನಗೆ ಹೋದಲ್ಲೆಲ್ಲ ಇದೇ ರೀತಿಯಾದಂತಹ ಒಂದು ಮಾತುಗಳು. ಎಲ್ಲವನ್ನು ನಿಭಾಯಿಸಿಕೊಂಡು ಬಂದವ ನಾನು. ಹಾಗಾಗಿ ದ್ವಾರಕೆಯಲ್ಲಿ ನನ್ನದೇ ಆದಂತಹ ವ್ಯವಹಾರದಲ್ಲಿ ತೊಡಗುತ್ತಾ ಕಾಲವನ್ನು ಕಳೆದದ್ದು. ಯಾಕೋ ಇವತ್ತು ಸ್ವಲ್ಪ ದಣಿವಾದ ಹಾಗೆ ಕಾಣ್ತಾ ಇದೆ. ದಣಿವಾದ ದೇಹಕ್ಕೆ, ದಣಿವಾದ ಮನಸ್ಸಿಗೆ ಅದು ಶಮನವಾಗಬೇಕಿದ್ದರೆ ಅದರ ಪ್ರೀತಿ ಪಾತ್ರರಲ್ಲಿ ಹೋಗಬೇಕು ಎನ್ನುವಂತಹ ಒಂದು ಆಶಯ ಮನಸ್ಸಿನೊಳಗೆ ಮೂಡುವುದು ಸಹಜ ತಾನೆ. ಅಂತಹದೇ ಒಂದು ಆಶಯ ನನ್ನ ಮನಸ್ಸಿನೊಳಗೆ ಮೂಡಿ ಬರುತ್ತಾ ಇದೆ. ಹಾಗಿದ್ದರೆ ಈ ರೀತಿಯಾದಂತಹ ಲೋಕ ವ್ಯವಹಾರದಲ್ಲಿ ಇರುತ್ತಾ ನನ್ನದಾದಂತಹ ಮನಸ್ಸಿನ ದಣಿವು, ಶರೀರದ ದಣಿವು, ಅದಕ್ಕೊಂದು ಉಪಶಮನ ಎನ್ನುತ್ತಾ ನನ್ನ ಪ್ರೀತಿ ಪಾತ್ರಳು, ನನ್ನನ್ನೇ ಯಾವಾಗಲೂ ನಿರೀಕ್ಷೆಯಲ್ಲಿರುವವಳು ಸತ್ಯಭಾಮೆ, ಅವಳೆಡೆಗೆ ಸಾಗುತ್ತೇನಂತೆ, ಹೋಗುತ್ತೇನೆ ಅತ್ತ ಕಡೆ. ನೀರಮಾಮೆಯ ಕಾಣಲೆನ್ನುತ್ತ ನೀರಮಾಮೆಯ ಕಾಣಲೆನ್ನುತ್ತ ಶ್ರೀರಮಣನ ಇತರನು ಸೌದಕ್ಕೆ ದ್ವಾರದೊಳಗೆ ನಾರಿಮಣಿಯಳನ್ನ ಪಿರಮಿದುತ್ತಲಿಯೇ ಚಾರುಹಾಸಿನಿ ನಿನ್ನ ಕಾಣದೆ ಮಾರಿ ಬಣಲಿದೆ ನೆನಲು ಭೂಮಿಯೂ ತೋರಿ ಮದವನು ನುಡಿದಳಚ್ಚುದಗೆ ಸೊಗಸಿನಲ್ಲಿ ನಿನ್ನ ಬಳಿಗೆ ಬರುವಾಗ ಯಾವಾಗಲಿನ ಹಾಗಲ್ಲ, ಓಡೋಡಿ ಬಂದವನಿದ್ದೇನೆ. ನಿಮ್ಮ ಓಟವನ್ನು ನಿಲ್ಲಿಸಬೇಕು ಎನ್ನುವ ಹಾಗೆ ಕದವನ್ನು ಬಂಧಿಸಿದವಳಿದ್ದೇನೆ ನಾನು. ಕಾಣುತ್ತಾ ಇದೆ ಅರ್ಧ ಮುಚ್ಚಿದ ಕದ. ನಿಮ್ಮನ್ನು ನೋಡಿದ ಕೂಡಲೇ ಪೂರ್ತಿಯಾಗಿ ಮುಚ್ಚುತ್ತೇನೆ ಅಂತ ತೊಡಗಿದೆ. ನನಗೆ ಅರ್ಥವಾದದ್ದು, ನೀನು ಬಾಗಿಲನ್ನು ಈಗಾಗಲೇ ತೆರೆಯುತ್ತಾ ಇದ್ದೀಯೋ, ಹಾಗಾಗಿ ಒಂದು ಅರ್ಧ ಕದ ತೆರೆದಿದೆ, ಇನ್ನೊಂದು ನಾನು ಬರುವಾಗಲೇ ನೀನು ತೆರೆಯಿದಿ. ನಿಮ್ಮ ಅರ್ಥ ಗೊತ್ತಾಯಿತು ನನಗೆ. ನೀವು ಸೇರಿದ ಮೇಲೆ ನಾನು ಪೂರ್ತಿಯಾಗಿ ಮುಚ್ಚುತ್ತೇನೆ ಅಂತ. ಹಾಗೆ ಮಾಡಲಿಲ್ಲ, ನೀವು ಹೊರಗೆ ಇರುವಾಗಲೇ ನಾನು ಅದನ್ನು ಮುಚ್ಚಿದ್ದೇನೆ. ಯಾಕೋ ಅರ್ಥ ಆಗ್ಲಿಲ್ಲ. ನಿನ್ನ ಬಳಿಗೆ ಉತ್ಸಾಹದಿಂದ ಬರುವುದು ನಾನು, ಬಂದ ಕೂಡಲೇ ಒಮ್ಮೆ ಬಿಗಿ ತಪ್ಪಿದರೆ ನನಗೆ ಸಮಾಧಾನ ನೋಡು. ಆ ರೀತಿಯ ವರ್ತನೆಯನ್ನು ನೀನು ಯಾವಾಗಲೂ ತೋರುವವಳು. ಇದ್ಯಾಕೋ ಇವತ್ತು ಬಾಗಿಲ ಮರೆಯಲ್ಲೇ ನಿಂತು ನನ್ನನ್ನು ಒಳಗೆ ಕರೆಯದೆ ಮಾತಾಡಿಸ್ತಾ ಇದ್ದೀಯಲ್ಲ ಬಾಮ, ಏನೇ ಇದು? ಎಲ್ಲಿ ಹೋಗಿದ್ದೀರಿ ನೀವು? ಬಂದದ್ದು ಅಲ್ಲಿಂದ. ನಾನು ಎಲ್ಲಿಂದ ಬಂದದ್ದು? ಎಲ್ಲಿಂದ ಅಲ್ಲಿ ಹೋಗ್ತಾ ಇರ್ತೇನಲ್ಲ. ಅಲ್ಲ, ನೀವು ಹೊರಟು ದಿವಸ ಎಷ್ಟಾಯ್ತು? ಹಾಗೆಯಾ? ಹೌದು. ಎಲ್ಲ ಕಡೆಗೆ ಹೋಗಿ ಸುತ್ತಿ ಬಳಸಿ ಬರಬೇಕಿದ್ರೆ ನಿಮಗೆ ನೆನಪುಂಟ ಇಲ್ಲಿದ್ದು? ಯಾಕೆ ನೆನಪಿಲ್ಲದೆ? ಅದು ನಿನ್ನದು. ಈಗ ಎಲ್ಲಿಯೂ ಸ್ಥಳ ಸಿಗದೆ ಬಂದಿದ್ದೋ, ಅಲ್ಲ ನೆನಪಾಗಿ ಬಂದದ್ದೋ, ಅಲ್ಲ ಯಾರಾದ್ರೂ ನೆನಪಿಸಿದ್ದೋ? ಹಾಗೇನೂ ಇಲ್ಲ. ಎಲ್ಲಿಯೂ ಸ್ಥಳ ಕೃಷ್ಣನಿಗೆ ಇಲ್ಲ ಅಂತ ಏನೂ ಇಲ್ಲ. ಎಲ್ಲ ಕಡೆಯಲ್ಲೂ ಕೃಷ್ಣನಿಗೆ ಇವತ್ತಿನ ಮಟ್ಟಿಗೆ ಎಲ್ಲಿಯೂ ಸಿಗದೆ ಹಾಗೇನೂ ಅಲ್ಲ. ಆದರೆ ಎಲ್ಲ ಸ್ಥಳಕ್ಕಿಂತಲೂ ಪ್ರೀತಿಯಾದಂತಹ ಸ್ಥಳ ಅದು ನಿನ್ನ ಮಂದಿರ ನೋಡು. ಪ್ರೀತಿಯ ಹೌದು ಅಂತಾದ್ರೆ, ತೋರಿಕೆಯ ಪ್ರೀತಿ ಅಂತ ಗೊತ್ತಾಗ್ತದೆ. ಹೌದು ಅಂತಾದ್ರೆ ನೀವು ಯಾವಾಗಲೂ ಬರೋದಿಲ್ವಾ?
ಅಲ್ಲ, ಯಾವಾಗಲೂ ಬರಬೇಕಂತ ನನಗೂ ಮನಸ್ಸಿದೆ ನೋಡು. ಆದ್ರೆ ಏನು ಮಾಡೋದು, ಒಮ್ಮೊಮ್ಮೆ ವ್ಯವಹಾರ ಆಚೆ ಈಚೆ ಆಗುತ್ತದೆ. ಅದೇ ಕೇಳಿದ್ರೆ ನೀವು ಹೇಳುವುದು ಹಾಗೆ, ರಾಜಕೀಯ ಹಾಗೆ ಹೀಗೆ ಹಾಗಂತ ನೀವೆಲ್ಲೂ ರಾಜಕೀಯದಲ್ಲಿ ಕುಳಿತದ್ದಿಲ್ಲ, ಅದವರೇ ಕುಳಿತಿರುವುದು. ಬಲರಾಮದೇವರು ಅಲ್ಲ, ಬಲರಾಮ ಅಣ್ಣ ರಾಜಕೀಯದಲ್ಲಿ ಇದ್ರೂ ಕೂಡ ಅವನ ರಾಜಕೀಯದ ಆ ನಡೆಗೆ ಪೂರಕವಾಗಿ ವರ್ತಿಸುವವನು ತಮ್ಮನಾದ ನಾನು. ಅದು ನಿನಗೂ ಗೊತ್ತಿದ್ದ, ನಾನು ಆಕ್ಷೇಪ ಮಾಡೋದಿಲ್ಲ, ನಿನಗೆ ಗೊತ್ತಿದ್ದ ವಿಷಯವೇ. ನಾನು ಆಕ್ಷೇಪ ಇಲ್ಲೇ ಮಾಡಿ. ಏನು ನಿನ್ನ ಆಕ್ಷೇಪ? ಅಲ್ಲ, ಏನು ಸ್ವಾಮಿ ಇದು? ಓ ಸರಸಾಕ್ಷ ಸರಸಾಕ್ಷ ವೇದ ವೇದ ನಾರಿಯನ್ನಳು ಏನು ಗೊತ್ತಾಯ್ತು? ನನ್ನಲ್ಲಿಗೆ ನೀವು ಬರುವುದಕ್ಕೆ ವಿಳಂಬ ಮಾಡುವುದು ಯಾಕೆ? ಯಾಕೆ? ಯಾವಾಗಲೂ ನೆನಪಾದಾಗ ಬರುವುದು ಯಾಕೆ? ಅಲ್ಲ, ಅಲ್ಲಿಗೆ ಹೋಗ್ಲಿಲ್ವೋ ಎನ್ನುವ ದೃಷ್ಟಿಯಿಂದ ಬರುವುದು ಯಾಕೆ ಅಂತ ಈಗ ಹೇಳುದು ಯಾವಾಗಲೂ ನೆನಪಾಗುವುದು, ಅಷ್ಟು ಹೇಳುದು ಯಾಕೆ ಹೇಳುದು? ನನ್ಗೆ ಯಾವಾಗಲೂ ನಿನ್ನದೇ ಅಲ್ವೇ? ಯಾವಾಗಲೂ ಇದ್ರೆ ನೀವು ನಿನ್ನೆ ಮೊನ್ನೆ ನನ್ನಲ್ಲೇ ಇರ್ಬೇಕಿತ್ತಲ್ಲ. ಹಾಗೆ ಹಾಗೆ ಹೌದು, ಒಮ್ಮೊಮ್ಮೆ ನಾನು ಹೇಳಿದೆ ಅಲ್ವೇ, ವ್ಯವಹಾರದ ಕಾರಣದಿಂದಾಗಿ ಹೊರಗೆ ಉಳಿಬೇಕಾಗ್ತದೆ, ಮನಸ್ಸಿದ್ರು ಬರ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಏನೇ ವ್ಯವಹಾರ ಇದ್ರು ಹಗಲಿನಲ್ಲಿ ಮಾತ್ರ ಅಲ್ವೇ ಸ್ವಾಮಿ ಇರುವುದು, ರಾತ್ರಿ ಹೊತ್ತಿನಲ್ಲಿ ವ್ಯವಹಾರ ಉಂಟ ಇದ್ರು ಯಾವುದಾದ್ರೂ ಒಮ್ಮೆ ಇದ್ದೀತು ಅಷ್ಟೇ. ಅಂತಹ ನೀವು ಬರುವುದಿಲ್ಲ ಯಾಕೆ? ಹಾಗಿದ್ರೆ ನೀವೇನು ಎಲ್ಲರಿಗೂ ನಾವು ಅಷ್ಟಮೈಸಿಯರಿಗೂ ಸಮಾನವಾಗಿ ನೀವು ಕಾಣಬೇಕಲ್ವೇ? ಅಲ್ವೇ ಅಲ್ವೇ ಅಲ್ವಾ? ಕಂಡಿದ್ದೀರಾ? ಈಗ ಸೂರ್ಯ ಕಿರಣ ಎಲ್ಲ ಕಡೆಗೆ ಒಂದೇ ರೀತಿಯಾಗಿ ಪಸರಿಸ್ತದೆ ಅಲ್ವೋ? ಅಂತೆ ನೀವು ಮಾಡಿದ್ದೀರೋ? ಹಾಗೆ ಉಂಟು ಅಂತ ಆದ್ರೆ ನಾನು ಈ ಆಕ್ಷೇಪ ಯಾಕೆ? ನನಗೊತ್ತುಂಟು ನೀವು ಅದಕ್ಕೆ ಯಾಕೆ ಬರುವುದಿಲ್ಲ, ಯಾಕೆ ಬರಲಿಲ್ಲ ಅಂತ. ನಿಮಗೆಲ್ಲ ಏನು ಗೊತ್ತುಂಟು ಸ್ವಾಮಿ, ಆ ಓಡಿ ಬಂದವಳ ಮೇಲೆ ಮೋಹ. ಹಾಗೆ ಅದಕ್ಕೆ ನಿಮಗೂ ಒಂದು ಹೆಸರು ಬರ್ತದೆ ಇನ್ನು ಮುಂದಕ್ಕೆ. ಅವಳು ಇನ್ನು ಮುಂದಕ್ಕೆ ಲೋಕದಲ್ಲಿ ಮೊದಲ ಪ್ರೇಮ ಪತ್ರ ಬರೆದವಳು. ಅದು ಯಾರಿಗೆ? ದೇವರಿಗೆ. ಇನ್ನು ಮುಂದಕ್ಕೆ ಹಾಗೂ ಬಂದೀತು. ಅದು ನಿಮಗೆ ಒಂದು ಪ್ರೇಮ ಪತ್ರ ಬರೆದ್ರು ನಿನಗೆ ಯಾಕೆ ಆಕ್ಷೇಪ? ನಿನಗೆ ಬರೆಯದೆ ನಾನು ಸಿಗ್ಲಿಲ್ವೇ? ಅದಕ್ಕೆ ಹೇಳಿದ್ದು ನಾನು, ಅದನ್ನೇ ಕೇಳುವುದು, ಯಾಕೆ ನಮ್ಮಲ್ಲಿ ಭೇದ ಅಂತ. ಭೇದ ಯಾಕೆ? ಹೀಗೆ ಒಂದು ದಿವಸ 2 ದಿವಸ ಅಷ್ಟಾದ ಮೇಲೆ ಬರ್ಬೇಕಲ್ಲ. ಅಲ್ಲ, 8 ದಿವಸ ಆದ್ಮೇಲೆ 9ನೇ ದಿವಸ ಬರ್ಬೇಕಲ್ಲ, ಅದು ಬರೋದಿಲ್ಲಲ್ಲ ನೀವು. ಅದನ್ನೇ ಕೇಳಿದ್ದು. ಹಾಗಿದ್ರೆ ನನ್ನಲ್ಲಿ ಏನು ಕಡಿಮೆ ಇದೆ? ನಾನೇನು ಹಾಗೆ ಓಡಿ ಬಂದವಳಲ್ಲೂ ಅಲ್ಲ. ಈಗ ನಾನು ವಿಧಿವತ್ತಾಗಿ ಮದುವೆಯಾಗಿಯೇ ಬಂದವಳಲ್ವೋ? ಈಗ ಮದುವೆ ಅವಳಿಗೂ ಆಗಿದೆ ಅಲ್ವಾ? ಹೌದು, ಅದುವೇ ಎಷ್ಟು ರೀತಿಯಲ್ಲಿ, ಸುಮಾರು ರೀತಿಯಲ್ಲಿ ಆಗಿದೆ ಅಲ್ವಾ? ಎಲ್ಲರನ್ನು ಮದುವೆ ಆಗಿದೆ, ಕಾರಣ ಬೇರೆ ಬೇರೆ ಇರಬಹುದು, ರಾಕ್ಷಸ ಪ್ರವೃತ್ತಿಯಲ್ಲಿ ಆಗ್ತದೆ ಅಲ್ಲ, ಬೇಡ, ಅದು ಪೈಸಾಚಿ ವೃತ್ತಿಯಲ್ಲಿ ಆಗ್ತದೆ, ಗಂಧರ್ವ ರೀತಿಯಲ್ಲಿ ಆಗ್ತದೆ. ನಾನು ಬ್ರಹ್ಮ ರೀತಿಯಲ್ಲೇ ಮದುವೆ ಆಗಿದ್ದಲ್ವೋ? ಹಾಗಿದ್ರೆ ನನ್ನೊಂದಿಗೆ ಬರಬೇಕಾಗಿದ್ದಂತಹ ನೀವು ನನ್ನನ್ನು ಹೊರತಾಗಿ ಅಲ್ಲಿ ಹೋಗಿದ್ದೀರಿ ಅಂತ ಆದ್ರೆ ಈ ಭೇದ ಯಾಕೆ ನನ್ನಲ್ಲಿ ಅಂತ ನಾನು ಕೇಳುವುದು. ನನಗೆ ಅದಕ್ಕೆ ಉತ್ತರ ಬೇಕು. ಈಗ ನಾನು ಅಲ್ಲಿ ಕದ್ದು ಬಂದವಳ ಹತ್ರ, ಓಡಿ ಬಂದವಳ ಹತ್ರ ಹೋಗ್ತೇನೆ, ನಿನ್ನ ಹತ್ರ ಬರುವುದಿಲ್ಲ ಅಂತ. ಇದರಲ್ಲಿ ಅರ್ಥ ಇದೆ ಮಾಮ? ಏನಿಲ್ಲದೆ ವಾನಯಂದ ನುಡಿಗೆ ರಂಗ ನಗುತ್ತಲೆಂದನು ನಗುತ್ತಲೆಂದನು
ನಾನು ಭೂಮಿಗಿಳಿದ ಪಾರಿಜಾತ ಸೋಸಿ ಎಂಬೇನು ಬಾವೆ ಎಂದ ನುಡಿಗೆ ರಂಗ ನಗುತ್ತ ಎಂದನು ಆಮೇ ಏನ್ ಸ್ವಾಮಿ ಏನ್ ಹೇಳ್ತೀರಿ ಈಗ? ನಿನ್ನ ಮಾತು ಕೇಳುವಾಗ ನಗೆ ಆಡಬೇಕು ಏನು ಮಾತಾಡ್ಬೇಕಾ? ನೀವು ನಗುವುದು ಯಾಕೆ? ನೀವು ಯಾವಾಗಲೂ ನಗುತ್ತಲೇ ಇರುವವರು. ಅಲ್ಲ, ನನ್ನ ಮುಖದಲ್ಲಿ ನಗು ಎನ್ನುವುದು ಯಾವಾಗಲೂ ತಪ್ಪುವುದಿಲ್ಲ. ನಿಮಗೆ ಬೈದ್ರು ನಗುವೆ, ಯಾರಾದ್ರೂ ಬಡಿತೇನೆ ಅಂತ ಬಂದ್ರು, ರಾಕ್ಷಸ ಎದುರು ಬಂದ್ರು ನಿಮ್ಮಲ್ಲಿ ನಗುವೆ. ಆದ್ರೂ ನಿನ್ನನ್ನು ಕಂಡಾಗ ಸ್ವಲ್ಪ ಹೆಚ್ಚು ನಗು. ಯಾಕೆ? ಕರಗಿ ಹೋದ ದೇಹ, ತಣಿದ ದೇಹ ಮತ್ತೊಮ್ಮೆ ಉಲ್ಲಾಸವಾಗುವುದು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಸನಿಹದಲ್ಲಿ. ಹಾಗಿರುವಾಗ ನಿನ್ನಲ್ಲಿ ನಾನು ರಮಿಸಲೆಂತ ಬಂದ್ರೆ ಯಾರ್ಯಾರದೋ ಸುದ್ದಿ ಹೇಳ್ತಾ ಇದ್ದೀನಿ. ಇದು ವ್ಯರ್ಥ ಕಲಾಪ, ಕಾಲಕ್ಷೇಪ ಅಲ್ವೇ? ಈಗ ವ್ಯರ್ಥ ಕಾಲಕ್ಷೇಪ ಮಾಡುವುದಕ್ಕಿಂತ ಬಂದವನನ್ನು ಒಳ್ಳೆಯ ರೀತಿಯಲ್ಲಿ ಆಧರಿಸಿದ್ರೆ ಬಂದ ಕಾರಣವಾದರೂ ಆಗುದಿಲ್ಲ. ನಿಮ್ಗೆ ನನಗೆ ಈಗ ಅದಕ್ಕೆ ಉತ್ತರ ಬೇಕು. ಏನು ಅಂತ ಉತ್ತರ ಬೇಕು? ನಿನ್ನ ಆಕ್ಷೇಪ ಓಡಿ ಬಂದವಳೊಡನೆ ಅಷ್ಟು ದಿನ ಇದ್ದೆ, ಇಷ್ಟು ದಿನ ಇದ್ದೆ, ನನ್ನ ಬಳಿಗೆ ಬರುವುದಿಲ್ಲ, ತಾರತಮ್ಯ ಯಾಕೆ? ನಾನೆಲ್ಲಿ ತಾರತಮ್ಯ ತೋರಿಸಿದೆ? ಮತ್ತೆ ಒಮ್ಮೆ ನೀನೇ ಹೇಳು. ನಾನು ನಿನ್ನಲ್ಲಿ ಬರ್ಬೇಕಾದಾಗೆಲ್ಲ ಬರ್ತಾ ಇದ್ದೇನೆ, ಹಾಗಂತ ಹೇಳಿ ನಿನ್ನ ಬಳಿ ಹೆಚ್ಚು ದಿನ ಇದ್ರೆ ಅವರು ಹಾಗೆ ಕೇಳುವುದಿಲ್ವೇ? ಅಲ್ಲ, ಹೆಚ್ಚು ಬೇಡ, ನಾನೇ ಹೇಳಿದೆ ಅಲ್ಲ, 8 ಆದ್ಮೇಲೆ 9ರಲ್ಲಿ ಆದ್ರೂ ಬರ್ಬೇಕಲ್ಲ ನೀವು. ಹಾಗೆ ಬರುವಾಗ ಕೆಲವು ಸಲ ಹೆಚ್ಚು ಕಡಿಮೆ ಆಗುತ್ತದೆ. ಹಾಗೆ ಆದಾಗ ಅವರು ಯಾರು ಈ ರೀತಿಯಲ್ಲಿ ನನ್ನನ್ನು ಆಕ್ಷೇಪಿಸುವುದಿಲ್ಲ. ಈಗ ಮುದ್ದಿನ ಮಡದಿಯರು ನೀವೆಲ್ಲರೂ ಅಂತ ಆದ್ಮೇಲೆ ಮಡದಿಯರಲ್ಲಿ ಭೇದ ಭಾವ ಎಂತದು ನೋಡು. ಅದೇ ತೋರಿಸುವುದು ಯಾಕೆ ಅಂತ ಕೇಳುವುದು. ನೀನೇ ಒಂದು ಉದಾಹರಣೆ ಹೇಳಿದೆ. ಸೂರ್ಯನ ಕಿರಣ ಬೀಳುವಾಗ ಅದು ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲ ಕಡೆಗೂ ಒಂದೇ ರೀತಿಯಲ್ಲಿ ಬೀಳ್ತದೆ. ಹೌದಲ್ಲ, ಅದರಲ್ಲಿ ಏನು ಭೇದ ಭಾವ ಅಂತ ಇಲ್ಲ. ತಗ್ಗಿದ್ದಂತಹ ಪ್ರದೇಶಕ್ಕೆ ಸ್ವಲ್ಪ ಕಡಿಮೆ ಅಂತ ಇಲ್ಲ, ಮಧ್ಯಾಹ್ನ ಆದ್ರೂ ಸರಿಯಾಗಿ ಸರಿಯಾಗಿಯೇ ಬೀಳ್ತದೆ ಅಲ್ವಾ? ಆ ರವಿಯ ಕಿರಣ ಬೀಳುವಾಗ ಅದು ಎಲ್ಲಿಯೂ ತನ್ನ ಅಲ್ಲಿಗೆ ಬೀಳಬಾರ್ದು, ಇಲ್ಲಿಗಷ್ಟೇ ಬೀಳ್ಬೇಕು, ಇವರ ಮುಖಕ್ಕಷ್ಟೇ ಹಾಗೇನಾದ್ರೂ ಭೇದ ಭಾವ ಇದೆ? ಎತ್ತರವಾದ ಬೆಟ್ಟವಾದರೆ ಮಧ್ಯಾಹ್ನದ ಮೇಲೆ ಅದ್ರ ಪ್ರಖರತೆ ಇರ್ತದೆ. ಅದು ಕೆಲವು ಸಲ ಮರೆಯಾದಾಗ ಆಚೆ ಈಚೆ ಆಗ್ತದೆ, ಅದು ಬೇರೆ. ಈಗ ನನ್ನ ಕಥೆಯು ಯಾಕೆ ಹಾಗೆ? ನನ್ನ ಕಥೆಯು ಹಾಗೆ. ನಾನು ಬೇಕು ಅಂತ ಭೇದ ಭಾವ ಮಾಡುವುದಲ್ಲ. ಸೂರ್ಯನ ಕಿರಣಕ್ಕೆ ಸತ್ಯಭಾಮೆ ಬೇಡ ಅಂತ ಮಾಡಿದ್ದು ಯಾರು ಹೇಳಿದ್ದು? ಬೇಡ ಅಂತ ಅಲ್ಲ, ಬೇಕು ಅಂತ ಅಲ್ಲ. ಬೇಡ ಅಂತ ಇದುವರೆಗೆ ಹೇಳಿದ ನಾಳೆಗೆ ಇದೆ ನಾನು ಎಲ್ಲಿಯಾದ್ರೂ ಹೇಳಿದ್ದೇನಾ? ಮತ್ತೆ ಏನು ಹಾಗಿದ್ರೆ ನೀವು ನನಗೆ ಎಂತ ಮಾಡಿದ್ದೀರಿ ಅದು ಹೇಳಿ. ಅದಕ್ಕೆ ಒಂದು ಸಾಕ್ಷಿ, ನಿನ್ನ ಮನೆ ಅಂಗಳದಲ್ಲಿ ಪಾರಿಜಾತ ಗಿಡ ತಂದು ನೆಟ್ಟದ್ದು ಬಂದದ್ದು ನೀನೇ ಅಲ್ವೇ ನನ್ನೊಟ್ಟಿಗೆ ಬಂದು? ಹೌದು, ಅದು ನಾನು ಇಲ್ಲದೆ ಇದ್ರೆ ನನ್ನ ಚಾಕಚಕ್ಯತೆಯಿಂದ ಬಂದಿದೆ, ಇಲ್ಲಿಗೆ ಭೂಮಿಗೆ ಬಂದಿದೆ ಒಂದು ಪಾರಿಜಾತದ ರೆಂಬೆ. ಇಲ್ಲದೆ ಇದ್ರೆ ಆ ಪಾರಿಜಾತದ ರೆಂಬೆ ಬರ್ಲಿಕ್ಕೆ ಅಲ್ಲ, ಅದಕ್ಕೆ ಸಹಾಯ ಮಾಡಿದವ ನಾನೇ ಅಲ್ವಾ? ನೀವೆಂತ ಸಹಾಯ ಮಾಡಿದ್ದು? ಮತ್ತೆ ಇಲ್ಲದಿದ್ರೆ ಎಲ್ಲಿಂದ ರೆಂಬೆ ಬರ್ತದೆ? ನೀವು ಎಂತ ಸಹಾಯ ಮಾಡಿದ್ದು ಅಂತ ಮೊದಲೇ ಗೊತ್ತುಂಟು. ಅಂದು ನಾರದರು ತಂದಂತಹ ಪಾರಿಜಾತವನ್ನು ನೀವು ಕೊಂಡೋಗಿ ಕೊಟ್ಟಿದ್ದೆಲ್ಲಿಗೆ? ರುಕ್ಮಿಣಿಗೆ ಅಲ್ವಾ ಕೊಟ್ಟಿದ್ದು? ಅವಳಿಗೆ ಅಲ್ವಾ ಕೊಟ್ಟಿದ್ದು? ಅದನ್ನು ಏನೋ ಒಂದು ಪಕ್ಕ ಅಲ್ಲಿ ಹತ್ತಿರಕ್ಕೆ ಸಿಕ್ಕಿದ್ದು ಅವಳಿಗೆ ಕೊಟ್ಟೆ. ಹೌದು, ಅದರಲ್ಲೇ ನೀನು ತಪ್ಪು. ಈ ಪಾರಿಜಾತದ ಇಲ್ಲಿ ವೃಕ್ಷ ಬೆಳೆಯುವುದಕ್ಕೂ ಅದೇ ಕಾರಣ ಅಲ್ವಾ? ಆಗ್ಲೇ ನಾನು ಹಠ ಹಿಡಿದದ್ದರಿಂದಾಗಿ ಮತ್ತೆ ನಿನಗೆ ತಂದು ಕೊಡ್ತೇನೆ, ವೃಕ್ಷವನ್ನೇ ತೋರಿಸ್ತೇನೆ, ಹಾಗೆ ಮಾತು ಕೊಟ್ಟದ್ದಕ್ಕೆ ನಾನು ಮಾತನ್ನು ಪೂರೈಸಿದ್ದೇನೆ. ನಿನಗೆ ಪಾರಿಜಾತದ ಗಿಡವನ್ನೇ ಪೂರೈಸಿದಲ್ಲ. ನೀವು ದೇವೇಂದ್ರ ಬಂದು ದೂರು ಕೊಡುವಾಗ ನೀವು ನೇರ ಹೊರಟವರೇ, ಅರ್ಧ ದಾರಿಯಲ್ಲಿ ನಾನು ತಡೆದು ನಿಲ್ಲಿಸಿದ್ದು ನೀವು ಹೊರಡುವುದಿಲ್ಲಿಗೆ ಅಂತ ದೇವಲೋಕಕ್ಕೆ. ಹಾಗಿದ್ರೆ ಅಂದು ಹೇಳಿದ್ದು ನೆನಪಿಸಿದ್ದು ನಾನೇ, ನೀವು ಮತ್ತಲ್ವ ಹೊರಟಿದ್ದು. ಅದಕ್ಕೆ ಒಂದು ಮೆಚ್ಚಿದ್ದೇನೆ ನಾನು. ಯಾಕೆ? ನೀನು ನಾನು ಬರ್ತೇನೆ ಅಂತ ಹೇಳಿದ್ರಿಂದ, ನನ್ನ ಜೊತೆಗೆ ಬಂದಾದ್ರಿಂದ ನನಗೆ ಎಷ್ಟು ಉಪಕಾರ ಆಯಿತು ನೋಡಿ. ಬಾಕಿಯವರು ಯಾರಾದ್ರೂ ಅಷ್ಟು ಉಪಕಾರ ಮಾಡಿದಾರ? ಉಪಕಾರ ಏನು? ಅಲ್ಲಿ ಯುದ್ಧ ಎಲ್ಲ ಆದ್ಮೇಲೆ ನೀವು ನೇರ ಹೊರಡುವುದಕ್ಕೆ ತೊಡಗಿದ್ದಲ್ವಾ? ನಾನಲ್ವ ನೆನಪಿಸಿದ್ದು. ಮತ್ತೆ ಸ್ವಾಮಿ ಪಾರಿಜಾತ ತರಲಿಕ್ಕೆ ಉಂಟು, ಎಲ್ಲಿ ಉಂಟು ಪಾರಿಜಾತ? ಈಗ ಪಾರಿಜಾತಕ್ಕಾಗಿ ಮೇಲೆ ಹೋದವರು ಅಲ್ಲಿ ಎಷ್ಟು ತೊಂದರೆ ಆಯ್ತು. ಗಿಡ ನೀನು ಕೀಳುವಾಗ ಎಲ್ಲ ಬರ್ಲಿಲ್ವ ಅಲ್ಲಿ ಅದಕ್ಕೆ ಅಡ್ಡಿ ಮಾಡ್ಲಿಕ್ಕೆ? ಅದನ್ನೆಲ್ಲ ನಿವಾರಿಸಿ ನಿನಗೆ ಗಿಡ ತರುವ ಹಾಗೆ ನಾನು. ನಿಮಗೆ ಉಪಕಾರ ಸ್ಮರಣೆ ಇಲ್ಲದ ದೇವೇಂದ್ರನಿಗೆ ಉಪಕಾರ ಮಾಡ್ಲಿಕ್ಕೆ ಹೊರಟರು. ದೇವೇಂದ್ರ ಒಂದು ರೆಂಬೆ ತೆರೆಯುವಾಗ ಅವ ಯುದ್ಧಕ್ಕೆ ಬಂದಿದ್ದಾನೆ ಅಲ್ವಾ? ಏನು ಮಾಡುದು? ಅವನ ಸ್ವಭಾವ, ಅವನಿಗೆ ಅದು ಆ ಒಂದು ಗತ್ಯಂತರ ಇಲ್ಲ. ಅವ ಆ ಸ್ಥಾನದಲ್ಲಿದ್ದಾನೆ. ಅದನ್ನು ಅವನನ್ನು ನಾವು ಆಕ್ಷೇಪ ಮಾಡಿ ಹೇಳಿ ಬರೀದೇ ನೀವು ಹೀಗೆ ಹೇಳುದು ಸ್ವಾಮಿ. ಗೊತ್ತುಂಟಲ್ಲ
ಕರುಣಿ ಸಂತೋಷದಿ ರಂಜಿಪೆ ಮೋಹನ ಕರುಣಿ ಸಂತೋಷದಿ ರಂಜಿಪೆ ಮೋಹನ ಗುರುಕಾಯ ಗುಣವೆಂದರು ಬರಿದೆ ಬಂಧನ ಏಕೆ ಕೊರತೆ ಇಲ್ಲ ನನಗೆ ಸ್ವಾಮಿ, ನೀವು ಬರೀದೇ ಬಣ್ಣಿಸುವುದು ನನಗೆ ಈಗ ಅರ್ಥ ಆಗ್ತದೆ. ಉಳಿದವರಲ್ಲಿಯೂ ಹೋಗಿ ಅದೇ ದಿನ ಅಲ್ಲಿಯೂ ಇದೇ ರೀತಿಯಾಗಿ ಬಣ್ಣಿಸಿ ಅವರನ್ನು ರಮಿಸಿ ನಿಮ್ಮ ಕಾರ್ಯ ಸಾಧಿಸಿ ಬರುವುದು ಅಂತ ಆಗ್ತದೆ. ಅಲ್ಲ, ಇಲ್ಲದೇ ಇದ್ರೆ ನನ್ನನ್ನು ನೀವು ಬಣ್ಣಿಸ್ತೀರಿ ಅಂತಾದ್ರೆ ನನಗೇನು ಕಡಿಮೆ ಆಗಿದೆ ಅಂತ ಬೇಕಲ್ವಾ? ಏನು ಕಡಿಮೆ ಆಗಿದೆ ನಿನ್ಗೆ ಪ್ರೀತಿ ತೋರಿಸುವುದ್ರಲ್ಲಿ ಏನು ಕಡಿಮೆ ಮಾಡಲಿಲ್ಲ ನಾನು. ನೀನು ನನ್ನ ಪ್ರೀತಿಯ ಮಾಡದಿ ಅಂತ ಲೋಕವೇ ಹೇಳ್ತದೆ. ಕೃಷ್ಣನಿಗೆ ಸತ್ಯಭಾಮೆಯ ಮೇಲೆ ಇರುವಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ ಅಂತ ಲೋಕ ಹೇಳುವಾಗ ನೀನು ಸುಮ್ಮನೆ ಯಾಕೆ? ಅದು ಹಾಗಲ್ಲ, ಸತ್ಯಭಾಮೆಯ ಮೇಲೆಲ್ಲ ನನ್ನಿಂದಾಗಿಯೇ ನಿಮಗೆ ಹೆಸರು ಬಂದಿದ್ದು. ಹೌದಾ? ಭಾಮಾ ಕೃಷ್ಣ ಅಂತಲೇ ಕರೆಯುವುದು ಕೆಲವು. ಹೇಗೆ ಹೇಗೆ? ಅದು ಹಾಗೆ ಕರೆಯುವುದು. ಯಾಕೆ? ಈಗ ನಿಮಗೆ ಏನು ಗೊತ್ತುಂಟ, ದೇವರಿಗೆಲ್ಲ ಹೆಸರಿದ್ರು ಅವರ ಹೆಸರೇನು ಬರುವುದು ಹೆಣ್ಣಿನ ಮುಖೇನವಾಗಿಯೇ ಬರುವುದು, ಹೆಣ್ಣಿನಿಂದಾಗಿಯೇ ಅವರಿಗೆ ಹೆಸರು ಬರುವುದು. ನೀವೊಮ್ಮೆ ಮೊದಲಿಗೆ ನೋಡಿ, ವಾಣಿ ರಮಣ ಅಲ್ವಾ? ಹಾಗೆ ಕರೀತಾರೆ. ಮತ್ತೆ ಯಾವುದುಂಟು, ಗಂಗೆಯನ್ನು ತಲೆಯಲ್ಲಿ ಧರಿಸಿರುವಂತಹ ಶಿವನಿಗೂ ಹೆಸರೇನು ಗಂಗಾಧರ. ಪಾರ್ವತಿ ಪರಮೇಶ್ವರ ಅಲ್ವಾ? ಸೀತಾರಾಮ, ಇನ್ನೂ ಅನೇಕ ಹೆಸರಿದೆ ಸ್ವಾಮಿ. ಅದು ಲೋಕದಲ್ಲೊಂದು ವಾಡಿಕೆ ಹಾಗೆ. ಮತ್ತೆ ನಿಮ್ದು ಗುಣ ಎಲ್ಲ ನಮ್ಗೆ ಗೊತ್ತುಂಟು. ನೀವೀಗ ಅಲ್ಲಿ ಹೋಗಿ ನಾಳೆ ಇಲ್ಲಿ ಹೋಗಿ ಹಾಗೆ ಹೀಗೆ ಮಾಡುದು ಅಂತ ನನಗೆ ಗೊತ್ತುಂಟು. ನಿಮ್ದು ಗುಣ ಏನು? ತುರುಕ ಇವ ಗುಣ. ದನಗಳನ್ನು ಎಲ್ಲಿ ಹಟ್ಟುವುದೋ ಹಾಗೆ ಹೋಗುದು. ಇವತ್ತು ದನ ಈ ಕಡೆಗೆ ಗುಡ್ಡಕ್ಕೆ ಹೋದ್ರೆ ನಾಳೆ ಆ ಕಡೆಗೆ ಅಲ್ಲಿ ಗದ್ದೆಗೆ ಹೋಗ್ತದೆ, ಇನ್ನೊಂದು ತೋಟಕ್ಕೆ ಹೋಗ್ತದೆ. ನೀವು ಹಾಗೆ ಇವತ್ತು ಅಲ್ಲಿಗೆ ಹೋಗ್ತೀರಿ, ನಾಳೆ ಇಲ್ಲಿಗೆ ಹೋಗ್ತೀರಿ, ಎಲ್ಲೆಲ್ಲಿಗೂ ಹೋಗಿ ಬರ್ತೀರಿ. ಏನ್ ಮಾಡುದು? ಅಷ್ಟೊಂದು ಮಂದಿಯನ್ನು ಸುಧಾರಿಸಬೇಕು. ಹೌದು. ಹಾಗಾಗಿ ನಿಮ್ಮದು ಏನಿಲ್ಲ. ಅಲ್ಲ, ನಿನ್ನದು ಸತ್ಯ ಹೇಳಿ, ಇಷ್ಟು ಮಂದಿಯನ್ನು ಸುಧಾರಿಸಿಕೊಂಡು ನಿನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸುವಾಗ ಇಷ್ಟು ನನ್ನ ತಪ್ಪುಗಳನ್ನೇ ಹುಡುಕುವುದಷ್ಟು ಪ್ರೀತಿಯನ್ನು ಸ್ವಲ್ಪ ಕೂಡ ನೀನು ಅರ್ಥ ನೀವು ಹೀಗೆ ಸುಧಾರಿಸುವ ಇಷ್ಟೂ ತೋರಿಸುವುದಿಲ್ವಾ ನಾನು ಅಂತ ಹೇಳಬೇಕಿದೆ. ಅಷ್ಟು ತೋರಿಸುವಲೆ ನನ್ನಲ್ಲಿ ಎಷ್ಟುಂಟು, ಅಪ್ಪನಲ್ಲಿ ಬರುವಾಗ ತಂದದ್ದೆಷ್ಟುಂಟು ವೃಂದಾವನದಿಂದ, ಗೊತ್ತಿಲ್ವಾ? ಬೇಕಾದಷ್ಟುಂಟು. ನಿಮ್ಮಲ್ಲಿ ಏನಿತ್ತು? ಏನಿಲ್ಲ. ನೀವು ಯಾವುದೋ ಒಂದು ಊರಿನಲ್ಲಿ ರಂಗೇನಹಳ್ಳಿಯಲ್ಲಿ ರಂಗ ಆಗಿದ್ದವರು. ನೀವು ರಂಗ ಇರಬೇಕು ಅಂತಾದ್ರೆ ಈ ಭಾಮೆ ಬಂದಿದ್ದು. ಹಾಗೆ ರಂಗ ಆದಂತಹ ನೀವು ಈಗ ನಮಗೆ ಈ ರಂಗು ಕಾಣುವುದಿಲ್ಲ. ಈಗ ಹಲವು ರಂಗು ಬೇಕು ಅಂತ ನಿಮಗೆ ಆಗಿಸ್ತಾ ಉಂಟು. ನೀನು ಹಾಗೆ ಹೇಳಿದ್ರೆ ನಾನು ಹೀಗೆ ಕೇಳಬೇಕ. ಸತ್ಯಭಾಮೆ ಕೋಪವೇತಕ್ಕೆ ಈಗ ನನ್ನನ್ನು ಸಮಾಧಾನ ಪಡಿಸುವುದಕ್ಕೆ ನೀವು ಕರೆಯುವುದು ಅಂತ ಗೊತ್ತುಂಟು. ನಾನು ಹಾಗೆಲ್ಲ ಬಗ್ಗುವಲ್ಲ, ಹಾಗೆ ಬರುವುದೂ ಇಲ್ಲ. ನೀವು ಇಷ್ಟೆಲ್ಲ ಇದ್ದು ನನ್ನಲ್ಲಿ ಬೇಕಾದಷ್ಟು ಒಡವೆಗಳನ್ನೆಲ್ಲ ತಂದಿದ್ದಾರೆ, ಅಪ್ಪ ಕಳುಹಿಸಿಕೊಟ್ಟಿದ್ದಾರೆ. ಹೌದಾ? ನಿನ್ನ ಹತ್ರ ಒಂದೇ ಒಂದು ಕೇಳ್ತೇನೆ. ಏನು? ಇದೆಲ್ಲ ಬೇಕು ಅಂತ ನಾನು ಕೇಳಿದ್ರೆ ನಿನ್ನ ಅಪ್ಪ ಕೊಟ್ಟದ್ದು ನಿನ್ಗೆ ಬೇಕು ನನಗೆ ಬೇಡ, ಬೇಕು. ಭಾಮೆಯನ್ನು ಕೊಡುವಾಗ ಅದು ಬೇಕು, ಇದು ಬೇಕು, ಅಷ್ಟು ಬಂಗಾರ ನಾನು ಎಲ್ಲಿಯಾದ್ರೂ ಕೇಳಿದುಂಟ? ಅಲ್ಲ, ನೀವು ಹೇಳಬೇಕಿತ್ತು ನನಗೆ ಬೇಡ ಮಾವ. ಅಲ್ಲ, ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನ ಅಪ್ಪನಿಗೂ ಮುದ್ದಿನ ಮಗಳು, ಹಾಗಾಗಿ ನಿನ್ನ ಗಂಡನಿಗೂ ಒಂದಷ್ಟು ಇರ್ಲಿ ಅಂತ ಹೇಳಿ ನಿನ್ನೊಟ್ಟಿಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ನನಗೀಗ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ತಂದಂತಹ ಪಾರಿಜಾತ ಇಲ್ಲಿ ಬೆಳೆದದ್ದಲ್ವಾ, ಅದು ಹೂ ಕೊಡುವುದು ಎಲ್ಲಿಗೆ? ಅಲ್ಲಿಗೆ ಅವಳ ಅಂಗಳಕ್ಕಲ್ವಾ? ಅದನ್ನು ನಾನು ನೆಟ್ಟು ಒಳಗೆ ಸೇರುವುದರೊಳಗೆ ನೀವು ಕಾಲಲ್ಲಿ ಮೆಟ್ಟಿ ಅದು ಹಾಗೆ ವಾಲಿದೆ, ಅಲ್ಲಿ ಅವಳ ಅಂಗಳಕ್ಕೆ ವಾಲಿದೆ, ಹೂವೆಲ್ಲ ಅಲ್ಲಿಗೆ ಬೀಳುವುದು. ಅದೆಲ್ಲ ಮಾಡಿದ್ದೀರಿ. ಇಷ್ಟೆಲ್ಲ ನನ್ನಲ್ಲಿರುವಾಗ ನನಗಿಂತ ಹೆಚ್ಚುಗಾರಿಕೆ ಆ ರುಕ್ಮಿಣಿಯಲ್ಲಿ ಏನುಂಟು ಅಂತ ಬೇಕು ನನಗೆ. ವ್ಯರ್ಥ ನಿನ್ನದ ಇದು ಆರೋಪ ಎಲ್ಲ. ಬಯಲಿ ಬಿಡು ಬೆಂಕ ಸೋಚಿವು ಜೀವನ ನಿಶಂಕ, ಸೋಚಿವು ಜೀವನ ನಿಶಂಕ. ಸೋದು ಜೀವನ ನಿಶಂಕ.
ಸಮದೊಳಗಿದರಿಲಗೆ ಖನಿಜವು ಬಾಮಿನಿ ಬಿಡು ಬಿಂಕ ಬಾಮಿನಿ ಬಿಡು ಬಿಂಕ ಓದಿ ಮನ ನಿಶಂಕಾಂಗ ನಾವೇ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ನನ್ನ ಮೇಲೆ ಹೊರಿಸಿ ಏನೋ ದೊಡ್ಡ ತಪ್ಪುಗಾರನ ಹಾಗೆ ನನ್ನನ್ನು ಮಾತಾಡಿಸ್ತಾ ಇದ್ದೀಯ. ನಿಮಗೆ ಅದು ಚಿಕ್ಕದಲ್ವೋ? ಮತ್ತೆ ನನಗೆ ದೊಡ್ಡದೇ ತಪ್ಪದು. ಅಲ್ಲ, ಏನು ಹೇಳ್ತೀನಿ ನೀನು? ಈಗ ನಿನ್ನ ಅಪ್ಪ ದನ ಕನಕ ಬಂಗಾರ ಎಲ್ಲ ಕೊಟ್ರೆ ಅದು ನಿನಗಾಗಿ ಅಂತ ಕೊಟ್ಟದ್ದು, ನನಗಾಗಿ ಅಂತ ಅಲ್ಲ. ನೀನು ನನಗೆ ಬಂದದ್ರಿಂದ ಅದು ನಿನ್ನೊಟ್ಟಿಗೆ ಬಂದಿದೆ ಅಂತ ನಾನು ಅರ್ಥೈಸಿಕೊಂಡದ್ದು. ಅದು ನನಗೆ ಮಾತ್ರವಾಗಿದೆ. ಅದಕ್ಕೆ ನೀನು ಇಷ್ಟೆಲ್ಲ ಬಿಂಕ ತೋರಿಸುವುದಾ? ಇಲ್ಲ, ನಾನು ಇಷ್ಟೆಲ್ಲ ಪ್ರೀತಿ ಮಾಡಿ ದಿನದ ದಣಿವನ್ನು ಆರಿಸಲಿಕ್ಕೆ ಈ ಸೋತ ದೇಹವನ್ನು ಹಿಡ್ಕೊಂಡು ನಿನ್ನ ಬಳಿಗೆ ಬಂದು ಬಾಮೇ ಅಂತ ಕೂಗಿ ಪ್ರೀತಿಯಿಂದ ಕರೆದ್ರೆ, ಅಲ್ಲ ನೀನು ಬಾಗಿಲ ಅಡ್ಡ ನಿಂತೆ ಮಾತಾಡ್ತಾ ಇದ್ದೀಯ. ಏನು ನಿನ್ಗೆ ನನ್ನನ್ನು ಒಳಗೆ ಸೇರಿಸಲಿಕ್ಕೆ ಮರಿಸುವುದೇ ಇಲ್ಲ. ಬಂಗಾರದ ಕುಪ್ಪಸ ತೊಟ್ಟವಳನ್ನು ಬಿಟ್ಟು ನೀವು ಬೇರೆ ಕಡೆ ಹೋಗ್ತೀರಿ ಅಂತ ಆದ್ರೆ ಬೇಡ ಅಂತಲೇ ಇರುವುದು ನಾನು. ಅಲ್ಲ, ನಿನ್ನ ವಿಶೇಷತೆ ಇರುವುದೇ ಅದರಲ್ಲಿ. ನೀನು ಬಂಗಾರದಲ್ಲೇ ಮುಳುಗಿದವಳು. ಹೌದು, ನೀನು ಬಂಗಾರದ ಕನ್ಯೆ. ಹೌದು, ನಿಮಗೆ ಬಂಗಾರವೇ ಬೇಡ, ಬಂಗಾರದಂತಹ ಇಷ್ಟು ಚೆಲುವೆಯಾದಂತಹ ಈ ಸತ್ಯಭಾಮೆ ಬೇಡ ಅಂತ ಆದ್ರೆ ಈಗ ನೀವು ಯಾಕೆ ಬಂದಿದ್ದು ಅಂತಲೂ ನನಗೆ ಗೊತ್ತಿಲ್ಲ. ನಿನ್ನನ್ನು ಮಾರನ ಉಪಟಳವನ್ನು ತಡೆಯಲಾರದೆ ನೀವು ಬಂದದ್ದು. ಎಲ್ಲಿಯಾದ್ರೂ ಇಲ್ಲಿ ಅದನ್ನು ಸುಧಾರಿಸಿಕೊಂಡು ಹೋಗ್ತೇನೆ. ಅದಕ್ಕೆ ಅಲ್ವೇ ಗಂಡಸರು ಎಲ್ಲವೂ ಹಾಗೆ ಅಲ್ವೇನೆ. ರಾತ್ರಿ ಆದಾಗ ಹೆಂಡತಿಯ ಬಳಿಗೆ ಓಡುವುದು ಯಾಕೆ? ನನಗೇನು ಗೊತ್ತು, ನನ್ನಲ್ಲಿಯೇ ನೀವಿರಬೇಕು. ಅದಿಲ್ಲ, ನೀವು ಯಾವಾಗಾದ್ರೂ ನೆನಪಿಗೆ ನಿಮಗೆ ಬೇಕಾಗುವಾಗ ಬರುವುದು ಅಂತಾದ್ರೆ ನಮ್ಗೆ ನೀವು ಬೇಡ. ಅಲ್ಲ, ಹಾಗೆ ಬೇಡ. ನನ್ನಲ್ಲಿ ಬೇಕಾದಷ್ಟು ಉಂಟು ಸ್ವಾಮಿ, ಅಪ್ಪ ಕೊಟ್ಟದುಂಟು. ಅದು ಸಾಲದ್ದು ಎನ್ನುವುದಕ್ಕೆ ದಿನಕ್ಕೆ 8 ಮಣ ಕೊಡುವಂತಹ ರತ್ನ ಉಂಟು ನನ್ನಲ್ಲಿ. ಅದನ್ನು ಇಟ್ಟುಕೊಂಡು ಬಾಗಿಲು ಇನ್ನು ಮುಚ್ಚಿತೇನೆ. ಈಗ ಅದಕ್ಕೆ ಒಂದು ಹೇಳಿಕೊಂಡು ಇದೆಲ್ಲ ಉಂಟಲ್ಲ, ಇದನ್ನು ಇಟ್ಟುಕೊಂಡು ನಿಮ್ಮಂತ 1000 ಕೃಷ್ಣನನ್ನು ತರಿಸಿ. ನಾನು 1000 ಕೃಷ್ಣನನ್ನು ನನ್ನ ಸಂಪತ್ತಿನಿಂದ ತರಿಸಿ. ಹೌದು, ಬೇಡವೇ ಬೇಡ. ದಿನಕ್ಕೆ 8 ಮಣ ಕೊಡುವ ಬಂಗಾರದ ಇದನ್ನು ತಂದದ್ದು ಕತ್ತುಕೊಂಡು ಹೋದಾಗ ನಾನೇ ನೆನಪಿರ್ಬೇಕು. ಅದು ನಿಮಗೆ ಅಪವಾದ ಬಂದದ್ದು ಹೋದದ್ದು ಅದರಿಂದಾಗಿ ನೀನು ನನಗೆ ಸಿಕ್ಕಿದ್ದು. ಹೌದು, ಗುಣ ಮದ ತಾಪ ಸಂಗತದಿಗೆ ಕೋಪಗುಣ ಮದ ತಾಪ ವಿವೇಕ ಸಂಗತದಿ ತಾಪದ ಋತ ಮದನಗೆ ಪಡೆಯ ದುಷ್ಟರನಾದ ಶ್ರೀಪತಿಯ ಮೂಗಿದಳು ನಿಲಯದಿಂದ ಮುಜಾಕ್ಷಿ ಕಾಲ ಮಹಿಮೆಯದಂತೆ ಬಾಮೆ ಇಲ್ಲ ಇನ್ನು. ಕದ ಮುಚ್ಚಿದ್ದೇನೆ, ತೆಗೆಯುವುದೇ ಇಲ್ಲ ಇನ್ನು. ಅಲ್ಲ, ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿ ಇಷ್ಟೆಲ್ಲ ನನ್ನ ಕಷ್ಟವೆಲ್ಲ ಹೇಳಿಕೊಂಡ್ರು ಕೂಡ ನಿನಗೆ ಅರ್ಥ ಆಗುದಿಲ್ವೇ? ಇನ್ನು ನಿಮಗೆ ಈ ಗೃಹಿಣಿ ಗೃಹ ಮುಚ್ಚತೆ ಅಲ್ಲ, ಗೃಹ ಮುಚ್ಚಿತೆ. ಅಲ್ಲ, ನಾವು ಇನ್ನೂ ಮಾತಾಡುವ, ಅಲ್ಲಿ ಒಳಗೆ ಹೋಗಿ. ಅಲ್ಲ, ಇದು ಗೃಹ ಮುಚ್ಚಿ ಆಯ್ತು, ಮುಚ್ಚಿತೆ ಇನ್ನು. ಅಲ್ಲ, ಈಗ ಹಾಗಾದ್ರೆ ಬಾಗಿಲು ತೆಗೆಯುವುದೇ ಇಲ್ಲ. ಇನ್ನು ಬೇಡ, ನೀವು ಬರುವುದೇ ಬೇಡ. ನೀವು ಇನ್ನು ಹೊರಗೆ ನಿಂತರೆ ಇಲ್ಲಿ ಕಾವಲು ಕಾಯಲಿಕ್ಕೆ ಇರುವುದು ಅಂತ ಯಾರಾದ್ರೂ ಭಾವಿಸ್ಯಾರು? ಹೋಗುದಿಲ್ಲ ನೀವು. ಅಲ್ಲ, ಬೇಗ ಹೋದ್ರೆ ಇಲ್ಲದ್ರೆ ಎಲ್ರಿಗೂ ಗೊತ್ತಾದೀತು. ಬೇಗ ಹೋಗಿ. ಅಲ್ಲ ಕೃಷ್ಣ, ನನ್ನ ಹಾಗೆಲ್ಲ ಕಳಿಸಬೇಡ ನೀನು. ಕೃಷ್ಣ, ನಾನು ನಿನ್ನ ಪಾಲಿಗೆ ಒಲಿದು ಬಂದವ, ನಿನ್ನ ಪ್ರೀತಿಯ ಗಂಡ ನಾನು. ಇನ್ನು ಅದನ್ನು ಇನ್ನು 8 ಕಡೆಯಲ್ಲಿ ಹೇಳಿ ಸ್ವಾಮಿ. ನನ್ನಲ್ಲಿ ಹೇಳೋದು ಬೇಡ, ನಾನಿನ್ನು ತೆಗೆಯುವುದಿಲ್ಲ. ಗೊತ್ತಾಗ್ತದಲ್ಲ, ನಾನು ಒಳಗೆ ಹೋಗ್ತೇನೆ. ಮತ್ತೆ ಕಷ್ಟ ಆದೀತು, ನಾನು ಹೇಳ್ತೇನೆ ಮೊದಲೇ. ನೋಡುವ ಕಷ್ಟ ಯಾರಿಗೆ? ಇಲ್ಲಿ ತನಕ ಕಷ್ಟವೇ ಬಂದ. ಅಲ್ಲ, ಇಂಥ 100 ಕೃಷ್ಣರನ್ನು ಧರಿಸಿ ಅಂತ ಹೇಳಿದ್ರೆ ಈ ಕೃಷ್ಣ ಸಿಗ್ಲಿಕ್ಕಿಲ್ಲ ನಂಗೆ. ಅಲ್ಲ, ಈಗ ಹೋಗುದಿಲ್ವಾ ನೀವು ಅಂತ? ಅಲ್ಲ, ನಾನು ಅಷ್ಟು ಹೋಗ್ಲಿಕ್ಕಾಗಿ ಬಂದವನೇ. ಈಗ ನೀವು ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಇನ್ನೊಂದು ಶಬ್ದ ಬರುವುದಿಲ್ಲ, ಆದ್ರೂ ಹೇಳಿದ್ವಿ ನೀವು ಅಂತ ಹೇಳ್ತಾ ಇದ್ದೇನೆ. ಹೋಗಿ ಒಮ್ಮೆ ಇಲ್ಲಿಂದ ಸುಮ್ಮಿಗೆ. ಎಷ್ಟಾದ್ರೂ ನನ್ನ ಬಾಬೆ ಅಲ್ವ, ಅದಕ್ಕೆ ಪ್ರೀತಿಯಿಂದ ಹೇಳುದು. ಒಮ್ಮೆ ಬಾಗಿಲು ತೆಗಿ ನೋಡುವ. ಇಲ್ವಾ? ಮುಚ್ಚಾಯ್ತು. ಹಾಗಿದ್ರೆ ಇವಳು ಬಾಗಿಲು ತೆಗೆಯುವುದಿಲ್ಲ. ಬಾಗಿಲನ್ನು ಮುಚ್ಚಿ ನನ್ನನ್ನು ದೂಡಿದ ಹಾಗೆ ಮಾಡಿದಾಳೆ. ಕೃಷ್ಣನ ಬದುಕಿನಲ್ಲಿ ಇಂತಹದ್ದೊಂದು ಘಟನೆ ಬರುತ್ತದೆ ಎಂದಾದರೆ
ಮೊದಲೇ ಆಲೋಚನೆ ಮಾಡಿದೆ ನಾನು. ಕೃಷ್ಣನ ಬದುಕಿನಲ್ಲಿ ಎಲ್ಲರೂ ಸರಿ ಇಲ್ಲ ಅಂತ ಹೇಳಿ ಯಾಕೋ ಒಂದು ಸಣ್ಣ ಗಾಳಿ ವಾಸನೆ ಹೊಡೆದಿತ್ತು. ಅದೀಗ ಸತ್ಯಭಾಮೆಯ ಮನೆಯಂಗಳದಲ್ಲಿ ಸತ್ಯವಾಯಿತು. ಹಾಗಿದ್ದರೆ ಸತ್ಯಭಾಮೆಯ ವರ್ತನೆ ಇದಕ್ಕೆ ಏನು ಕಾರಣ ಇರಬಹುದು? ಇರ್ಲಿ ಅಂತೆ, ಏನೇ ಕಾರಣ ಇದ್ರು ಇದನ್ನು ಸರಿ ಮಾಡಬೇಕಿದ್ರೆ ಒಬ್ಬರನ್ನು ನೆನೆಸಬೇಕಲ್ವೇ? ಹಾಗಿದ್ರೆ ನೋಡುವ ಮನಸ್ಸಿನಲ್ಲಿ ನೆನೆಸ್ತೇನೆ ಅವರನ್ನು. ಜನಹಿತಗೆ ಶಾಪವನು ವರವೆಂದು ಬಗೆದೀಪ ಜನಹಿತಗೆ ಶಾಪವನು ವರವೆಂದು ಬಗೆದೀಪ ಮುನಿಜೇತ ನಾರದನು ನವದೀ ನಿಶಯನ ಕೇಶವನ ನಾಪಜನ ಯಜ್ಞ ಬಣಿಜಯನ ಕೇಶವನ ನಾಮ ಜಪ ಯಜ್ಞ ವನಜಾಗ ನಡೆಯೈದ ಬರದಿಯೇ ವನಜಾಗ ನಡೆಯೈದ ಬರದಿ ನಾರಾಯಣ. ಅದನ್ನೇ ಮಂತ್ರವನ್ನಾಗಿಸಿ ಹೊರಟವನು ಈ ನಾರದ. ಯಾವಾಗ ನಾರಾಯಣನ ನಾಮಸ್ಮರಣೆ ಅದು ಮಂತ್ರ ಆಗುತ್ತದೋ, ಅದು ನಾಮವಾಗಿ ಜಪವಾಗಿ ಯಜ್ಞವಾಗುತ್ತದೋ, ಅಲ್ಲಿಯವರೆಗೆ ನಮ್ಮ ಬದುಕಿನಲ್ಲಿ ನಾವು ಶ್ರೇಷ್ಠತೆಯನ್ನು ಕಂಡುಕೊಂಡಿದ್ದೇವೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಬ್ರಹ್ಮದೇವನಿಗೆ ಮಾನಸ ಪುತ್ರನಾಗಿ ಸಂಜನಿಸಿದವನು ನಾನು. ತಂದೆಯಿಂದಲೇ ನನಗೆ ಅನುಗ್ರಹವಿತ್ತು. ಲೋಕದಲ್ಲಿ ಒಂದು ನಿಯಾಮಕ ಶಕ್ತಿಗೆ ಒಳಗಾಗಿ ಆ ನಿಯಾಮಕ ಶಕ್ತಿಯನ್ನೇ ಅನುಸರಿಸಿ ನೀನು ನಡೆಯಬೇಕು ಮಗು. ಪ್ರಪಂಚದ ಆಗು ಹೋಗುಗಳಿಗೆ ಸ್ಪಂದಿಸುತ್ತಾ ಸದಾ ಅದರಲ್ಲೇ ನಿನ್ನದಾದಂತಹ ಸ್ವಭಾವ ಗುಣ ಇತ್ಯಾದಿಗಳು ಅದರಲ್ಲೇ ಲೀನವಾಗಲಿ ಅಂತ ಹೇಳಿದರು. ಅದನ್ನೇ ಅನುಸರಿಸುತ್ತಾ ನಾನು ಅಲ್ಲೋ ಇಲ್ಲೋ ಕೆಲವು ಕಡೆಗಳಲ್ಲಿ ಉಪದೇಶಗಳನ್ನು ಮಾಡುತ್ತಾ ಹೊರಟೆ. ಕೆಲವರ ಬದುಕಿನಲ್ಲಿ ಯೋಚಿಸಿ ನೀವು, ಕೆಲವರಿಗೆ ಶಾಪ ವರವಾಗುತ್ತದೆ, ಕೆಲವರಿಗೆ ವರ ಶಾಪವಾಗುತ್ತದೆ. ನನಗೂ ಆದದ್ದು ಹಾಗೆ. ಪ್ರಪಂಚದಲ್ಲಿ ತಿರುಗಾಡುತ್ತಾ ನಾನು ಏನನ್ನು ಅರಿತಿದ್ದೇನೋ ಅದನ್ನು ಕೆಲವರಿಗೆಲ್ಲ ಬೋಧಿಸುತ್ತಾ ಹೊರಟಂತಹ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದು ಹರಿಯಾಶ್ವ ಶಬಲಾಶ್ವರು, ದಕ್ಷಿಣ ಮಕ್ಕಳು. ಒಂದು 10,000 ಮಂದಿ ಮತ್ತೊಂದು 5,000 ಮಂದಿ. ಈ 15,000 ಮಂದಿಗಳು ಸಂಸಾರಸ್ಥರಾಗಿ ಲೋಕದಲ್ಲಿ ಪ್ರಜಾ ಪರಿಪಾಲನೆಯನ್ನು ಮಾಡಬೇಕು ಎನ್ನುವ ಹಾಗೆ ಹೊರಟಂತ ಅವರಿಗೆ ವೈರಾಗ್ಯದ ದಾರಿಯನ್ನು ತೋರಿಸಿದೆ. ನೀವು ಪ್ರವೃತ್ತಿ ಮಾರ್ಗ ಬೇಡ, ನಿಮಗೆ ನಿವೃತ್ತಿ ಮಾರ್ಗ ಆದೀತು ಅಂತ ಅವರಿಗೆ ತೋರಿಸಿದೆ. ಕೋಪಗೊಂಡಂತ ದಕ್ಷ ನನಗೆ ಶಾಪವನ್ನಿತ್ತ, ನೀನು ನಿಂತಲ್ಲಿ ನಿಲ್ಲದೆ ಆಗಿ ಹೋಗಲಿ ಅಂತ. ನೋಡಿ, ಅದು ವರ ಆದದ್ದು ನನಗೆ. ಆ ಶಾಪ ದಕ್ಷ ಕೊಟ್ಟದ್ದು ಶಾಪ ಆದ್ರೂ ನಾನು ಅದನ್ನು ವರ ಅಂತ ಭಾವಿಸಿದ್ದೇನೆ. ನನಗೆ ಮೊದಲೇ ಬ್ರಹ್ಮದೇವರಿಂದ ಆಜ್ಞೆ ಇತ್ತು, ಲೋಕದ ವ್ಯವಹಾರದಲ್ಲಿ ನೀನು ಸ್ಪಂದಿಸಬೇಕು ಮಗನೇ ಎನ್ನುವ ಹಾಗೆ. ಅದನ್ನೇ ವರ ಅಂತ ಭಾವಿಸಿದೆ. ಶಾಪ ನನಗೆ ಬಂದದ್ದು. ಮಹಾವಿಷ್ಣುವಿಗೆ ಶಾಪ ಬರ್ಲಿಲ್ವಾ? ಮತ್ತೆ ಖ್ಯಾತಿಯ ತಲೆ ಕಡಿದಂತಹ ಸಂದರ್ಭದಲ್ಲಿ ಭೃಗು ಮಹರ್ಷಿ ಶಾಪವನ್ನು ಕೊಟ್ಟ, ನೀನು ಧರೆಯಲ್ಲಿ ದಶಾವತಾರಗಳನ್ನು ಎತ್ತು ಅಂತ. ಆ ಶಾಪವನ್ನೇ ದೇವರು ವರ ಅಂತ ಮಾಡಲಿಲ್ವಾ? ಧರೆಯಲ್ಲಿ 10 ಅವತಾರಗಳನ್ನೆತ್ತಿದ, ಲೋಕ ವ್ಯವಹಾರದಲ್ಲಿ ಲೋಕ ಧರ್ಮಸ್ಥಾಪನೆಗೆ ಬೇಕಾಗಿ ಅದನ್ನು ತಾನು ವಿನಿಯೋಗಿಸಿಕೊಂಡ. ಹಾಗಾಗಿ ಆ ಕಾರಣಕ್ಕೆ ಬೇಕಾಗಿ ನಿಮ್ಮಂತವರೆಲ್ಲ ಹೇಳುವುದು, ಜನಹಿತಕ್ಕೆ ಶಾಪವನ್ನು ವರವೆಂದು ಭ್ರಮಿಸಿ. ಸಾರ್ಥಕ್ಯ ಬಂತು ನಮಗೆ ಅದರಲ್ಲಿ. ಜನಹಿತಕ್ಕೆ ನಾವು ಅದನ್ನು ಬಳಸಿದ್ವಿ. ಶಾಪ ಇರಲಿ ವರ ಇರಲಿ, ಕೆಲವರೆಲ್ಲ ಲೋಕದಲ್ಲಿ ಹೇಳುವುದುಂಟು, ಏನಾದ್ರೂ ಬಾಣಬಾರದಿದ್ದ ಕೆಲಸ ಮಾಡಿದವನಿಗೆ ಏನಾದ್ರೂ ಬೈದರೆ ನಿಂದಿಸಿದರೆ ಅವನಿಗೆ ಹಾಗೆ ಆಗಬೇಕು, ಅವ ಹಾಗೆ ಮಾಡ್ತಾ ಇದ್ದ, ಅವನಿಗೆ ಹಾಗೆ ಆಗಬೇಕು. ನೋಡಿ, ಅದು ಅವನಿಗೆ ಶಾಪ ಆಯ್ತು, ಇವನಿಗೆ ಅದು ವರ ಆಯ್ತು ನೋಡಿ. ಹಾಗಾಗಿ ಶಾಪವನ್ನೇ ವರವೆಂದು ಭ್ರಮಿಸಿ ಲೋಕದಲ್ಲಿ ನಾನು ನಡೆಯುತ್ತಾ ಇದ್ದವನು. ಗಗನ ಮಾರ್ಗದಲ್ಲಿ ಸಂಚರಿಸುತ್ತಾ ಮಹಾವಿಷ್ಣುವಿನ
ಪಣಿಶಯನ ಈಗ ಅಲ್ಲಿ ಇಲ್ವಲ್ಲ, ನಮಗೆ ನೆನಪಾಗುವುದು ಅದೇ ಅಲ್ಲಿಯದ್ದೇ ನೆನಪಾಗುವುದು. ಪಣಿಶಯನ ಕೇಶವನ ನಾಮ. ಹಾಗಾದ್ರೆ ಅವ ಎಲ್ಲಿದ್ದಾನೆ? ಇಲ್ಲಿ ಇರುವುದೆಲ್ಲಿ? ಅಲ್ಲೇ ಅಲ್ವಾ, ದ್ವಾರಕೆಯಲ್ಲಿ. ಗಗನ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಕಾಣುತ್ತಾ ಇರುವುದು ದ್ವಾರಕೆ. ಯಾರೋ ನನ್ನನ್ನು ಸೆಳೆದ ಹಾಗೆ, ಏನೋ ಒಂದು ಕಾಂತತ್ವ. ಆ ಕಾಂತತ್ವ, ಆ ಸೆಳೆತ ಇರುವುದು ಇದು ಹಾಗಾದ್ರೆ ಇದು ಶ್ರೀಕಾಂತನೇ ನನ್ನನ್ನು ಸೆಳೆದದ್ದು. ಒಮ್ಮೆ ಇಳಿಯುವ ಕೆಳಗೆ. ನಾರಾಯಣ ನಾರಾಯಣ. ಯಾರು? ಮಹರ್ಷಿಗಳು. ನವರದು ಚಿತ್ತದಯ್ಯನು ನಮಿಸುತ್ತಾಗ ಉತ್ತಮದ ಪೀಠವದ ನೀಯುತ್ತನು ಬದಲಿಸಿ ಬಿತ್ತರಿಸಬೇಕಿದ್ದ ಅದನ. ಮಹರ್ಷಿಗಳು ಕೃಷ್ಣ ಬರಬೇಕು. ಉಚಿತವಾದ ಯೋಗ್ಯವಾದ ಆಸನವನ್ನಿತ್ತಿದ್ದೇನೆ, ಸತ್ಕರಿಸಿದ್ದೇನೆ. ಸರಿ. ನೆನೆದವರ ಮನದಲ್ಲಿ ಅಂತ ಹೇಳ್ತಾರೆ ನಿಮ್ಮನ್ನು. ನೀನು ನೆನೆಸಿದೀಯ ನನ್ನನ್ನು? ಈಗ ಒಂದರೆಗಳಿಗೆ ಮೊದಲಷ್ಟೇ ಸ್ಮರಿಸಿದ್ದು ನಾನು. ಹೌದಾ? ಯಾರೋ ನನ್ನನ್ನು ಸೆಳೆದಾಗಾಯಿತು. ಬಹುಶಃ ನೀನು ಹಾಗಾದ್ರೆ. ಅಲ್ಲ, ಹೀಗೆ ಆಲೋಚನೆ ಮಾಡುವಾಗ ಪಕ್ಕನೆ ನಿಮ್ಮ ಹೆಸರು ಮನಸ್ಸಿನಲ್ಲಿ ಬಂದು ಹೋಯ್ತು. ಯಾಕೆ ಬಂತು ಅಂತ ಗೊತ್ತಾಗ್ಲಿಲ್ಲ. ಕೆಲವು ಸಲ ಹಾಗಾಗುತ್ತದೆ. ಕಾರಣ ಯಾವುದೂ ಇಲ್ಲದಿದ್ದರೂ ಕೂಡ ನಾವು ಕೆಲವರನ್ನು ನೆನೆಸಿಕೊಳ್ತೇವೆ. ಹೇಳಿ ನೀವು ಮುನಿ ಸಾರ್ವಭೌಮರು. ಅದೆಂತದ್ದು? ಎಲ್ಲರೂ ಹಾಗೆ ಅಲ್ವೇ ಹೇಳುದು? ಅಲ್ಲ, ಸಾರ್ವಭೌಮ ಅಂತ ಹೇಳಿದರೆ ಅದು ಚಕ್ರವರ್ತಿ ಅಂತ ಆಯ್ತು. ಹೌದು, ನಾನು ಮುನಿ ಅಲ್ವ, ಚಕ್ರವರ್ತಿ. ಎಲ್ಲರಿಗೂ ಎತ್ತರದ ಸ್ಥಾನದಲ್ಲಿರುವವರು ನೀವು ಅಂತ ಎಲ್ಲರೂ ಕೊಂಡಾಡುವುದು ಹಾಗೆ. ಚಕ್ರ ಕಟ್ಟಿಕೊಂಡು ತಿರುವುದಕ್ಕೂ ಆಗ್ತದೆ. ನೀವು ನಿಂತಲ್ಲಿ ನಿಲ್ಲದೆ ತಿರುಗುವವರಿಗೂ ಹೆಸರು ಆಗ್ತದೆ ಚಕ್ರವರ್ತಿ ಅಂತ ಹೇಳಿಕೊಂಡು. ಕೆಲವರೆಲ್ಲ ಕಾಲಿಗೆ ಚಕ್ರ ಕಟ್ಟಿ ತಿರುಗಾಡ್ತಾರೆ ಅಂತ ಹೇಳುವುದು ಅದು ಆಗಿರ್ಬೇಕು. ಹಾಗೆ ಹೇಳುದು ಅವರೆಲ್ಲ ಚಕ್ರವರ್ತಿಗಳು. ಈಗ ಕಾಲಿಗೆ ಚಕ್ರ ಕಟ್ಟಿ ತಿರುಗಾಡು ಹೋಗ್ತಾರೆ ಅಂತ ಹೇಳುವವರು ಚಕ್ರವರ್ತಿ. ಈಗ ಎಲ್ಲರನ್ನು ಹಾಗೆ ಕರೀಲಿಕ್ಕೆ ಆಗ್ತದ? ಎಲ್ಲರಿಗೂ ಆ ಯೋಗ್ಯತೆ ಬರ್ತದ? ನಿಮ್ಗೆ ಬ್ರಹ್ಮ ಮಾನಸ ಪುತ್ರರಾಗಿ ಆ ಯೋಗ್ಯತೆ ಹುಟ್ಟಿನಿಂದಲೇ ಇದೆ. ಅದಕ್ಕೊಂದು ಹೆಚ್ಚುವರಿಯಾಗಿ ಸೇರಿಕೊಂಡದ್ದು ಇದು. ಚಕ್ರ ಕಟ್ಟಿಕೊಂಡು ತಿರುಗುವವರು ನಾವೆಲ್ಲ ಹೇಳ್ತೇವೆ ನೋಡಿ, ಅವರನ್ನೊಮ್ಮೆ ಇಡೀ ಊರು ತಿರುಗಿದ್ದಾರೆ ಅವರು ಚಕ್ರ ಕಟ್ಟಿಕೊಂಡು ಅಂತ ಹೇಳಿಕೊಂಡು. ಅವರನ್ನೆಲ್ಲ ಹಾಗೆ ಎಲ್ಲ ಹೇಳಿಕ್ಕಾಗುದು. ಆದ್ರೆ ಯಥಾರ್ಥಕ್ಕಾದ್ರೂ ಚಕ್ರಧಾರಿ ನೀನೆ ಅಲ್ಲ, ಅದು ಕೆಲವರು ಹೇಳುವಾಗ ಹಾಗೆ ಹೇಳುವುದು. ಆದ್ರೂ ಕೆಲವು ಸಲ ಅದು ನನ್ನ ಆಧಾರ ಇರುವುದಿಲ್ಲ. ಅದು ಆ ದಾರಿಯೆಲ್ಲ ಬೇರೆ ಕಡೆಗೆ ಹೋಗ್ತದೆ. ಮನಸ್ಸು ಆಲೋಚನೆ ಮಾಡಿದ ಹಾಗೆ ಕೆಲವು ಸಲ ಸಾಗುವುದಿಲ್ಲ ನೋಡಿ. ಹಾಗಾಗಿ ಮನಸ್ಸಿಗೆ ಒಂದಷ್ಟು ಬೇಸರ ಆದಾಗ ಅಥವಾ ಮನಸ್ಸಿಗೆ ಏನಾದರೂ ರೀತಿಯ ತುಮುಲ ಆದಾಗ ನಾವು ಯಾರನ್ನಾದ್ರೂ ಒಮ್ಮೆ ನೆನೆಸಿಕೊಳ್ತೇವೆ. ಆಪತ್ಕಾಲದಲ್ಲಿ ಯಾರಪ್ಪ ಅಂತ ಹೇಳುವಾಗ ನಿಮ್ಮ ಹೆಸರು ಬಂದು ನಿಮ್ಮನ್ನು ನೆನೆಸಿಕೊಂಡ ಕೂಡಲೇ ನೀವು ಬಂದ್ರಿ. ನೀವು ಬರುವುದರಿಂದ ಲೋಕಕ್ಕೆ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಕೆಲವರು ಹೇಳ್ತಾರೆ, ನಾರದರು ಬಂದ್ರೆ ಏನಾದ್ರೂ ಒಂದು ಕಲಹವನ್ನು ತಂದಿಟ್ಟೇ ಹೋಗ್ತಾರೆ ಅಂತ ಹೇಳಿಕೊಂಡು. ಕೆಲವು ಕಡೆಯಲ್ಲಿ ಪ್ರಸಂಗ ಆದ ಮೇಲೆ ಹೋಗುವುದು, ಕೆಲವು ಕಡೆಯಲ್ಲಿ ಪ್ರಸಂಗವನ್ನು ಮಾಡುವುದಕ್ಕಾಗಿಯೇ ನಾನು ಹೋಗುವುದು. ನೀವೇ ಮುನ್ನುಡಿ ಬರೆಯುವುದು. ಹೌದೌದು. ನನ್ನಿಂದಾಗಿ ಕೆಲವು ಸಂಸಾರ ಎಂತ ಅಲ್ಲ ಹೇಳುವುದು. ನಾನು ಏನೆಲ್ಲ ಆಗಿದೆ ಅಂತ ಅಂದ್ರೆ ಒಳ್ಳೆಯದಾಗಿದೆ, ಕೆಲವು ಸಂಸಾರ ಹೆಚ್ಚಾಗಿ ಆದದ್ದು ಒಳ್ಳೆಯದೇ ಅಲ್ವಾ? ಈಗ ನೀವು ಸಂಸಾರಸ್ಥರಲ್ಲದಿದ್ರು ಈ ಸಂಸಾರಸ್ಥರ ಸುದ್ದಿ ಎಲ್ಲ ನಿಮಗೆ ಸಿಗ್ತದೆ ಅಲ್ಲ? ಅದು ಹೊರಗಿನಿಂದ ಕಾಣುವುದಕ್ಕೆ ಚಂದ ಅಂತ. ಹೌದೌದು, ಕೆಲವರ ಸಂಸಾರವನ್ನು. ಹೌದು. ಈಗ ಯಾರನ್ನು ನೀನು ಇದು ಹೇಳುದು? ಅಲ್ಲಲ್ಲ, ವಿಷಯ ಹೇಳಿದ್ದಷ್ಟೇ. ಅಲ್ಲಲ್ಲ, ಈಗ ನನಗೆ ಆಲೋಚನೆ ಬಂದದ್ದು. ನಾನು ಹೀಗೆ ಕೂತು ಆಲೋಚನೆ ಮಾಡಿದ್ದಕ್ಕೂ ನೀನು ನೇರ ಸಂಸಾರದ ವಿಷಯಕ್ಕೆ ಬಂದದ್ದಕ್ಕೂ ಅಲ್ಲ, ಏನಾದ್ರೂ ತಾಳೆ ಆಗ್ತದ ಅಂತ ಹೇಳಿ. ಕೆಲವರ ಸಂಸಾರದ ವಿಷಯ ಮಾತಾಡುದು ಒಂದೊಂದು ಮದುವೆಯಾಗಿ ಕೆಲವರೆಲ್ಲ ಅನುಭವಿಸುವುದನ್ನು ನೋಡುವಾಗ ಕಾಣುತ್ತದೆ ದೇವರೇ. ನನಗೆ ಅನಿಸ್ತದೆ ನಾನು ಮದುವೆ ಆಗದೇ ಇದ್ದದ್ದು ಒಳ್ಳೆಯದು. ನಾನು ಹೇಳುವುದು ಹಾಗೆ, ನೀವು ಮದುವೆ ಆಗದಿದ್ದದ್ದೇ ಒಳ್ಳೇದಾಯ್ತು. ಹೌದು, ಮದುವೆ ಆಗ್ತಿದ್ರೆ ನೋಡಿ, ಮದುವೆ ಆದ ನಮ್ಮ ಪಾಡು ಒಮ್ಮೆ ನೋಡಿ ಅಂತೆ. ಅಲ್ಲ, ನಿನ್ನಗೇನಾಗಿದೆ? ನನಗೇನಾಗಿದೆ? ಇನ್ನೇನು ಆಗಬೇಕು? ಕಟ್ಟಿಕೊಂಡಾಗಿದೆ. ಕಟ್ಟಿಕೊಂಡ ಮೇಲೆ ಎಲ್ಲರನ್ನು ಸುಧಾರಿಸಬೇಡ್ವಾ? ಅದು ಕೆಲವರು ಕಟ್ಟಿಕೊಳ್ಳುವುದು ಸುಧಾರಿಸುತ್ತೇನೆ ಎನ್ನುವಂತ ಭರವಸೆ ಇದ್ದವರು ಮಾತ್ರ ಕಟ್ಟಿಕೊಳ್ಳಬೇಕು. ಸುಧಾರಿಸುತ್ತೇನೆ ಎನ್ನುವಂತ ಭರವಸೆ ಇಲ್ಲದಿದ್ರೆ ಕಟ್ಟಿಕೊಳ್ಳಬಾರದು. ಅದು ಸಾಕುತ್ತೇನೆ ಎನ್ನುವಂತ ಭರವಸೆ ಬೇಕು. ಈಗ ಭರವಸೆ ಏನೋ ಇತ್ತು, ಆದ್ರೆ ಆ ಭರವಸೆ ಎದ್ದ ಹಾಗೆ ಇರ್ತದ ನೋಡು. ಒಂದಷ್ಟು ವಿಷಯಗಳು ತಲೆಯೊಳಗೆ ತುಂಬಿಕೊಂಡಾಗ ಅದನ್ನು ಹೇಗೆ ಹೇಳುವುದು? ಅರ್ಥ
ಆಗುವುದಿಲ್ಲ ನನಗೆ. ಆದರೆ ಓ ವಿಶ್ವನಾಟಕ, ವಿಶ್ವನಾಟಕ ಸೂತ್ರದಯವಿರಿಸು ಭೂಭಾರಹನಕ್ಕೆ ವಿಷ್ಣುದೊಳಗುದೆ ಶಿಲ್ಪ ಸಿರಿಯರಸು ವಿಶ್ವನಾಯಕ ಸೂತ್ರದಯವಿರಿತು ಭೂಭಾರಹನಕ್ಕೆ ವಿಶ್ವದೊಳಗುದೆ ಶಿಲ್ಪ ಸಿರಿಯರಸು ವಿಶ್ವಗತಿ ರಾಮನಾಗುತ್ತ ವಿಶ್ವ ಸಕಲಕ್ಕೆ ತೋರ್ದೆ ಮಹಿಯ ವಿಶ್ವದಂಗತಿ ರಾಮನಾಗುತ್ತ ವಿಶ್ವದಂಗನಗೆ ತೋರ್ದೆ ಮಹಿಮೆ ವಿಶ್ವರೂಪನ ಕೃತನಾಗುತ್ತ ವಿಶ್ವಚಿತ ನಿಂದೆ ನಾ ವರ್ಣಿದ್ದೆ ವಿಶ್ವನಾಟಕ ಸೂತ್ರದಯವಿರಿತು ಭೂಭಾರಹನಕ್ಕೆ ವಿಶ್ವದೊಳಗು ತಿರ್ಪೆದಿರಿಸು ವಿಶ್ವನಾಟಕ ಸೂತ್ರದಯವಿರಿತು ಕೃಷ್ಣ ಮಹರ್ಷಿಗಳೇ, ನಿನ್ನನ್ನು ವಿಶ್ವನಾಟಕ ಸೂತ್ರಧಾರಿ ಅಂತ ಹೇಳಿದರು ಪ್ರಪಂಚ ದಾರ್ಶನಿಕರು ಕಂಡಂತಹ ಸತ್ಯ. ಕೆಲವು ರೀತಿಯಲ್ಲಿ ಬಣ್ಣಿಸ್ತಾರೆ. ವಿಶ್ವವನ್ನೇ ರಂಗಸ್ಥಳವನ್ನಾಗಿಸಿ ಆ ರಂಗಸ್ಥಳದಲ್ಲಿ ಬೇಕಾದ ರೀತಿಯಲ್ಲಿ ನೀನು ಕುಣಿದವ, ನೀನು ಮೆರೆದವ. ಸುಳ್ಳನ್ನು ಸುಳ್ಳಿನಿಂದ ಆಡಿ ತೋರಿಸುವುದಕ್ಕೆ ನಾಟಕ ಅಂತ ಹೆಸರು ಅಲ್ವಾ? ನಾಟಕ ಅಂದ್ರೆ ಹಾಗೆ ಅಲ್ವಾ? ಹಾಗೆ ಹೇಳುದು. ನೀನು ಸುಳ್ಳನ್ನು ಸತ್ಯವನ್ನಾಗಿಸಿ ಪ್ರಪಂಚಕ್ಕೆ ಸತ್ಯ ದರ್ಶನ ಮಾಡಿಸುವುದಕ್ಕೆ ಹೊರಟಂತ ಮಹಾಮಹಿಮ. ಧರೆಯಲ್ಲಿ ದಶಾವತಾರಗಳನ್ನೆತ್ತಿದೆ ನೀನು. ಏನೋ ನಿಮ್ಮಂತವರು ಹೇಳುದು ಹಾಗೆ. ಮತ್ಸ್ಯನಾದೆ, ಕೂರ್ಮನಾದೆ, ವರಹನಾದೆ, ನರಸಿಂಹನಾದೆ, ವಾಮನನಾದೆ. ಕೆಲವು ಸಂದರ್ಭದಲ್ಲಿ ಆಯಾಯ ಸಂದರ್ಭಕ್ಕೆ ಏನೇನು ಬೇಕು, ಧರೆಯಲ್ಲಿ ಧರ್ಮಸ್ಥಾಪನೆಯನ್ನು ಮಾಡುವುದಕ್ಕೆ ಯಾವ ಕೈಂಕರ್ಯ ಉಂಟು ಅದಕ್ಕೆ ಬೇಕಾಗಿ ನೀವು ಆಯಾಯ ಸಂದರ್ಭದಲ್ಲಿ ಎತ್ತಿದಂತಹ ಒಂದೊಂದು ಅವತಾರಗಳು. ಈಗ ತಮ್ಮ ವೇದಗಳನ್ನು ಕದ್ದೊಯ್ದಂತಹ ಸಂದರ್ಭದಲ್ಲಿ ತಮಾಸುರನ್ನು ವಧಿಸುವುದಕ್ಕೆ, ಹಿರಣ್ಯಾಕ್ಷರನ್ನು ವಧಿಸುವುದಕ್ಕೆ ವರಾಹಾವತಾರ ಇತ್ಯಾದಿ ಅವತಾರಗಳನ್ನೆಲ್ಲ ನೀನು ಆ ಸಂದರ್ಭದಲ್ಲಿ ಎತ್ತಿದವನು. ಕಾಲಕ್ಕೆ ಆಗಿ ಹೋದದ್ದು ಅದು ಒಂದು ಅವತಾರ ದೇವರೇ. ಕಳೆದ ಯುಗದಲ್ಲಿ ನೀನು ತೆಗೆದಂತದ್ದು ರಾಮಾವತಾರ. ಒಬ್ಬ ಮಾನವನಾಗಿ ಪ್ರಪಂಚದಲ್ಲಿ ಏನನ್ನು ಸಾಧಿಸಬಹುದು. ಎಲ್ಲಿಯೂ ನಿನ್ನ ಅವತಾರದಲ್ಲಿ ನಾನು ದೇವರು ಅಂತ ನೀನು ಎಲ್ಲಿಯೂ ಹೇಳಿಲ್ಲ. ನೀನು ಎಲ್ಲಿಯೂ ನಾನು ದೈವತ್ವದ ನೆಲೆಯಲ್ಲಿದ್ದೇನೆ ಅಂತ ಎಲ್ಲಿಯೂ ನೀನು ಹೇಳಿಕೊಂಡು ಬಂದದ್ದಿಲ್ಲ, ತೋರಿಸಿದ್ದು ಇಲ್ಲ. ಮನುಷ್ಯನಾಗಿ ಏನನ್ನು ಮಾಡಬಹುದು, ಒಬ್ಬ ಮನುಷ್ಯನಾಗಿ ಏನನ್ನು ಮಾಡುವ ಆದರ್ಶವನ್ನು ಪ್ರಪಂಚಕ್ಕೆ ತೋರಿಸಿದವ ನೀನು. ಹೆಂಡತಿಗೆ ಗಂಡನಾದೆ, ತಂದೆಗೆ ಮಗನಾದೆ, ಮಕ್ಕಳಿಗೆ ತಂದೆಯಾದೆ, ತಮ್ಮಂದಿರಿಗೆ ಅಣ್ಣನಾದೆ. ಅದ್ಭುತವಾದಂತದ್ದು. ಇಂಥ ಅದ್ಭುತವಾದಂತಹ ಕಾರ್ಯಗಳನ್ನೆಲ್ಲ ನೀನು ಸಾಧಿಸುತ್ತಾ ಬಂದವನು. ಆ ಕಾಲಕ್ಕೆ ಹಾಗೆ ಬೇಕಿತ್ತು. ಎಲ್ಲೋ ಯುಗಾಂತರಗಳ ಹಿಂದೆ ಅಹಲ್ಯ ಗೌತಮರ ದಾಂಪತ್ಯ ಯುಗಾಂತರಗಳ ಹಿಂದೆ ಅದು ಬೇರ್ಪಟ್ಟಂತದ್ದು. ಅಂತ ಅಹಲ್ಯ ಗೌತಮರ ದಾಂಪತ್ಯವನ್ನು ಒಂದುಗೂಡಿಸಿದಂತಹ ಮಹಾಮಹಿಮ ನೀನು. ಇಂಥ ಒಂದು ಅದ್ಭುತವಾದಂತಹ ಕಾರ್ಯವನ್ನು ತೋರಿಸಿದವನು ನೀನು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆ ಬಳಿಕದ ಈಗ ನಿನ್ನ ಕೃಷ್ಣಾವತಾರ ಇದೆಯಲ್ಲ, ಇದು ಅದಕ್ಕಿಂತ ಭಿನ್ನವಾದಂತದ್ದು. ಅಲ್ಲಿ ರಾಮನಾಗಿ ನೀನು ಹಾಗೆ ತೋರಿದಂತ ಇಲ್ಲಿ ಹಾಗೆ ನೋಡಿದ್ರೆ ಉಂಟು, ಹಾಗೆ ನೋಡಿದ್ರೆ ಹಾಗೆ ಇಲ್ಲವೇ ಇಲ್ಲ, ಒಂದಕ್ಕೊಂದು ಸಂಬಂಧವೇ ಇಲ್ಲವೇ ಇಲ್ಲ. ಇಲ್ಲಿ ನೀನು ಬಾಲ್ಯದಲ್ಲಿಯೇ ದುಷ್ಟದಮನದ ಕಾರ್ಯ, ಮತ್ತೆ ಹುಟ್ಟುತ್ತೇನೆ ಅಂತ ಮೊದಲೇ ಗೊತ್ತಿದ್ದು ನೀನು ಹುಟ್ಟುವುದಕ್ಕಿಂತ ಮೊದಲೇ ಅಶರೀರವಾಣಿಯಾಗಿದೆ ಅಂತೆ. ಇಂಥ ಗರ್ಭದಲ್ಲೇ ಹೀಗೆ ಇಷ್ಟು ಹೊತ್ತಿಗೆ ನಾನು ಹುಟ್ಟುತ್ತೇನೆ ಅಂತ ಮೊದಲೇ ನೀನೆಂತದ್ದು ಹುಟ್ಟುದ ಬಳಿಕ ಹೇಳಿದ್ಯಂತೆ, ಜಾತ ಕಂಸ ವದಾರ್ಥಾಯಮಿದಂ, ಮಾವನಾದಂತಹ ಕಂಸನ ವಧೆಗಾಗಿಯೇ ನಾನು ಹುಟ್ಟುತ್ತೇನೆ ಅಂತ. ಇಂಥ ಒಂದು ಅದ್ಭುತವಾದಂತಹ ಕಾರ್ಯವನ್ನು ನೀನು ಮಾಡುತ್ತಾ ಬಂದವನು. ಮಾತ್ರ ಅಲ್ಲ, ಮೊನ್ನೆ ಒಂದು ನಡೆದಂತಹ ಒಂದು ಪ್ರಕರಣ ನಾನು ಯೋಚಿಸುವುದು, ನಿನ್ನ ಮಗನನ್ನೇ ನೀನು ಕೊಂದೆ ಅಲ್ಲ. ತಾರ್ಕಿಕವಾಗಿ ನೋಡಿದ್ರೆ
ಅದು ಮಗ ಅಂತ ಹೇಳಿ ಯಾವಾಗಲೂ ಆಗಿ ಹೋದದ್ದು. ಹೌದು. ಆದ್ರೂ ಮಗನನ್ನಾದ್ರೂ ಕೃಷ್ಣ ಬಿಡುವುದಿಲ್ಲ ದಾರಿ ತಪ್ಪಿದ್ರೆ ಅಂತ ಹೇಳಿ ಆ ಮೂಲಕ ಸ್ವಲ್ಪ ಮಾವನನ್ನು ಕೊಂದವನಿಗೆ ಮಗ ಅಂತ ಹೇಳಿ ಮಮಕಾರ ಏನು? ಅದು ಯಾವ ಬಂಧ ಏನು, ಯಾವ ಸಂಬಂಧವೇನು? ನೀನು ನರಕಾಸುರನನ್ನು ಕೊಂದೆ, ಯಾವುದೋ ಯುಗದಲ್ಲಿ ಆದ ಘಟನೆ. ಹೌದು. ಆ ಸಂದರ್ಭದಲ್ಲಿ ಆ ಕಾಲಕ್ಕೆ ರೂಪವೇ ಹಾಗಿತ್ತು. ಆ ರೂಪದಿಂದ ಹುಟ್ಟಿದವ ಈ ರೀತಿಯಾಗಿ ವರ್ತನೆ ಮಾಡಿದ. ಹೌದು. ಅಲ್ಲಿದ್ದಂತ 16,000 ಹೆಣ್ಣು ಮಕ್ಕಳನ್ನು ನೀನು ಕರೆದುಕೊಂಡು ಬಂದೆ. ಅದರಲ್ಲಿ ನಿನ್ನ ಅಜ್ಜಿಯ ವಯಸ್ಸಿನವರು ಇದ್ದಾರೆ. ಅಲ್ಲ, ಬರ್ಬೇಕಾಯ್ತು, ಏನು ಮಾಡುದು ಹೇಳು. ಹೌದು, ನಿನ್ನ ಮೊಮ್ಮಕ್ಕಳ ವಯಸ್ಸಿನವರು ಇದ್ದಾರೆ ಅದರಲ್ಲಿ. ಅಂತೂ ಅವರನ್ನೆಲ್ಲ ಕರ್ಕೊಂಡು ಬಂದೆ. ಯಾರಾದ್ರೂ ಆದೀತು ನನ್ನನ್ನೇ ನಂಬಿದಾಗ ಆಗ್ಲಿ ಅಂತ ಹೇಳಿ ಸ್ವೀಕರಿಸಿದ್ದು ನಾನು. ಹೌದು, ಅದು ಹೌದು. ಅವರಿಗೆ ಒಂದು ರಕ್ಷಣೆಯ ಭಾರವನ್ನು ಇನ್ನು ಕೊಟ್ಟವನು. ಯಾಕೆಂದ್ರೆ ಈ ಪ್ರಪಂಚದ ಒಂದು ಸತ್ಯ ಇದೆ, ಏನು ಬಲ್ಲೆಯ? ಒಂದು ಹೆಣ್ಣು ತಾನು ದೈಹಿಕವಾಗಿ ಕೆಡುವುದು ಬೇಡ. ಒಂದು ಹೆಣ್ಣಿಗೆ ಒಂದು ಅಪವಾದ ಬಂದರೆ ಸಾಕು, ಯಾವ ಮೀಸೆ ಹೊತ್ತ ಗಂಡಸಿದ್ದಾನೆ ಅವರನ್ನು ಮದುವೆ ಆಗುವುದಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟವನು ನೀನು. ಅದಕ್ಕಾಗಿ ಅಲ್ವೇ ನಾನು ಅನಾಥ ಬಂಧು ಅಂತ ಕರೆಯುವುದು. 16,000 ಸುದತಿಯರನ್ನು ನೀ ಮೋದದಿಂದ ವರಿಸಿದೆ. ಈಗ ಅದರ ಸಂಖ್ಯೆ 100 ಹೆಚ್ಚಾಗಿದೆ. ಅದು ನನಗೆ ಎಲ್ಲಿಂದ ಹುಟ್ಟಿಕೊಂಡದ್ದು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಕೆಲವರೆಲ್ಲ 16,108 ಅಂತ ಹೇಳ್ತಾರೆ. ಈ 100 ಎಲ್ಲಿಂದ ಬಂದದ್ದು ಅಂತ ನನಗೆ ಇದುವರೆಗೆ ಗೊತ್ತಾಗ್ಲಿಲ್ಲ. ಲೆಕ್ಕ ಹಾಕುವವರಿಗೇನು ಲೆಕ್ಕ ಹಾಕುತ್ತಾ ಇರ್ತಾರೆ. ನನ್ನ ಲೆಕ್ಕದಲ್ಲಿ 16,000 ಅಲ್ಲಿಂದ ತಂದದ್ದು, ಒಂದು 8 ನೀನು ಇಲ್ಲಿ ಮದುವೆ ಆದದ್ದು, 16,008 ಅಂತ. ಅದ್ರಲ್ಲಿ 108 ಅಂತ ಬಂದು ಇಲ್ಲಿ ಅದು ಎಂತ ಎಷ್ಟೇ ಇಲ್ಲ, ಅದು ನಿನಗೆ ಗೊತ್ತು. ನೀನು ಎಷ್ಟು ಕರೆತಂದಿದ್ದೆ ಅಂತ ಕರೆತಂದವನಿಗೆ ಮಾತ್ರ ಗೊತ್ತು. ಅಲ್ಲ, ಅದು ನಮಗೆ ಯಾಕೆ ಅದರ ತಲೆ ಬಿಸಿ ಅಲ್ವಾ? ಅಂತೂ ಲೆಕ್ಕ ಹಾಕುವವರಿಗೆ ಅದನ್ನು ಬೇಡ, ಸುಧಾರಿಸುವ ನಾನಲ್ವಾ? ದೇವರೇ, ಇಂಥ ಒಂದು ಅದ್ಭುತವಾದಂತಹ ಕಾರ್ಯಗಳನ್ನ ಮಾಡಿದವರು ನೀನು. ಇದು ಎಂತದು ದೇವರೇ? ಏನಾಯ್ತು ನಿನಗೆ? ಮುಖ ಎಲ್ಲ ಬಾಡಿ ಹೋಗಿದೆ, ಯಾವುದೋ ಒಂದು ಚಿಂತೆಯಲ್ಲಿ ಇದ್ದ ಹಾಗೆ ಕಾಣುತ್ತಾ ಉಂಟು. ನೀನು ಯಾವಾಗಲೂ ಸ್ಮೇರ ಮುಖನಾದವನು, ಅಂದ್ರೆ ನಗುಮುಖದಿಂದಲೇ ನಿನ್ನನ್ನು ಕಂಡವನು. ಏನು ಇವತ್ತು ಮುಖ ಒಂದು ತರ ಆಗಿದೆ? ಏನಾಯ್ತು? ಅಲ್ಲ, ಮುಖ ತರ ಈ ರೀತಿ ಆಗದೆ ಮತ್ತೇನು ಹೇಳು? ಸಂಸಾರಸ್ಥನಾದ ನನಗೆ ನೀವೇ ಹೇಳ್ತೀರಿ, ಒಂದು ಸಂಸಾರದ ಕಥೆಯನ್ನೇ ನೋಡ್ಲಿಕ್ಕೆ ಆಗುವುದಿಲ್ಲ. ನಾನು ಇಷ್ಟು ಮಂದಿಯನ್ನು ಹೇಗೆ ಸುಧಾರಿಸ್ತಾನೆ ಅರ್ಥ ಆಗುವುದಿಲ್ಲ. ಏನಾಯ್ತು? ಮುನಿಪಾತಿಯೇ ಹೇಳುವುದೇನು? ಸಾರ್ವಭೌಮರೇ, ನಿಮಗೆ ಲೋಕದಲ್ಲಿ ನನ್ನ ಈ ಅವಸ್ಥೆಯನ್ನು ಕಂಡಾಗ ನಗು ಬರ್ತದೋ ಏನು? ನೀನೇ ನಗುವ, ಮತ್ತೆ ನಿನ್ನ ಮುಂದೆ ನಾವು ನಗಾಡಿದರೆ ಅದು ಹಾಸ್ಯ ಮಾಡಿದಾಗ ಆದೀತು. ನನಗೆ ಯಾವುದು ಆದೀತು, ಈ ಹಾಸ್ಯ ಒಂದು ನನ್ನಿಂದ ಆಗುದಿಲ್ಲ. ಏನು ಮಾಡುವುದು? ಒಮ್ಮೊಮ್ಮೆ ನಾವು ಹಾಸ್ಯ ಮಾಡ್ಲಿಕ್ಕೆ ಹೋಗಿ ನಾವೇ ಹಾಸ್ಯಾಸ್ಪದ ಆಗ್ತೇವೆ. ಆ ಕಾಲದಲ್ಲಿ ಹಾಗೆ ಇದ್ದವ ಈ ಕಾಲದಲ್ಲಿ ಹೀಗೆ ಅಂತ ಹೇಳಿದ್ರೆ ನಾನು ಏನು ಅಂತ ಹೇಳುವುದು ಹೇಳಿ. ಹಾಗಾಗಿ ಆಗ್ಲಿಕ್ಕೇನೋ ಆಗಿದ್ದೇನೆ, ಲೆಕ್ಕಕ್ಕೆ 16,108 ಅಂತ ಹೇಳ್ತಾರೆ. ಅದು ನಿನಗೆ ಗೊತ್ತು ಅಂತ. ಆದ್ರೆ ಈ ಎಲ್ಲರಲ್ಲೂ ಸಮನ್ವಯ ಅಂತ ಇದೆಯಾ? ಅಂದ್ರೆ ಈಗ ಲೋಕದ ವ್ಯವಹಾರವೇ ಹಾಗೆಯೇ ನೋಡಿ. ಎಲ್ಲರೂ ಆಶಿಸುವುದೇನು? ಹಾಗಿರ್ಬೇಕು, ಹೀಗಿರ್ಬೇಕು, ನನ್ನ ಹೆಂಡತಿಯಾದವಳು ಹೀಗೆ ಇರಬೇಕು, ನಮ್ಮ ಸಂಸಾರ ಹಾಗೆ ಸಾಗಬೇಕು, ಒಳ್ಳೆಯದಾಗಬೇಕು, ಎಲ್ಲ ಆಶೆಗಳನ್ನು ಕಟ್ಟಿಕೊಂಡೇ ಬದುಕುವಂತಹ ಒಂದು ಮಾನುಷ ರೂಪ ಇದು ಅಲ್ವಾ? ಹೌದು, ಅದು ಬಯಸಿದ್ದೆಲ್ಲ ಸಿಗುತ್ತದ. ಅದೇ ಹೇಳುವುದು. ಈಗ ಭಯಕ್ಕೆ ಯಾರಿಗೂ ಇಲ್ಲ. ಎಷ್ಟು ಇದೆ? ಹೌದು, ಅದು ಬಗೆದಷ್ಟು ಬರ್ತದೆ. ಯಾವ ರೀತಿಯಿಂದ ಮಾಡಿದ್ರು ಎಲ್ಲವನ್ನು ಪೂರೈಸಲಿಕ್ಕೆ ಎಲ್ಲ ಕಾಲಕ್ಕೆ ಯಾರಿಂದಲೂ ಸಾಧ್ಯ ಇಲ್ವೋ ಏನೋ.
ಕೆಲವರಿಗೆ ಯೋಗ ಇದ್ರೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ರೆ ಯೋಗ ಇಲ್ಲ, ಎರಡು ಸರಿ ಇದ್ರೆ ಹಣೆಬರ ಇಲ್ಲ, ಹಣೆಬರ ಸರಿ ಉಂಟು ಅಂತ ಆದ್ರೆ ತಲೆ ಸರಿ ಇಲ್ಲ, ಏನಾದ್ರೂ ಒಂದು ಇರ್ತದೆ. ಅಲ್ಲ, ಬಹಳ ಸರಿಯಾದ ಮಾತೆ ನೀವು ಹೇಳಿದ್ದು. ನಾವು ಕೆಲವು ಸಲ ಹೇಳಿಕೊಂಡು ನಮಗೆ ಆಸೆ ಆದಾಗ ಕಡಲೆ ತಿನ್ನಬೇಕು ಅಂತ ಆಗ್ತದೆ, ಕಡಲೆ ತಿನ್ನಬೇಕು ಅಂತ ಆಸೆ ಆದಾಗ ಕಡಲೆ ಇರುವುದಿಲ್ಲ, ಕಡಲೆ ಸಿಕ್ಕಿದಾಗ ಜಗೀಲಿಕ್ಕೆ ಹಲ್ಲಿರುವುದಿಲ್ಲ. ಈ ರೀತಿಯ ಒಂದಕ್ಕೊಂದು ವೈರುಧ್ಯವಾದಂತಹ ಪ್ರಪಂಚ ಇದು. ಎಲ್ಲವೂ ಬೇಕು, ಎಲ್ಲವೂ ಇರಲಿ, ಎಲ್ಲರಿಗೂ ಎಲ್ಲವನ್ನು ನಾನು ಮಾಡಿದ್ದು ಹೌದು, ಎಲ್ಲ ಕಾಲಕ್ಕೂ ಅದು ಪೂರೈಸಿಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಅಂತ ಈಗ ನೋವಿನ ಮಾತು ಎಂತದ್ದು ದೇವರೇ, ಏನಾಯ್ತು? ಅದೇ ನೋವು ಈಗ ನೋಡು, ಎಂತದ್ದು ಏನಾಯ್ತು? ಇಷ್ಟೆಲ್ಲ ಇದ್ದು ಮನಸ್ಸಿನೊಳಗೆ ಒಂದಷ್ಟು ನೋವು ಯಾಕೆ ದೇವರಿಗೆ? ನೀನು ಯಾರ್ಯಾರ ನೋವನ್ನು ದೂರ ಮಾಡುವುದಕ್ಕೆ ಇಳಿದು ಬಂದವ, ಏನಾಯ್ತು? ಈಗ ಯಾರ್ಯಾರ ನೋವನ್ನೆಲ್ಲ ಮಾಡ್ಲಿಕ್ಕೆ ನಾನೇ ಅಂತ ಹೌದು, ಎಲ್ಲರೂ ಹೇಳುದು ಹಾಗೆ. ಕೃಷ್ಣ ಇದ್ದಾನೆ, ಕೃಷ್ಣನಿಗೆ ನೋವು ಬಂದ್ರೆ ಯಾರ ಹತ್ರ ಹೇಳಿಕೊಳ್ಳುದು? ಇದು ಸಮಸ್ಯೆ ಈಗ. ಮಾಧವನಿಗೂ ಕಷ್ಟ ಆಯಿತು ಮನುಷ್ಯ ರೂಪದಲ್ಲಿದ್ದುಕೊಂಡು. ಮಾನವನಿಗೆ ಕಷ್ಟ ಬಂದ್ರೆ ಮಾಧವನಲ್ಲಿ ಹೇಳಬಹುದು, ಮಾಧವನಿಗೆ ಕಷ್ಟ ಬಂದ್ರೆ ಯಾರಲ್ಲಿ ಹೇಳುವುದು? ಹರಿಯಲ್ಲೇ ಹೇಳಬೇಕು. ಮತ್ತೆ ಆ ರೀತಿಯ ಕಷ್ಟ ಈಗ ಈ 108 ಹೇಳಿದೆ ಅಲ್ವಾ, 16,108. ಹಾಗಾದ್ರೆ 108 ಸರಿ. ಅದು ಒಂದು ಸಲ ಹೇಳ್ತಾರೆ, ಕೆಲವು ಸಲ ಹೀಗೆ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದಂತೆ, ಕಂಡು ಹಿಡಿಯಬಹುದಂತೆ, ಆದರೆ ಹೆಣ್ಣಿನ ಮನಸ್ಸಿನೊಳಗೆ ಏನು ಇದೆ ಅಂತ ಕಂಡು ಹಿಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ನನ್ನನ್ನು ಹೇಳುವಾಗ ಮನಸ್ಸಿಗೆ ಅದು ನನಗೆ ಗೊತ್ತಿಲ್ಲ ದೇವರೇ, ನನಗೆ ಅನುಭವ ಆಗಲಿಲ್ಲ ಅಂತ. ನಿಮಗೆ ಎಂಥದ್ದು ಅನುಭವ ಸರ್? ನಿಮಗೆ ಸಂಸಾರದ ವಿಷಯವೇ ಗೊತ್ತಿಲ್ಲ. ಹೆಂಡತಿ ಅಂದ್ರೆ ಯಾವ ರೀತಿಯಲ್ಲಿ ಇರ್ಬೋದು ಅಂತ ಕಲ್ಪನೆ ಇಲ್ಲ. ನೀವು ಖಾಲಿ ಅಲ್ಲಿ ಇಲ್ಲಿ ನೋಡಿದ ಅನುಭವನಷ್ಟೇ ಹೇಳ್ಬೋದು. ನಾವು ಅನುಭವಿಸಿದವರು. ಈ ಅನುಭವದಲ್ಲಿ ಕಷ್ಟ ಆದದ್ದಿದೆ. ಹೀಗೆ ಏನಾಯ್ತು? ಎಲ್ಲರನ್ನು ಹೇಗೆ ಸುಧಾರಿಸುವುದು? ಎಲ್ಲರ ಮನಸ್ಸಿನಲ್ಲೂ ಒಂದೇ ರೀತಿಯ ವರ್ತನೆ ಇರುವುದಿಲ್ಲ ನೋಡಿ. ಅದು ಸರಿ, ಅದು ನಮ್ಮ ಕೈಯ ಬೆರಳು ಒಂದೇ ಲೆಕ್ಕ ಉಂಟು, ಕೈಯ ಬೆರಳೇ ಇರುವುದಿಲ್ಲ. ಹಾಗಿರುವಾಗ ಯಾರಿಂದ ಕಷ್ಟ ಬಂದದ್ದು, ಯಾರಿಂದ ಏನಾಯ್ತು ಸ್ವಲ್ಪ ಬಿಡಿಸಿ, ನನಗೆ ಅರ್ಥ ಆಗುದಿಲ್ಲ ಅಂತ. ಅರ್ಥ ಆಗ್ಲಿಲ್ಲ. ಅಲ್ಲ, ಕಷ್ಟ ಯಾರಿಂದ ಅಂತ ನಿಮಗೆ ಅರ್ಥ ಆಗುತ್ತದೆ. 16,108 ಹೇಳಿದೆ ಅಲ್ವೇ ನಾನು. ನೀವೊಮ್ಮೆ ಎಲ್ಲರನ್ನು ನೋಡಿ ಬನ್ನಿ. ಈ 16,108ರಿಂದಲೂ ನಿನಗೆ ಕಷ್ಟವಂತ ಇಲ್ಲ, ಎಲ್ಲರಿಂದ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನೀವೆಲ್ಲರನ್ನು ನೋಡಿದಾಗ ನೀವೇ ಈ ಇದರಲ್ಲಿ ಯಾರಿಂದ ಸಮಸ್ಯೆ ಅಂತ ಕಂಡುಕೊಳ್ಬಹುದು. ಅಂದ್ರೆ ನಿನ್ನ ಸಂಸಾರದ ಒಳಹೊಕ್ಕು ನಾನೊಮ್ಮೆ ಪ್ರವೇಶ ಮಾಡಿ, ಒಮ್ಮೆ ಪ್ರವೇಶ ಮಾಡಿ ಈ ಕೃಷ್ಣನ ಬದುಕಿನಲ್ಲಿ 16,108ರಲ್ಲಿ ಏನೆಲ್ಲ ಇದೆ, ಏನಾಗಬೇಕು, ಒಮ್ಮೆ ನೀವು ಕಂಡು ಹಿಡಿದ್ರೆ ನಿಮಗೆ ಸಮಸ್ಯೆ ಗೊತ್ತಾಗ್ತದೆ. ಅಲ್ಲ, ಹೋಗಬಹುದು ದೇವರೇ, ದೊಡ್ಡ ವಿಷಯ ಅಲ್ಲ. ಆದ್ರೆ ಸಮಸ್ಯೆ ಉಂಟು. ಎಲ್ಲಿಯಾದ್ರೂ ನಾನು ಸಂಸಾರ ಬೇಡ ಅಂತ ಕುಳಿತುಕೊಂಡಂತ ನಾನೇ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಏನು ಮಾಡುದು? ಅದು ವಿಷಯ ಹೌದು. ಆದ್ರೆ ಸಂಸಾರದಲ್ಲಿ ಸ್ವಾರಸ್ಯ ಉಂಟು ಅಂತ ಗೊತ್ತಾಗಿ ಸಂಸಾರ ಬೇಡ ಅಂತ ಬಿಟ್ಟಂತ ನಾನೇ ಸಿಕ್ಕಿ ಹಾಕಿಕೊಂಡ್ರೆ ಅಲ್ಲ. ಈಗ ನೀವು ನನ್ನ ಸಂಸಾರದ ಒಳಗೆ ಹೋಗಿ ನೋಡಿಕೊಂಡ್ರೆ ನಿಮ್ಗೆ ಸಂಸಾರವೇ ಬೇಡ ಅಂತ ಅನ್ನಿಸ್ಲಿಕ್ಕೂ ಸಾಕು. ಆ ಧೈರ್ಯ ನನಗಿದೆ. ಎಲ್ಲರೂ ಒಂದೇ ರೀತಿ ಇರ್ತಾರಂತಲ್ಲ. ಈಗ ನೀವು ನೋಡಿ ಪರೀಕ್ಷೆ ಮಾಡಿ ಸಮಸ್ಯೆಯನ್ನು ಕಂಡು ಹಿಡಿದ ನಂತರ ಈ ಸಮಸ್ಯೆಗೊಂದು ಸೂಕ್ತ ಪರಿಹಾರವನ್ನು ನೀವೇ ಹುಡುಕಿ ಕೃಷ್ಣನ ಬದುಕಿಗೆ ಒಂದು ದಾರಿಯಾಗಿ, ನಿಮ್ಮನ್ನು ಹೇಗೂ ಮಾರ್ಗದರ್ಶಕರು ಅಂತ ಹೇಳ್ತಾರೆ. ನೀವೆಲ್ಲರಿಗೂ ದಾರಿ ತೋರಿಸುವವರು. ಯಾವ ಕಾಲಕ್ಕೆ ಎಲ್ಲಿ ಹೋಗಿ ಏನು ಮಾಡಬೇಕು ಎಲ್ಲವನ್ನು ನೀವು ಮಾಡುವವರು. ನಿಮ್ಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಒಮ್ಮೆ ಸುತ್ತು ಬನ್ನಿ ಅಂತೆ ದೇವರೇ. ನಿನ್ನ ಕಣ್ಣ ನೋಟದಿಂದ ಕಣ್ಣ ಜಲನದಿ ಧರಣಿ ಜರಿಬುದು, ಕಣ್ಣ ಜಲನದಿ ಧರಣಿ ಜರಿಬುದು, ನಿನ್ನ ಮಾನಸದಂತೆ ನಡೆಯುವುದು, ನಿನ್ನ ಜಠರದಿ ಭುವನ ಒಡಗಿಹುದಿನ್ನು ಬೇಡುವುದೇನು, ತನ್ನು ತಾಂಗ
ಕಣ್ಣ ನೋಟದಿಂದಲೇ ಇಡೀ ಭುವನವನ್ನೇ ನಿಯಂತ್ರಿಸಬಲ್ಲಂತಹ ಸಾಮರ್ಥ್ಯ ಉಂಟು ನಿನಗೆ. ನಿನ್ನ ಕಣ್ಣನ ಕುಡಿ ನೋಟದಿಂದಲೇ ಸಾಕಾಗುತ್ತದೆ. ತಾಯಿಗೆ ಬಾಯಲ್ಲಿ 3 ಜಗವನ್ನು ತೋರಿದವ ಅಲ್ವಾ? ಬ್ರಹ್ಮಾಂಡೋ ಮಂಡೋದರ ಬರಿತ ನೀನು ಹೇಳ್ತಾರೆ ಹಾಗೆ. ಭುವನ 3ರನ್ನು ತನ್ನ ಉದರದಲ್ಲಿಟ್ಟು ಸಾಕಿ ಸಲಹುವಂತಹ ಸಾಮರ್ಥ್ಯವಂತ ನೀನು. ಸೃಷ್ಟಿ ಸ್ಥಿತಿ ಲಯ ಈ 3ರನ್ನು ನಿಯಂತ್ರಿಸಬಲ್ಲಂತಹ ಉದಾತ್ತವಾದಂತಹ ಗುಣವನ್ನು ಹೊಂದಿದಂತಹ ವ್ಯಕ್ತಿತ್ವ ನಿನ್ನದು. ಇಂತಹ ನೀನು ಸಂಸಾರದ ವಿಷಯದಲ್ಲಿ ಈ ಹೊತ್ತು ಸೋತು ಹೋಗಿದ್ದಿ ಅಲ್ವಾ? ಕೆಲವರ ಮನಸ್ಸಿನಲ್ಲಿ ಮಾಯೆ ಎನ್ನುವಂತಹ ಭ್ರಮೆ ಆವರಿಸ್ತದೆ. ಆ ಪೊರೆಯನ್ನು ಕಳಚಬೇಕೀಗ. ದೇವರೇ, ಇದನ್ನು ನಿಯಂತ್ರಿಸಬಲ್ಲಂತಹ ಸಾಮರ್ಥ್ಯವುಳ್ಳಂತಹ ನೀನೇ ಅದರಿಂದ ಹಿಂದೆ ಸರಿದು ನಾರದನನ್ನು ಸಂಸಾರದೊಳಗೊಮ್ಮೆ ಹೊಕ್ಕುವ ಮಾಧವನಿಗೆ ಮಾಧವನ ಕಷ್ಟಗಳನ್ನು ನೀನು ಅರಿಯದಾದೆ ಅಂತ ನೀವು ನನ್ನಲ್ಲೇ ಪ್ರಶ್ನೆ ಮಾಡ್ತೀರಿ ದೇವರೇ. ಆದೀತು ದೇವರೇ, ಒಂದು ಆಶೀರ್ವಾದ ಬೇಕು ನನಗೆ. ಎಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ನಾನು ಆ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಒಂದು ಒಂದು ಆಶೀರ್ವಾದ ನನಗೆ ಬೇಕು. ಜೊತೆಗೆ ಯಾರ್ಯಾರು ಮೂಢಮತಿಗಳಿದ್ದಾರೆ, ಮಂದಮತಿಗಳು ಯಾರಿದ್ದಾರೆ, ಭಗವಂತನನ್ನು ಕಾಣಬಹುದಾದಂತಹ ದೃಷ್ಟಿ, ಆ ಭಾವ ಅದು ಯಾವ ವಿಧಾನದಲ್ಲಿ ಯಾರಲ್ಲಿ ಉಂಟು, ಅದು ಅರಿಯದೆ ಯಾರು ತೊಳನಾಡುತ್ತಾ ಇದ್ದಾರೆ, ಅವರಿಗೆಲ್ಲ ಒಂದು ಪೂರ್ಣವಾದಂತಹ ಕಣ್ಣು ಮುಸುಕಿದ ಮಾಯೆ ಇದೆಯಲ್ಲ, ಆ ಮೋಡ ಮುಸುಕಿದ ವಾತಾವರಣ ಅದು ಚದುರುವ ಹಾಗೆ ಅದನ್ನು ಕರಗಿಸಬೇಕು. ಒಂದು ಅನುಗ್ರಹ ನಿನ್ನ ಮುಖದಿಂದಲೇ ಬರಲಿ, ಆವಾಗ ದಾರಿ ನನಗೆ ಸುಲಭ ಆಗುತ್ತದೆ. ಸರಿ, ನಾನು ಹೊರಟೆ ಈಗಲೇ. ಆಗ್ಲಿ ಅಂತ ನೀವು ಹೋಗಿ ಬಂದ ವಿಷಯ ಒಳ್ಳೆಯದಾಗಲಿ. ಆದೀತು, ಆಗ್ಲಿ. ಬಳಿಕ ನರದ ಗಂಡಗಾಲದ ನಿಲಯದೊಳಗಿಗೆಯ ಜವಾಜರ ಕೃಷ್ಣನಿಂದ ಅನುಗ್ರಹವನ್ನು ಪಡೆದು ಹೊರಟವನು ನಾನು. ಕೃಷ್ಣ ಸತಿಯರ ಮನೆಯನ್ನೆಲ್ಲ ಹೊಕ್ಕಿದ್ದೇನೆ. ಒಬ್ಬೊಬ್ಬರ ಮನೆಯಲ್ಲಿಯೂ ನಾನು ಹೊರಬಂದು ನೋಡಿದ್ದೇನೆ. ಏನನ್ನು ಕಾಣುತ್ತಾ ಇರುವುದು, 16,000 ಮನೆಯನ್ನು ಹೊಕ್ಕಂತಹ ಸಂದರ್ಭದಲ್ಲೂ ಈ 16,000 ಮಡದಿಯರ ಮನೆಯಲ್ಲಿಯೂ ಕೃಷ್ಣನಿದ್ದಾನೆ. ಹೌದು, ಕೆಲವರ ಮನೆಯಲ್ಲಿ ನನ್ನನ್ನು ಸ್ವಾಗತಿಸಿದ್ದಾನೆ ಕೃಷ್ಣ. ಕೆಲವರ ಮನೆಯಲ್ಲಿ ಕೃಷ್ಣ ದೇವರ ಪೂಜೆಯನ್ನು ಮಾಡುತ್ತಾ ಇದ್ದಾನೆ. ಕೆಲವರ ಮನೆಯಲ್ಲಿ ಕೃಷ್ಣ ಮಲಗಿದ್ದಾನೆ. ಕೆಲವರ ಮನೆಯಲ್ಲಿ ಕೃಷ್ಣ ನಲಿಯುತ್ತಿದ್ದಾನೆ. ಕೆಲವರ ಮನೆಯಲ್ಲಿ ಕೃಷ್ಣ ಗೋವುಗಳನ್ನು ಪೂಜಿಸುತ್ತಾ ಇದ್ದಾನೆ. ಕೆಲವರ ಮನೆಯಲ್ಲಿ ಕೃಷ್ಣ ಗೋವುಗಳ ಹಾಲು ಕರೆಯುತ್ತಾ ಇದ್ದಾನೆ. ಎಂತ ವೈಚಿತ್ರ್ಯಗಳನ್ನೆಲ್ಲ ನಾನು ಕೃಷ್ಣನ 16,000 ಮನೆಯಲ್ಲಿ ನಾನು ಕಂಡಿದ್ದೇನೆ. ಹಾಗಾಗೇ ಇರಬೇಕು ಕೆಲವರೆಲ್ಲ ಭಾಗವತರೆಲ್ಲ ಹಾಡಿದ್ದು. ಮಲಗಿ ಪರಮಾದರದಲ್ಲಿ ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆನಾ ನಿಮಗೆಂಬ, ಸುಲಭನೋ ಹರಿ ತನ್ನವರನು ಅರೆ ಗಳಿಗೆ ಬಿಟ್ಟದಗಳನ್ನು. ಹೌದ, ರಮಾದವನ ಒಲಿಸಲರಿಯದೆ ಬಳಲುವರು ಪಾಮರರು ಭವದೊಳಗೆ. ಎಷ್ಟು ಸುಲಭ ಭಗವಂತನನ್ನು ಒಲಿಸುವುದಕ್ಕೆ. ಆದ್ರೆ ಒಲಿಸುವಂತಹ ದಾರಿಯನ್ನು ಕಾಣದೆ ಕೆಲವರೆಲ್ಲ ಜನರೆಲ್ಲ ಅಲ್ಲಲ್ಲಿ ತೊಳನಾಡ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲಿಯೂ ನಿನ್ನೊಳಗಿರುವಂತಹ ಪರಮಾತ್ಮನನ್ನು ನೀ ಕಾಣದಾದೆ ಮಾನವನೇ, ಯಾಕೆ ನೀ ಅಲೆವೆ ಎಲ್ಲೆಲ್ಲೂ? ನಮ್ಮೊಳಗಿರುವಂತಹ ದೇವರನ್ನು ನಾವು
ಕಾರಣವಿಲ್ಲ. ನಾವು ಎಲ್ಲೆಲ್ಲಿ ಊರಿನಲ್ಲಿ ಎಲ್ಲೆಲ್ಲೋ ದೇವರ ಗುಡಿ ಉಂಟು ಅಂತ ಎಲ್ಲೆಲ್ಲಿ ಹೋಗುತ್ತೇವೆ. ನಮ್ಮೊಳಗೊಬ್ಬ ಭಗವಂತನಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆಯೇ ಇಲ್ಲ. ಹಾಗಾಗಿ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಉಳಿದ 16,000 ಬಿಟ್ಟು ಉಳಿದ 7 ಮಂದಿಯ ಮನೆಗೂ ನಾನು ಹೊಕ್ಕು ಹೊರ ಬಂದಿದ್ದೇನೆ. ಅಲ್ಲೆಲ್ಲ ಕೃಷ್ಣನಿದ್ದಾನೆ. ಇನ್ನು ಒಂದು ಮನೆ ಉಂಟು, ಬಂದು ನಿಂತದ್ದು ಅದೇ ಅಲ್ವಾ? ಶರಣಿ ಬಂದನು ಬಳಿಗ ನಾರದ ನಿಭಾವೆಯ ಸದನದೊಳಗಡೆ ಕಾಣದೆ ನನಗೂ ಮಣಿಸಲು ಕರುಣೆಯಾದ 16,000 ಹೊರತುಪಡಿಸಿ ಉಳಿದ ಅಷ್ಟಮೈಷರಲ್ಲಿ 7 ಮನೆಯನ್ನು ಹೊಕ್ಕಿದ್ದೇನೆ. ಅಲ್ಲಲ್ಲಿ ಅಲ್ಲಲ್ಲಿ ಕಂಡು ಕಂಡು ದೇವರಲ್ಲಿದ್ದಾನೆ ಅಂತ ಹುಡುಕುತ್ತಾ ಬಂದು ನಿಂತದ್ದು ಇದು ಸತ್ಯಭಾಮೆಯ ಮನೆಯ ಹತ್ತಿರ. ಸಮಸ್ಯೆ ಹುಟ್ಟಿದ್ದೇ ಇಲ್ಲಿ. ಹೌದು, ಇಲ್ಲಿ ಸಮಸ್ಯೆ ಉಂಟು. ದೇವರ ಮನಸ್ಸಿ ಬಾಯಿಯಿಂದ ಅದು ಸೂಚ್ಯವಾಗಿ ಬರದೇ ಇದ್ರೂ ನನಗೆ ಅರ್ಥ ಆಗಿದೆ ಅದು. ಹಾಗಾಗಿ ನೋಡೋಣ, ಇದೊಂದು ಮನೆಯನ್ನು ಬಿಡುವುದು ಯಾಕೆ? ಇಲ್ಲಿ ಏನು ತೊಡಗಿದೆಯೋ ಅದಕ್ಕೊಂದು ಪೂರ್ಣವಾದಂತಹ ಒಂದು ಇತಿಶ್ರೇಣಿ ಇಲ್ಲಿಂದಲೇ ಮುಗಿಸುವ. ಹಾಗಾಗಿ ನೇರವಾಗಿ ಒಳ ಪ್ರವೇಶ ಮಾಡ್ತೇನೆ. ಅಮ್ಮ, ನಾರದ ಮನೆಗಳು ಹೌದು, ಬರಬೇಕು ಸ್ವಾಮಿ, ಬರಬೇಕು. ಬಂದನಾರದನನ್ನು ಕಾಣುತ್ತ ಚಂದದಿಂದು ಪಂಜರಿಸಿ ಮನಸಿ ಕುಂದುಗಳ ಬೇಳಿದಳು ಮುನಿಪನ ಗುಣವ ಪೊಗಳುತ್ತಲಿಯೇ ಮುನಿಪನ ಗುಣವ ಪೊಗಳುತ್ತಲಿಯೇ. ಸ್ವಾಮಿ ಮುನಿಪೋತ್ತಮರೇ, ಬನ್ನಿ ಬನ್ನಿ ಬನ್ನಿ, ನಿಮಗಾಗಿ ಇರಿಸಿದ್ದೇನೆ ಆಸನ. ಯಾವಾಗಲೂ ನೀವು ಬರುವಾಗ ಇರಿಸಿಕೊಳ್ಳುವಂಥದ್ದು. ಹೌದೌದು ಅಲ್ವೇ? ಬೇಕಾದ ಹಾಗೆ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಸತ್ಕರಿಸಿದ್ದೇನೆ. ಸರಿ, ತಪ್ಪು ಒಪ್ಪು ಇರಬಹುದು, ಮನ್ನಿಸಬೇಕು. ಮುನಿಗುಳೋತ್ತಮರು, ಮುನಿಶ್ರೇಷ್ಠರು, ಕೆಲವರೆಲ್ಲ ಮಹರ್ಷಿಗಳು ಅಂತ ಹೋಗಲವರಿದ್ದಾರೆ. ಸ್ವಾಮಿ ಬಂದದ್ದು ಒಳ್ಳೇದಾಯ್ತು, ಬಹಳ ಆನಂದ ಆಯ್ತು ನಮಗೆ. ನೀವು ಬರುವುದೇ ಅಪರೂಪ, ಬಂದ್ರು ನೀವು ಅಲ್ಲೇ ಮಾತಾಡಿ ಹಾಗೆ ಹೀಗೆ ಹೋಗೋರಲ್ಲ, ಬರ್ತೀರಿ, ಇಲ್ಲಿಗೆ ಬರೋದಿಲ್ಲ ಅಂತಲ್ಲ. ಬಹಳ ನನಗೆ ಅಲ್ಲ ಇದೆ ನೀವು ಎಣುಕೋದೇನು ನೀವು ಆ ಕಡೆಗೆ ಈ ಕಡೆಗೆ ಆಗಲ್ಲ. ಅಲ್ಲ, ನಾನು ಇಷ್ಟು ಉಪಚರಿಸಿ ಇಷ್ಟು ಇದು ನೀವು ಅನ್ಯಮನಸ್ಕರಾಗಿದ್ದೀರಿ. ನೀವು ಏನೋ ನೀವು ಯಾವಾಗಲೂ ಉಪಚರಿಸುವಾಗ ಒಬ್ಬರಾಗಿ ಅಲ್ಲ, ನೀವು ದಂಪತಿಗಳಾಗಿ ಉಪಚರಿಸುವುದು. ಹೌದೌದು, ಇದು ಅದೇ ಮೊದಲ ಸರಗೆ ಹಿಡ್ಕೊಂಡು ಹೋಗುವಂತ ದೇವರಿಲ್ಲ ಇವತ್ತು ದಮ್ಮಿಲ್ಲ, ಪತಿ ಮಾತ್ರ ಇರುವುದಾ ಇಲ್ಲಿ? ಇದು ದೇವರೆಲ್ಲಿದ್ದಾರೆ? ದೇವರು ಗುಡಿಯಲ್ಲಿದ್ದಾರೆ. ಯಾವ ದೇವರು? ಗುಡಿಯಲ್ಲಿರುವ ದೇವರಲ್ಲ, ಮತ್ತೆ ನಿಮ್ಮ ಪತಿ ದೇವರು. ನನ್ನ ಪತಿ ದೇವರು? ಹೌದು. ಏನಾಯ್ತು? ಅವ್ರು ಯಾವಾಗಲೂ ಇಲ್ಲಿದ್ದಾರೆ ಅಂತ ನಾನು ಇಲ್ಲಿಗೆ ಬಂದದ್ದು. ಹೌದು ಹೌದು, ಯಾವಾಗಲೂ ಇಲ್ಲಿ ಇರ್ತಿದ್ರು, ಹೆಚ್ಚಾಗಿ ಇಲ್ಲಲ್ಲ ನೋಡಿಯೇ ಬರುವುದಲ್ವ ದೇವರು ಎಲ್ಲಿರ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಅವ್ರು ಹೆಚ್ಚಾಗಿ ಇಲ್ಲಲ್ಲ ಇರುವುದು? ಹೌದು, ಹೆಚ್ಚಾಗಿ ಇಲ್ಲಪ್ಪ, ಹೆಚ್ಚಾಗಿಲ್ಲ. ಏನು ಗೊತ್ತೋ, ಈಗ ಇಲ್ವೇ ಇಲ್ಲ ಇಲ್ಲಿಗೆ ಬಂದ್ರೆ 3 ದಿವಸ ಆಯ್ತು ಸ್ವಾಮಿ. 3 ದಿನಗಳಾಯ್ತು ನಾರದ ವಾಸುದೇವ ಆಯ್ತು ನಾರದ ವಾಸುದೇವ ಬಾರನಿಲ್ಲಿ ಕೇಳು ಶಾರದ ವಾಸುದೇವ ಬಾರನಿಲ್ಲಿ ಕೇಳು ಶಾರದಯ ನಾರಿಯನ್ನ ತೆರಗ ತುದಿಯೊಳಿರಿಸಿಕೊಳ್ಳುವ ನಾರಿಯನ್ನ ತೆರಗ ತುದಿಯೊಳಿರಿಸಿಕೊಳ್ಳುವ ನಾರಿಯಿಂದ ಬೇಸರಿನ್ನು ತೊಳೆವ ಪಾದವ 3 ದಿನಗಳಾಯ್ತು ನಾರದ. ಸ್ವಾಮಿ, ನೀವು ಅವರನ್ನೇ ಹುಡುಕಿಕೊಂಡು ಬಂದದ್ದು? ಹೌದು, ದೇವರು ಇಲ್ಲಿರಬಹುದು ಅಂತ ನಾನು ಬಂದದ್ದು. ಇಲ್ಲಿಗೆ ಬರುವುದು ಅವರಿದ್ದಲ್ಲಿಗೆ ಅಂತಲೇ ಗೊತ್ತುಂಟು, ಆದ್ರೆ ಬಂದಂತಹ ನಿಮ್ಮನ್ನು ಸತ್ಕರಿಸಲೇಬೇಕಲ್ವೇ ನಾನು? ಹೌದೌದು, ನಾನು ಹಾಗೆ ಮಾಡಿದ್ದೇನೆ. ನೀವು ಅವರನ್ನೇ ಕೇಳಿದ್ರೆ ಎಲ್ಲಿ ಸಿಗ್ಲಿಲ್ಲ ನಿಮಗೆ? ಎಲ್ಲಿಯೂ ಸಿಗ್ಲಿಲ್ಲ. ಹೌದಾ? ಹೌದು, ದ್ವಾರಕೆಯಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲಿ ಎಲ್ಲಿ ಇಲ್ವೋ? ಹೌದು.
ಹೌದಾ? ಹೌದು. ಅದು ಎಂತದು ಎಲ್ಲಿ ವಿಷಯ? ಹೋಗಿದ್ದಾರೆ ಅಂತ? ಎಂತದು ಏನಾಯ್ತು ವಿಷಯ ಎಂತದು? ಊರು ಬಿಟ್ರು ಏನಾದ್ರು? ಅಲ್ಲ, ಅದು ನಿಮಗೆ ಗೊತ್ತು. ಏನು ಇಲ್ಲೀಗ ಮೊನ್ನೆ ಬಂದವರು 3 ದಿನ ಆಯ್ತು ಅಂತ. 3 ದಿನದಿಂದ ಇಲ್ಲಿಗೆ ಇಲ್ಲ, 3 ದಿನದಿಂದ ಇಲ್ಲಿಗೆ ಬರಲೇ ಇಲ್ಲ. ಸಾಧಾರಣ ಎಷ್ಟು ದಿನಕ್ಕೊಮ್ಮೆ ಬರ್ತಾರೆ ಅವರು? ಅಲ್ಲ, ಸಾಧಾರಣ 8 ಇಲ್ಲದಿದ್ರೆ 9 ಅಂತ ಇದ್ರು. 8-9 ದಿವಸಕ್ಕೊಮ್ಮೆ ಬರುವುದಲ್ವಾ? ಈಗ 3 ದಿನ ಆಯ್ತಲ್ಲ, ಅಷ್ಟೇ ಅಲ್ವಾ? ಹಾಗಾದ್ರೆ ಇನ್ನು ಬರ್ಬೋದು, ಒಂದು 4 ದಿವಸ ಕಳೆದು ಬರ್ಬೋದು. ಮೊದಲು 2 ದಿವಸಕ್ಕೆಲ್ಲ ಬರ್ತಿದ್ರು. ಮೊದಲು 2 ದಿವಸಕ್ಕೆ ಒಮ್ಮೆ ಬರ್ತಿದ್ರು. ಈಗ 2 ದಿವಸಕ್ಕಿಂತ ಮೊದಲು ಬಂದವರು ಈಗ 3 ದಿವಸ ಆಯ್ತು ಬರದೆ? ಹೌದು. ಅಲ್ಲ, 3 ದಿವಸ ಅಂತ ಹೇಳಿದ್ರೆ ಒಂದು ಲೆಕ್ಕ ಉಂಟು. ಹಾ. 9ನೇ ದಿನಕ್ಕೆ ಬರ್ತಾರೆ ಅಂತ. ಇದು 9ಕ್ಕೂ ಬಾರದೆ 3 ದಿವಸ ಆಯ್ತು ಅಂತ. ಈಗ 9 ಕಳೆದು ಮತ್ತೆ 3 ಹೆಚ್ಚಾಯ್ತು. ಹೌದು ಹೌದು, ಇದೇ ನಾನು ಹುಡುಕುದು. ಇದು ನಾನು ಅಂದುಕೊಂಡದ್ದು ನಾಳೆ ಬಂದರು, ಹಾಗೇನಾಗ್ಲಿಕ್ಕಿಲ್ಲ, ಮನಸ್ಸಲ್ಲಿ ಇಟ್ಟುಕೊಳ್ಳಿಕ್ಕಿಲ್ಲ. ಅವರು ಹಾಗೆಲ್ಲ ಬಿಟ್ಟು ಹೋಗುವುದು ಬಹಳ ಕಡಿಮೆ. ಅದೇ ಇದು ಏನಾಯ್ತು ವಿಷಯ? ಎಂತದ್ದು ವಿಷಯ ಏನು ಆಗ್ಲಿಲ್ಲ, ನಾನು ಹಾಗೇನ ಹೇಳಲಿಲ್ಲ. ಅಲ್ಲ, ನೀವು ಹಾಗೆಲ್ಲ ಹೇಳುವವರಲ್ಲ. ಹೌದು, ಒಂದು ಸ್ವಲ್ಪ ಮೊನ್ನೆ ಕೋಪಿಸಿದ್ದೆ. ಯಾರಲ್ಲಿ? ಅದು ನಿಮಗೆ ಗೊತ್ತುಂಟಲ್ಲ, ಅವರಲ್ಲಿ, ನನ್ನವರಲ್ಲಿ ನಾನು ಕೋಪಿಸದೆ ಮತ್ತೆ ಯಾರಲ್ಲಿ? ಅದು ದೊಡ್ಡ ವಿಷಯ ಅಲ್ಲ ಅಂತ. ಹೌದು, ಹೌದು. ಈಗ ಗಂಡ ಹೆಂಡತಿ ಸರಿಬೇಕೋ? ನಾನು ಹಾಗೆ ಭಾವಿಸಿದ್ದು. ಗಂಡ ಹೆಂಡತಿ ಸರಿಯಾಗಿರ್ಬೇಕು. ಹೌದು. ವಾರಕ್ಕೆ 1-2 ಸಲ ಆದ್ರೂ ಜಗಳ ಮಾಡಬೇಕು. ಹೌದು. ಹೌದು. ಈಗ ಮನೆಯಿಂದ ಹೊರಟಂತಹ ಗಂಡಸು ಮನೆಯ ಒಳಗೆ ಬರುವಾಗ ಹೆಂಡತಿ ಗಂಡ ಮನೆಯೊಳಗೆ ಬರುವಾಗ ಹೆಂಡತಿ ಜಗಳ ಮಾಡದಿದ್ರೆ ಆ ಸಂಸಾರ ಸರಿಯಾಗುವುದೇ ಇಲ್ಲ. ನಾನು ಹಾಗೆ ಭಾವಿಸಿದ್ದು. ಇದ್ದಂಥದ್ದು ಏನೋ ಒಂದು ಇದ್ದದ್ದು, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ನಾನು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದವಳು. ನಮ್ಮ ಜಗಳ ಕದವನ್ನು ಮುಚ್ಚಿದ ನಂತರ ತೆರೆದ ಮೇಲೆ ಅಂತ. ಅಂದ್ರೆ ನಾವು ಜಗಳ ಆದ್ರೆ ನಾನು ಅವರನ್ನು ಹೊರಗೆ ಹಾಕುವುದೇ, ಅದು ಹಿಂದೊಮ್ಮೆ ಆಗಿದೆ. ಅದಕ್ಕೆ ನೀವು ಕಾರಣ ಅಂತಲ್ಲ, ನೀವು ತಂದಂತಹ ಹೂ, ಅದರಿಂದಾಗಿ ಒಂದು 3 ದಿವಸ ನಾನು ಬಿಡ್ಲಿಲ್ಲ ಅವರನ್ನು ಒಳಗೆ. ಪಾರಿಜಾತ? ಹೌದೌದು, ಒಳಗೆ ಬಿಡ್ಲಿಲ್ಲ. ಅದು ಯಥಾರ್ಥಕ್ಕಾದ್ರೂ ಅದು ನಾವು ಇಲ್ಲಿಗೆ ಅಂತ ತಂದದ್ದು, ಅದು ಅಲ್ಲಿಗೆ ಹೋಯ್ತಲ್ಲ. ಅದರಲ್ಲಿ ಏನಿಲ್ಲ ನನಗೆ. ಅದಕ್ಕೆ ಮತ್ತೆ ನಾನು ಹಾಗೆ ಬಂದರು ಅಂತ ಭಾವಿಸಿದ್ದು ನಾನು. ಇವರು ನಿನ್ನೆ ನಾನು ಹೇಳಿದ್ದು, ನಾನು ಇಲ್ಲ ಆಗುವುದಿಲ್ಲ, ತೆರೆಯುವುದೇ ಇಲ್ಲ ಅಂತ ಹೇಳಿದೆ. ಬಾಗಿಲು ಹಾಕಿದ್ದೆ ನೀವು? ಹೌದು, ನಾನು ಬಾಗಿಲು ಹಾಕಿದೆ, ಮೊನ್ನೆ ಬಾಗಿಲು ಹಾಕಿದೆ. ಈಗ ನಿನ್ನೆ ಬಂದರು ಅಂತ ಭಾವಿಸಿದ್ದೆ, ಬರ್ಲಿಲ್ಲ. ಇವತ್ತು ಬರ್ಲಿಲ್ಲ. ನಾಳೆ ಬಂದಾರ? ನೀವು ನಾಳೆ ನಿರೀಕ್ಷೆಗಿಂತ ನೀವು ಬಂದ ಮೇಲೆ ನನಗೊಂದು ಉಪಕಾರ ಮಾಡ್ಬೇಕೀಗ. ನೀವೆಲ್ಲೆಲ್ಲ ಹೋದಲ್ಲೆಲ್ಲ ಒಳ್ಳೆಯ ಕಾರ್ಯವೇ ಮಾಡುವುದಂತೆ. ಈಗ ಅಷ್ಟಿದ್ದು ಈ ಭಾಮೆಗೆ ಒಂದು ಏನಾದ್ರೂ ಮಾಡದೆ ನೀವು ಹೋಗ್ಲಿಕ್ಕಿಲ್ಲ ಅಂತ ನನಗೂ ಒಂದು ನಂಬಿಕೆ. ಏನು ಅಂತ ಹೇಳಿದ್ರೆ, ಏನಾದ್ರೂ ಒಂದು ಏನು ನಿಮಗೆ ಈ ಪೂಜೆ ವ್ರತ, ಯಾವ ಪೂಜೆ ಯಾವ ಹೊತ್ತಿಗೆ ಹೇಗೆ ಮಾಡಿದ್ರೆ ಉತ್ತಮ ಅಂತ ನಿಮ್ಗೆ ಗೊತ್ತುಂಟಲ್ಲ. ಅಂಥದ್ರಲ್ಲಿ ಏನಾದ್ರೂ ಹುಡುಕಿ ಎಲ್ಲಿಯಾದ್ರೂ ಇದ್ರೆ, ಈಗ ನನ್ನವರನ್ನು ನನ್ನಲ್ಲಿಯೇ ಇರಿಸಿಕೊಳ್ಳುವ, ಅಂದ್ರೆ ನನ್ನ ಸೆರಗಿನ ತುದಿಯಲ್ಲೇ ಅವರು ಬರಬೇಕು, ಹಿಂದೆ ಬರಬೇಕು, ಯಾವಾಗಲೂ ಇಲ್ಲೇ ನನ್ನ ಹಿಂದೆ ಸುತ್ತುತ್ತಾ ಇರಬೇಕು. ಅಂತಹದ್ದು ಯಾವುದಾದ್ರೂ ಒಂದು ಪೂಜೆ ವೃತ್ತ ಯಾವುದಾದ್ರೂ ಒಂದು ಇದ್ರೆ ಹೇಳಿದ್ರೆ, ಈಗ ನಾನೊಬ್ಬಳೇ ನಿಮ್ಮ ಪಾದ ಸೇವೆ ಮಾಡಿದ್ದೇನೆ, ಒಟ್ಟಿಗೆ ದಿನ ನಿಮ್ಮ ದಿನ ಅಲ್ಲ, ನೀವು ಯಾವಾಗ ಬರ್ತೀರಿ ಆಗೆಲ್ಲ ಪಾದ ಸೇವೆ ನಾವು ಒಟ್ಟು ಸೇರಿಯೇ ಮಾಡ್ತೇವೆ. ಒಂದು ಹೆಣ್ಣಾದವಳು ಹೆಂಡತಿ ಯಾವುದನ್ನು ಬೇಕಾದರೂ ತಾನು ಹಂಚಿಕೊಳ್ಳುತ್ತಾಳಂತೆ. ಆದ್ರೆ ತನ್ನ ಗಂಡನನ್ನು ಹಂಚಿಕೊಳ್ಳುವುದಕ್ಕೆ ಯಾವ ಹೆಣ್ಣು ಬಯಸುವುದಿಲ್ಲ ಅಲ್ವೋ? ಹೌದು. ಅದು ಈಗ ನೀವು ಹೇಳಿದ ಹಾಗೆ ಕೇಳಬೇಕು ಅಂತಾದ್ರೆ, ಈಗ ಗಂಡ ಯಾರು ಹೆಂಡತಿ ಯಾರು? ಅಲ್ಲ, ಗಂಡ ಅವರೇ, ಹೆಂಡತಿ ನಾನು ಹೇಳಿದ ಹಾಗೆ ಅಂತಲ್ಲ, ನನ್ನೊಟ್ಟಿಗೆ ಇರ್ಬೇಕು, ಇಲ್ಲೇ ಇರ್ಬೇಕು ಅವರು, ಎಲ್ಲೂ ಹೋಗಬಾರದು. ಅಂದ್ರೆ ನೀವು ಹೇಳಿದ ಹಾಗೆ ಕೇಳಬೇಕು ಅಂತಲ್ಲ? ಹೇಳಿದ ಹಾಗೆ ಅಂತ ಇಲ್ಲ, ಅವರಿಗೆ ಸ್ವಾತಂತ್ರ್ಯ ಉಂಟು, ಅವರನ್ನು ಹಾಗೆ ಲೆಕ್ಕದ. ಈಗ ನೀವು ನಿಮ್ಮ ಹಿಂದೆ ಸೆರಗಿನ ಹಿಂದೆ ಬರಬೇಕು ಅಂತದ್ದು ಲೆಕ್ಕದಲ್ಲಿ ಗಂಡ ಮುಂದೆ ಹೋಗಬೇಕು, ಹೆಂಡತಿ ಆದವಳು ಹಿಂದೆ ನಿಲ್ಲಬೇಕು ಅಂತ ಪದ್ಧತಿ. ಈಗ ನೀವು ಮುಂದೆ ಹೋದ್ರೆ ಸಮಸ್ಯೆ ಆಗುತ್ತದೆ ಅಂತ ಗಂಡ ಮಾತಿಗೆ ಹೇಳಿದ. ಈಗ ನನ್ನ ಸೆರಗ ಅವರೇನು ಮಗುವ, ನನ್ನ ಒಟ್ಟಿಗೆ ನನ್ನ ಇರಬೇಕು ಅಂತ, ನಿಮ್ಮ ಜೊತೆಯಲ್ಲಿ ಒಟ್ಟಿಗೆ ಮಾತಿಗೆ ಹೇಳ್ತಾರೆ. ನೀನು ಸೆರಗಿನಲ್ಲಿ ಗಂಟಿಗ್ಲಿಕ್ಕೆ ಆಗ್ತದ? ಹಾಗೆ ಒಟ್ಟಿಗೆ ಇರಬೇಕು. ಹೌದು, ಜೊತೆಯಲ್ಲಿ. ಅದಕ್ಕೆ ಏನಾದ್ರೂ ಉಪಾಯ ಏನಾದ್ರೂ ಉಂಟಾ? ಪೂಜೆ ಯಾವುದಾದ್ರೂ ಪುನಸ್ಕಾರ ಯಾವ್ದಾದ್ರು ನಿಮಗೆ ಗೊತ್ತಿಲ್ಲದೆ ಇದ್ರೆ ಮತ್ತೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ನಿಮಗೆ ಗೊತ್ತಿಲ್ಲದ್ರೆ ಎಲ್ಲಿ ಸಿಗ್ಲಿಕ್ಕೆ, ಹಾಗೆ ಏನಾದ್ರೂ ಇದ್ರೆ ಒಮ್ಮೆ. ಅದು ಕೆಲವರೆಲ್ಲ ಕೇಳುವುದು ನನ್ನಲ್ಲಿ ಹೆಚ್ಚು ಕೇಳುವುದು. ನನಗೊಂದು ಹೆಸರುಂಟು, ನಾರಂ ಜ್ಞಾನಂ ದದಾತಿ ಇತಿ ನಾರದ. ಹೌದು, ಅಂದ್ರೆ ನಾರದ ಅಂದ್ರೆ ಜ್ಞಾನ ಪ್ರಸಾರಕರು ಅಂತ. ಹೌದು ಹೌದು. ವೃತ್ತ ಅಲ್ವಾ? ಹೌದು. ವೃತ್ತ ಎಂತದ್ದು, ಏನು ಮಾಡುದು? ಒಂದು ಉಂಟಲ್ಲ, ಉಂಟಾ? ಏನದು? ಸತ್ಯಭಾಮೆಯೇ ಕೇಳೀನು ನಿಜ ವ್ರತ
ಸ್ವಾಮಿ, ಗಂಡನನ್ನು ಹೆಣ್ಣಾದವಳು ತಾನು ತನ್ನ ಜೊತೆಗೇ ಇರಿಸಿಕೊಳ್ಳಬೇಕು, ಗಂಡ ನನ್ನವನಾಗಬೇಕು, ನನ್ನವರಾಗಿಯೇ ಇರಬೇಕು ಎಂಬುದು ಬಯಸುವುದು ಸಹಜ. ಅಲ್ಲ, ನೀವು ಯೋಚಿಸಬೇಡಿ, ಎಷ್ಟು ಖರ್ಚಾದರೂ ಅದನ್ನು ನೋಡಿಕೊಳ್ಳುವ. ಹಾಗಂತ ನೀವು ಒಬ್ಬರೇ ಹೆಂಡತಿ ಅಲ್ಲವಲ್ಲ ಅವರಿಗೆ. ಅದೌದು, 16,000 ಉಂಟಲ್ಲ. ಹೌದೌದು. ಈ 16,000 ಹೆಣ್ಣು ಮಕ್ಕಳು ಎಲ್ಲ ಹೆಂಡತಿಯರು ಗಂಡ ನನ್ನ ಜೊತೆಗೇ ಇರಬೇಕು, ನನ್ನವರಾಗಬೇಕು ಅಂತ ಹೇಳಿದರೆ, ಅಲ್ಲ ಮುಂಚೆ ಯಾರು ಕೇಳಲಿಲ್ಲಲ್ಲ ಹಾಗೆ. ಅಲ್ಲ ಯಾರು ಕೇಳಲಿಲ್ಲ. ಅಲ್ಲ, ಇನ್ನು ನನಗೆ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಬಾರದು ಅದನ್ನು ನೀವು. ಹಾಗೆ ನೀವು ವ್ರತ ಮಾಡಿದಿರಿ ಅಂತ ಗೊತ್ತಾದ್ರೆ ಉಳಿದವರು ಮಾಡುವುದಕ್ಕೆ ಹೊರಟ್ರೆ ಮತ್ತೆ ಸಮಸ್ಯೆ ಇಲ್ಲ. ಹೇಳಿದ್ರೆ ನನಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಅದು ಹೇಗೆ ಏನು ಅಂತ ನೀವು ಹೇಳದೇ ಇದ್ರೆ ಅವರು ಅದಕ್ಕೆ ಏನು ಕೈಗೆ ಎಟಕಲಿಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಸರಿ, ಅದೌದು. ಒಂದು ವೃತ್ತ ಉಂಟು, ಅದಕ್ಕೆ ಉಂಟು 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 ಹೌದಾ? ಉಂಟು ನೋಡಿ, ಒಳ್ಳೆ ಅಲ್ಲ, ಒಂದಲ್ಲ ಸೂಚನೆ ಒಳ್ಳೆಯದು ನೋಡಿ. ಒಂದಲ್ಲ, ಒಂದು 2 ವೃತ್ತ ಉಂಟು. ಗಂಡ ತನ್ನ ಜೊತೆಯಲ್ಲೇ ಇರಬೇಕು ಎನ್ನುವುದಕ್ಕೆ ಒಂದು 2 ವೃತ್ತ ಉಂಟು. 2 ಉಂಟಾ? ಹೌದು, 2 ಮಾಡಬೇಕೋ ಒಂದು ಮಾಡಿದ್ರು ಸಾಕು. ಅಲ್ಲ, ಅದರಲ್ಲಿ ಯಾವುದು ಅಂತ ಯೋಚಿಸಬೇಕು. ಹೌದಾ? ಒಂದು ಅತಿಶಯನ ಶೂನ್ಯತಾ ವ್ರತ ಅಂತ, ಅತಿಶಯನ ಶೂನ್ಯ ವ್ರತ ಅಂತ. ಅತಿಶಯನ ಶೂನ್ಯ ವ್ರತ. ಹೌದು. ಅದು ಏನು ಸ್ವಾಮಿ? ಅಂದ್ರೆ ಅದು ಗಂಡ ಯಾವಾಗಲೂ ತನ್ನ ಜೊತೆಯಲ್ಲಿಯೇ ಅಂತಃಪುರದಲ್ಲಿ ಏಕಾಂತದಲ್ಲಿ ತಾನು ಇರಬೇಕು ಅಂತ ಬಯಸುವಂತ ಹೇಳುವಂತ ಒಂದು ವೃತ್ತ. ಆದ್ರೆ ಅದು ಇಬ್ಬರು ಜೊತೆಯಲ್ಲೇ ಇರಬೇಕು. ಮತ್ತೆ ಮಾತ್ರ ಅಲ್ಲ, ಇಬ್ಬರು ಜೊತೆಯಾಗಿ ಅದರಲ್ಲಿ ಸಮಾನ ಮನಸ್ಕಾರ ಆಗಿರ್ಬೇಕು. ಅದು ಬೇಡ. ಈಗ ಗಂಡ ಇಲ್ಲವಲ್ಲ. ಹೌದು, ಈಗ ಇಲ್ಲ. ಇನ್ನೊಂದು ಪುಣ್ಯಕ ಅಂತ ಒಂದು ವ್ರತ ಉಂಟು. ಓಹೋ, ಪುಣ್ಯಕ. ಅದರಲ್ಲಿ ಏನು ವಿಶೇಷ? ಪುಣ್ಯಕ ಅಂದ್ರೆ ಅದು ಹೇಗೆ? ಅದು ಚೈತ್ರ ಅಲ್ಲ, ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ತೊಡಗುವುದು. ಒಂದು 15 ದಿವಸದ ವ್ರತ. ಅದನ್ನು ಸುಲಭದಲ್ಲಿ ಮುಗಿಸಬಹುದು. 15 ದಿವಸ ಅಲ್ಲ, ಈಗ 15 ದಿವಸ ಅಂತ ಬೇಡ. ಈಗ ಅದು 12 ವರ್ಷವನ್ನು 1 ವರ್ಷಕ್ಕೆ ಇಳಿಸುವುದಕ್ಕಾಗುತ್ತದೆ. ಇಳಿಸಲಿಕ್ಕೆ 1 ವರ್ಷದನ್ನು 1 ತಿಂಗಳಿಗೆ ಮಾಡುವುದಕ್ಕಾಗುತ್ತದೆ. 1 ತಿಂಗಳನ್ನು 15 ದಿವಸಕ್ಕೆ ಮಾಡುವುದಕ್ಕಾಗುತ್ತದೆ. 15 1 ವಾರಕ್ಕೆ ನಿಲ್ಲಿಸುವುದಕ್ಕಾಗುತ್ತದೆ. ಅದು ಪುರೋಹಿತರ ಚಾಕದ. ಹೌದೌದು. ಅವು ಕೆಲವು ಸಂದರ್ಭದಲ್ಲಿ ಕೆಲವು ಹಾಗೆ ಅದನ್ನೆಲ್ಲ ಸಂಕೋಚ ಮಾಡಿಕೊಂಡು ಮಾಡುವುದಕ್ಕಾಗುತ್ತದೆ. ಇದನ್ನು ಕಡಿಮೆ ಅಂತ ಹೇಳಿದ್ರೆ 1 ದಿವಸದಲ್ಲಿ ಮುಗಿಸಬಹುದು. 1 ದಿವಸದಲ್ಲಿ ಆಗ್ತದೆ ಸ್ವಾಮಿ. ಆದೀತು, ನೀವು ಹೇಳಿದ ಮೇಲೆ ಆದೀತು ಸ್ವಾಮಿ. ಅಲ್ಲ, ಅದು ಹೇಗೆ, ಏನು ಮಾಡಬೇಕು? ಪುಣ್ಯಕ ಅಂದ್ರೆ ಏನಿಲ್ಲ, ಇದು ಸ್ವಲ್ಪ ಒಂದು ಪೂಜೆ ಎಲ್ಲ ಮಾಡಬೇಕು. ಗಂಡ ಜೊತೆಯಲ್ಲಿ ಬೇಕು. ಗಂಡ ಇಲ್ಲದೆ ಆಗುವುದಿಲ್ಲ. ಇದು ಯಾವ ವ್ರತ ಮಾಡುವುದಿದ್ರು ಗಂಡ ಜೊತೆಯಲ್ಲಿ ಬೇಕು. ಅವರು ಬೇಕು. ಅದು ಕರೆದರೆ ಬಂದಾರಲ್ಲ. ಅಲ್ಲ, ನಾನು ಕರೆದರೆ ಬಂದರು. ಈಗ ಜೊತೆಯಲ್ಲಿ ಇರಿಸಿಕೊಂಡು ಪೂಜೆ ಮಾಡಿ ಕಡೆಗೆ ಪೂಜೆ ಮಂಗಲಕ್ಕೆ ಸಮಾಪ್ತಿಗೆ ಗಂಡನನ್ನು ದಾನ ಕೊಡುವುದು. ಯಾರಾದ್ರೂ ಒಬ್ಬ ಬ್ರಹ್ಮಚಾರಿಗೆ ಜ್ಞಾನವೃದ್ಧರಿಗೆ ದಾನ ಕೊಡುವುದು. ನೀವು ನಾನು ನನ್ನವರು ನನ್ನೊಂದಿಗೆ ಇರಬೇಕು ಅಂತ ಹೇಳಿದರೆ ನೀವು ದಾನ ಕೊಡಬೇಕು ಅಂತ ಹೇಳ್ತೀರಿ. ದಾನ ಕೊಡುವುದಕ್ಕೆ ನಾನು ಇಷ್ಟು ಕಷ್ಟಪಡ್ಬೇಕಾ? ಎಂತದ್ದು ಆಯ್ತು, ನನ್ನದು ವೃತ ಆಯ್ತು, ನಾನು ಸಮಾಪ್ತಿ ಆಯ್ತು ಅಂತ ಅಲ್ಲಿ ಹೇಳಿದ್ದೇನೆ. ಅಲ್ಲಿಗೆ ಆಗಲ್ವಾ? ಹೇಳಿ ಆಗಲ್ಲ. ಅದು ಇನ್ನೂ ದಾನ ಕೊಡಬೇಕು ಅಂತ ಹೇಳಿದ್ರೆ ನನಗೆ ಅದು ಈಗ ದಾನ ಕೊಡಬೇಕೆ. ಪೂಜೆ ಆಮೇಲೆ ಪೂರ್ಣಾಹುತಿಗೆ ದಾನ ಕೊಡುವುದು. ಆಮೇಲೆ ಆ ಬಳಿಕ ಯಾರಿಗೆ ದಾನ ಕೊಟ್ಟಿದ್ದೇವೋ ಅವರಿಗೆ ಅವರು ಎಷ್ಟು ಭಾರ ಇದ್ದಾರೆ ಅಷ್ಟೇ ಭಾರ ಪ್ರಮಾಣದ ಹೊಣ್ಣನ್ನು ಒಂದು ತುಲಾಭಾರ ನಡೆಸಿ ಅವರಿಗೆ ದಾನ ಕೊಟ್ಟು ಅವರಿಂದ ಪುನಃ ಪಡೆದುಕೊಳ್ಳುವುದು. ಮತ್ತೆ ಪಡೆಯುವುದು. ಅದು ನೀನು ಒಂದು 1000 ಕೃಷ್ಣರನ್ನು ಬೇಕಾದ್ರೆ ಪಡೆಯುವುದಕ್ಕೆ ಸಾಧ್ಯ. ಮುನಿಪರೇ, ನಗು ಬರ್ತಾ ಇದೆ ನನಗೆ ಅದನ್ನು ಕೇಳಿ. Oh
ಹಾಗೆ ಕೊಟ್ಟ ಮೇಲೆ ಅವರನ್ನು ತೂಗಬೇಕು. ಯಂತ್ರ ತಂದು ಅವರನ್ನು ತೂಗಿ ಅಷ್ಟೇ ಅವರ ತೂಕಕ್ಕೆ ಸವರಿ ಸಮಾನವಾದಂತಹ ಹೊಣ್ಣಿನ ರಾಶಿಯನ್ನು ಕೊಟ್ಟು ಮತ್ತೆ ಪಡೆದುಕೊಳ್ಳುವುದು. ಮತ್ತೆ ನನ್ನೊಂದಿಗೆ ಇರ್ತಾರೆ. ಹಾಗಿದ್ರೆ ಹೌದು, ಮತ್ತೆ ಬೇರೆ ಎಲ್ಲಿಗೂ ಯಾರ ಬಳಿಗೂ ಹೋಗ್ಲಿಕ್ಕಿಲ್ಲ. ಬಹಳ ಆನಂದ ಆಯ್ತು ಮೀನು. ನಗು ಬರ್ತಾ ಇದೆ ನನಗೆ. ಯಾಕೆ ಅವರು ಹೇಳ್ತಾ ಇದ್ರು, ಅವರೆಲ್ಲ ಎಲ್ಲರೂ ಹೇಳ್ತಾ ಇದ್ರು, ಒಂದೊಮ್ಮೆಗೆ ಅವರು ಚಿಕ್ಕದಿರುವಾಗ ಏನೋ ಎಂತ ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿದ್ದಾರಂತೆ ನಿರಂತರವಾಗಿ 7 ದಿವಸಗಳವರೆಗೆ ಅಂತ. ಈಗ ಅಂತವರನ್ನು ಮತ್ತೆ ನನ್ನವರು ಎಷ್ಟು ಭಾರ ಇದ್ದಾರೆ ಅಂತ ನನಗೆ ಗೊತ್ತಿಲ್ವೇ ಸ್ವಾಮಿ? ಭಾರ ಎಷ್ಟು ಅಂತ ನಿನಗೆ ಗೊತ್ತಿಲ್ಲದೆ ಮತ್ತೆ ಬೇರೆ ಯಾರಿಗೆ ಗೊತ್ತಿಲ್ಲ? ಅವರನ್ನು ತೂಗಲಿಕ್ಕೆ ನನ್ನಲ್ಲಿರುವಂತಹ ಒಂದು ಉಂಗುರ ಸಾಕು. ನೀನು ಮನಸ್ಸು ಮಾಡಿದ 100 ಕೃಷ್ಣರನ್ನು ಬೇಕಾದ್ರೂ ತೂಗಿ ಪಡೆದೀವಿ. ಅದು ನಾನು ಪಡೆದೇನು, ಅವರು ಬೇಕು ನನಗೆ. ಹೌದೌದು, ಆದ್ರೂ ಇವರು ಬೇಕು. ಅವರನ್ನು ಪಡೆಯುವುದು ಬೇರೆ, ಇವರು ಬೇಕು. ಅದಕ್ಕೆ ಆದಿತ್ಯ ಸ್ವಾಮಿ ಹಾಗಿದ್ರೆ ಹಾಗಾದ್ರೆ ಕರೆಯುವುದಾ? ಹೌದೌದು, ಹೇಳಿ ಕಳಿಸಿದ್ದೆ, ಹೇಳಿ ಕಳಿಸ್ತೇನೆ. ಅವರು ಹೌದು ಕರೆಸಿ ಬಂದರು. ಅವರು ಬಂದರು, ಬಾರದಲ್ಲಿ ಹೋಗ್ತಾರೆ. ಆಯ್ತಲ್ಲ, ಬಂದ್ರಲ್ಲ? ಬಂದರು, ಕೂತಿದ್ರು. ಹೌದು. ಹೇಗೆ ಪೂಜೆಗೆ ಸಿದ್ಧತೆ ನಡೆಸುವುದೇ? ಹೌದಾ? ಹೌದೌದು, ಸರಿ. ಹೇಳಿದ್ದೇನೆ, ಮಾತಾಡಬಾರದು, ಪೂಜೆ ಮುಗಿಯುವವರೆಗೆ ಮಾತಾಡಬಾರದು, ವೃತ ಉಂಟು. ಸರಿ, ಆಯ್ತು ಆಯ್ತು ಆಯ್ತು. ಮಧು ಸ್ವರ್ಗ ಕ್ಷೀರಾದಿ ತೋಯದಿಂದರ್ಗ್ಯದಿ ಮಧು ಸ್ವರ್ಗ ಕ್ಷೀರಾದಿ ತೋಯದಿಂದರ್ಗ್ಯದಿ ಪದುಮದಲ ಪುನ್ನಾಗ ಸೇವಂತಿ ಸೇವಂತಿ ಪುಷ್ಪದಿಂ ಗಂಧದಿ ಸುದತಿ ವಟು ಕನ್ನಿಕ ಪೂಜೆಯಿಂ ದಾನದಿಂ ಮದನಾಯಕಿ ಪುಣ್ಯವ್ರತವಾರಿಸಿ ಪೂರಿಸಿ ಯದು ಶ್ರೇಷ್ಠ ಮಾಧವನ ದಾನದೊಳಗೆ ಯದು ಶ್ರೇಷ್ಠ ಮಾಧವನ ದಾನದೊಳಗಿ ನಾರದನಿಂದ ವಿಧ ವಿಧದಿ ಪಠಿಸುತ್ತಿಯ ಮಂತ್ರದಿಂ ತಂತ್ರದಿಂ ಮಧು ಶರ್ಕ ಕ್ಷೀರಾದಿ ತೋಯದಿಂದರ್ಗ್ಯದಿ ಪದುಮದಲ ಪುನ್ನಾಗ ಶ್ರೀವಲ್ಲೆ ಸೇವಂತಿ ಪುಷ್ಪದಿಂ ಗಂಧದಿ ವಿಧ ವಿಧದಿ ನನ್ನದು ನಿರ್ದೇಶನ ಮಾತ್ರ. ಹೌದೌದು, ಪೂಜೆಗೆ ಪುರೋಹಿತರಿದ್ದಾರೆ. ಹೌದು, ಪುರೋಹಿತರನ್ನು ಬಂದಿದ್ದಾರೆ, ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಹೌದವರು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ನನ್ನವರು ಬಂದಿದ್ದಾರೆ. ಹೌದು, ಅವರು ದಂಪತಿಗಳಾಗಿ ದಂಪತಿಗಳೊಟ್ಟಾಗಿ ಕೂತ್ಕೊಳ್ಳೋದು. ನಾವು ಕುಳಿತಿದ್ದೇವೆ. ದಂಪತಿಗಳು ಅಂದ್ರೆ ತುಂಬಾ ಆಯ್ತಲ್ಲ, ದಂಪತಿ ಅದೇ ಸರಿ. ಇದು ಹೇಗೆ ಮಂತ್ರ ಅವರೇ ಹೇಳಿದ್ದಾರೆ, ಮಂತ್ರ ಹೇಳ್ತಾರೆ, ತಂತ್ರ ಉಂಟು. ಅದಕ್ಕೆ ಬರೀ ಮಂತ್ರ ಮಾತ್ರ ಸಾಕಾಗುದಿಲ್ಲ, ಮಂತ್ರಗಳು ಬೇಕು. ಮತ್ತೆ ಉಂಟಲ್ಲ ಮಧು ಮಧುಪರ್ಕಾದಿಗಳೆಲ್ಲ ಉಂಟು. ಇದು ಬಗೆ ಬಗೆ ಹೂಗಳೆಲ್ಲ ಉಂಟು. ಎಂತ ಇದೆಲ್ಲ ನಾನೆಲ್ಲ ಹೇಳಿದ್ದೇನೆ. ಅದು ಎಲ್ಲವನ್ನು ಇದು ಎಂತದು ಸೇವಂತಿ, ಪುನ್ನಾಗ, ಮತ್ತೆ ಬೇರೆ ಬೇರೆದೆಲ್ಲ ಉಂಟು. ಎಷ್ಟು ಉಂಟು? 8-10 ಬಗೆ ಹೂ ಉಂಟು. ಹೌದು, ಅದೆಲ್ಲ ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಈಗ ಆಡಂಬರದೆಲ್ಲ ಮಾಡುವಾಗ ಅಂತದೆಲ್ಲ ಅದು ಕಾಣಬೇಕು ಎಲ್ಲ ಕೆಲವರಿಗೆ. ಇಂಥದ್ದು ಅದು
ನಮಗೆ ಮತ್ತೆ ಪುರೋಹಿತರು ಕೂಡ ಬೇಕು ಅಂತ ಇರಲಿಲ್ಲ, ನೀವೇ ಸಾಕಿತ್ತು. ಆದ್ರೂ ನಿರ್ದೇಶನ ಅದೊಂದು ಶಿಷ್ಟಾಚಾರಕ್ಕಾದ್ರೂ ಒಂದೊಂದು ಬೇಕಾಗುತ್ತೆ. ನೀವು ಮೇಲೆ ನಿಮ್ಮ ಪಟ್ಟಿಯಲ್ಲಿ ಇತ್ತು ಹಾಗೆ. ಹೌದೌದು, ಪುರೋಹಿತರು ಎನ್ನುವಂಥದ್ದು ಎಂಬ ಒಂದು ಬೇಕು ಅಂತ ನಾನು ಒಂದು ಹೇಳಿದ್ದೇನೆ. ಮತ್ತೆ ಆಯ್ತಲ್ಲ. ಹೌದು. ಇನ್ನು ಹೇಗೆ ಅವರು ಪುರೋಹಿತರು ಹೇಳಿದ್ರು, ಆಯ್ತು ಪೂಜೆ ಆಯ್ತು, ಇನ್ನು ಪೂರ್ಣಾಹುತಿ ಅಂತ ಹೇಳಿದ್ರು. ಇದು ಒಟ್ಟು ಪೂಜೆ, ಅದು ಅದಕ್ಕೆ ಒಂದು ಒಟ್ಟು ಪೂಜೆ ಮತ್ತೊಂದು ಕನ್ನಿಕಾ ಪೂಜೆ ಪ್ರಧಾನ. ಅದು ಪೂಜೆಯಲ್ಲಿ ಅದೊಂದು ಮಾಡ್ಲೇಬೇಕು. ಅದು ಇಲ್ಲ ಅಂತ ಆದ್ರೆ ಅದು ಪೂರ್ಣಾಹುತಿ ಅಂತ ಆಗುವುದೇ ಇಲ್ಲ. ಆಯ್ತು, ಅದಾಯ್ತಾ? ಅದು ಮಾಡುವ ಹಾಗೆ. ಒಟ್ಟು ಪೂಜೆ ಆಯ್ತು, ಕನ್ನಿಕಾ ಪೂಜೆ ಆಯ್ತು. ಇನ್ನೇನು ಸ್ವಾಮಿ, ದಕ್ಷಿಣೆ ಬ್ರಾಹ್ಮಣರಿಗೆ ಬೇಕಾದ ಬ್ರಾಹ್ಮಣರಿಗೆ ಎಲ್ಲ ಅಲ್ಲಿ ಸಿದ್ಧತೆ ಮಾಡಿದ್ವಿ. ಹೋಗುವಾಗ ಅವರಿಗೆ ಕೊಡುವುದೇ. ಹೌದಾ? ವ್ಯವಸ್ಥೆ ಎಲ್ಲ ಆಗಿದೆ, ಎಲ್ಲ ವ್ಯವಸ್ಥೆ ಉಂಟು. ಅದು ಬೇರೆ 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 ತೆಗೆದೆಲ್ಲ ಕೊಡುದು ಬೇಡ. ಸರಿ, ಅದು ಮತ್ತೆ ಎಷ್ಟು ಕೊಟ್ಟಿದ್ದೇವೆ ಅಂತ ಹೋಗಿ ಎನಿಸು. ಸರಿ ಸರಿ, ಎಷ್ಟು ಉಂಟು ಅಂತ ಆಯ್ತು. ಇನ್ನೇನಾಗಬೇಕು? ಆಯ್ತು, ಹಾಗಾದ್ರೆ ಪೂಜೆ ಆಯ್ತು. ಹೌದು, ಇದು ಪೂರ್ಣಾಹುತಿ ಆಯ್ತು. ಹೌದು, ಇದು ಪೂಜೆ ಮುಗೀತು, ಪುಣ್ಯಕ ವ್ರತ ಮುಗೀತು ಇಲ್ಲಿಗೆ. ಹೌದು. ಮತ್ತೆ ಇದೊಂದುಂಟಲ್ಲ, ದಾನ ಕೊಡುವುದು. ದಾನ ಕೊಡಬೇಕು ಅಂತ ಹೇಳಿದಿರಿ. ಈಗ ಯಾರಿಗೆ ಕೊಡುವುದು ದಾನ? ಈಗ ಯಾರಿಗಾದ್ರು ಯಾರಾದ್ರೂ ಬ್ರಾಹ್ಮಣರಲ್ಲಿ ಶ್ರೇಷ್ಠ ಯಾರು ಬೇಡ, ಶ್ರೇಷ್ಠರಿಗೆ ಕೊಡಬೇಕು ಅಂತ ಹೇಳಿದಲ್ವೋ? ಹೌದು. ಯಾರು ಬೇಡ ಸ್ವಾಮಿ, ಅವರನ್ನು ಮತ್ತೆ ಹುಡುಕಿಕೊಂಡು ಹೋಗುದು ಎಲ್ಲಿಗೆ? ನೀವಿರುವಾಗ ಬೇರೆ ಮುನಿ ಯಾಕೆ ಸ್ವಾಮಿ? ಈಗ ನನಗೆ ಕೊಡುವುದಾ? ಹೌದು, ನಿಮಗೆ ಕೊಡುದು. ಅದೊಂದು ವಿಶ್ವಾಸವಲ್ಲ, ಅವರಲ್ಲಿ ವಿಶ್ವಾಸ ಇಲ್ಲ ಅಂತ ಅಲ್ವೇ ಅಲ್ಲ. ನೀವಿದ್ದ ಮೇಲೆ ಅವರಲ್ಲಿ ಇಲ್ಲ, ಅವರಿಗೆ ಹೊಡ್ಲಿಕ್ಕಿಲ್ಲ ಯಾರಿಗೂ. ನಿಮ್ಮದೇ ಕೊಡು. ಆದ್ರೆ ಈಗ ನನಗೆ ಕೊಡುವುದಿದ್ರೆ, ದಾನ ಕೊಡುವುದಿದ್ರೆ, ಅಲ್ಲ ದಾನ ಕೊಟ್ಟದನ್ನು ಯಾವುದನ್ನು ಬೇಡ ಅಂತ ಹೇಳಬಾರದು ನಾವು. ಆದಿತ್ತು, ಸೂಚಿಸಿದ ಮೇಲೆ ಅದನ್ನು ನಿಮಗೇ ದಾನವಾಗಿ ಕೊಟ್ಟು ಧರ್ಮ ಕೈಯಿಂದಲೇ ಪಡೆದ್ರೆ ಅದರಲ್ಲಿ ಔಚಿತ್ಯ ಹೆಚ್ಚು ಅಂತ, ಮಹತ್ವ ಹೆಚ್ಚು ಅಂತ ನಾನು ಹಾಗಾಯ್ತು. ದಾರದತ್ತವಾಗಿ ನಾನು ದಾರ ಎರೆದು ಹಾಗೆ ದಾರ ಎರೆದು ಕೊಡ್ತೇನೆ, ಸ್ವೀಕರಿಸಿದ್ದೇನೆ. ಇದು ಆಯ್ತು. ಇನ್ನು ನನಗೆಲ್ಲ ದಾನ ಕೊಟ್ಟದ್ದು ದಾನ ನಿಮಗೆ. ಮತ್ತೆ ನೀವು ಹೇಳಿದ್ದೀರಲ್ಲ, ತಿರುಗಿ ಕೊಡ್ಲಿಕ್ಕೆ ಉಂಟಲ್ಲ. ಎಷ್ಟು ಮಾಡಿದ್ದು ಮತ್ತೆ ಏನು? ನೀರ ಮೇಲೆ ಇಟ್ಟ ಹೋಮದಾಗ ಆಗಬಾರ್ದಲ್ಲ ಅದು ತಿರುಗಿ. ಹಾಗಾದ್ರೆ ಈಗ ಅದು ಕೊಡುವುದಾದ್ರೆ ಎಂತದ್ದು? ಅದು ಈಗ ನಾನು ಪಡೆಯುವುದು ಹೇಗೆ ಅಂತ. ಅದು ತುಲಾಭಾರ. ಹೌದಾ? ತುಲಾಭಾರ ಮಾಡ್ಬೇಕಂತಾದ್ರೆ ತುಲಾಯಂತ್ರ. ಹೌದು, ಉಂಟು ತುಲಾಯಂತ್ರ. ತಕ್ಕಡಿ ಉಂಟು. ಬರ್ಲಿ ನೋಡ, ತುಲಾಯಂತ್ರ ಧರಿಸಿ. ಹೌದಾ? ಸ್ವಾಮಿ ಕುತ್ಕೊಲ್ಲಿಯಲ್ಲಿ ಒಂದು ಬದಿಯಲ್ಲಿ ಕುತ್ಕೊಳ್ಳಿ ನೀವು. ತೂಗಿದಳ ಬಾಮೆ ಹರಿಯ ತಕ್ಕಡಿಯಿಂದ ತೂಗಿದಳ ಬಾಮೆ ಹರಿಯ ಅದು ಗಟ್ಟಿಯಾಗಿ ಅದು ಉಂಟು. ಅದು ಇನ್ನು ತೂಗುವಾಗ ಮುರಿದು ಬೀಳಬಾರದು. ಅದು ಬೀಳ್ಲಿಕ್ಕಿಲ್ಲ ಸ್ವಾಮಿ. ಎಲ್ಲಿ ಒಂದು ಇದರಲ್ಲಿ ಅವರು ಕೂತಲ್ಬೇಕಲ್ಲ, ಒಂದು ಭಾಗದಲ್ಲಿ ಅವರು ಕೂತಲ್ಬೇಕು. ಹೌದು, ಕೂರಿಸಿದೆ. ಹೌದು, ಅದನ್ನ ಅದಕ್ಕೆ ಸರಿಯಾದದ್ದನ್ನು. ಇದು ತುಲಾಯಂತ್ರ ತರಿಸಿದ್ದು ಎಲ್ಲಿಂದ? ಇದು ಅದು ನಮ್ಮ ವೃಂದಾವನದಿಂದ, ಅಪ್ಪನ ಮನೆಯಿಂದ. ದಿವಸಕ್ಕೆ 8 ಮಣ ಹೊಣ್ಣನ್ನು ಕೊಡುವಾಗ ಅಲ್ಲ, ನಾನು ಹೀಗೆ ಇರ್ಲಿ, ಅದನ್ನು ಪ್ರಶ್ನೆ ಮಾಡುವುದಕ್ಕಲ್ಲ, ತೂಗಿಯೇ ಅದನ್ನು ನಾವು ಇರಿಸಿದ
ಇರಿಸಿದ್ದೇವೆ ಭದ್ರವಾಗಿ. ಎಂತದ್ದು? ಬಂದದ್ದನ್ನು ತೂಗಿ ತೂಗಿ ಇರಿಸಿದ್ದೇವೆ ನಾವು. ಸೂರ್ಯದೇವನ ಮೇಲೂ ಅದು ಎಷ್ಟು ಸಂಶಯ ಅಂತ ಅಲ್ಲ, ನಮ್ಮಲ್ಲಿ ಬಂದ ಮೇಲೆ ಲೆಕ್ಕ ಎಷ್ಟು ಬರ್ತದೆ ಅಂತ ನೋಡುದು. ಅದು ಸರಿ ಬರ್ತದೆ ಅಂತಲ್ಲ, ಅದು ಸರಿ ಬರ್ತದೆ. ಅರ್ಥ ಕಲ್ಪಿಸಬಾರ್ದು. ಸರಿ, ಅದು ಅಪ್ಪ ಕೊಟ್ಟದ, ಮನೆಯಿಂದ ಅದು ಬಂದದ್ದೇ ದೊಡ್ಡದು, ಯಾರಿಗುಂಟು ಯಾರಿಗಿಲ್ಲ. ಈಗಲೂ ಹಾಗೆ ಕೃಷ್ಣ ಅದು ಮದುವೆಯಾಗಿ ಬರುವಾಗ ಹೆಣ್ಣು ಮಕ್ಕಳು ಅಪ್ಪನ ಮನೆಯಿಂದ ಎಂತದ್ದು ತರ್ತಾರೆ ಏನೆಲ್ಲ ಅದ್ರ ಲೆಕ್ಕ ಇರ್ಲಿಕ್ಕೆ ಇಲ್ಲ. ಅದು ತಂದದ್ದು ಅಪ್ಪ ಕೊಟ್ಟದ್ದು ಮಕ್ಕಳಿಗೆ. ಹೌದು ಹೌದು, ಇಲ್ಲಿ ಒಂದು ಲೆಕ್ಕ ಇರಲಿ ಅಂತ. ಇದು ಕೂಡ ಹಾಗೆ ಶ್ರೀರಂಗ ತುಲಾಭಾರ, ಯಾರಿಗುಂಟು ಯಾರಿಗಿಲ್ಲ. ಸ್ವಾಮಿ, ಇದಕ್ಕೆ ಇವರಿಗೆ ನನಗೆ ಭಾರ ಎಷ್ಟು ಅಂತ ನಿನಗೆ ಗೊತ್ತಲ್ಲ. ಮೊದಲೇ ಹೇಳಿದ್ದೀನಿ, ನಿನ್ನ ಗಂಡ ಭಾರ ಎಷ್ಟು ಅಂತ ನಿನಗೆ ನನಗೆ ಗೊತ್ತುಂಟು. ನಮ್ಮ ಮನೆಯ ದೈವದ ಕಾರ್ಣಿಕ ನಮಗೊತ್ತಿಲ್ಲದೆ ಇರ್ತದ. ಹಾಗೆ ಇದು ಎಂತದ್ದು, ಅದು ಹೆಚ್ಚು ಭಾರ ಇರ್ಲಿಕ್ಕಿಲ್ಲ. ಹೌದು, ಇದಕ್ಕೆ ನನ್ನದಾದಂತ ಉಂಗುರ ಸಾಕು ಅಂತ. ಬೆರಳಿನಲ್ಲಿ 10 ಬೆರಳಿನಲ್ಲಿ ಉಂಟು. ಹೌದು ಹೌದು, ಒಂದು ತೆಗೆದು ಹಾಕಲ. ಒಂದ? ಹೌದು. ಏನು ಸಾಕಾಗ್ಲಿಲ್ಲ. ಒಂದು 2 ಬೆರಳಿನದ್ದು ಹಾಕೋಣ ಅಂತ. 2 ಇಲ್ಲ, ಮೇಲೆ ಇಲ್ಲ, 3 4 ಇಲ್ಲ, 10 ಬೆರಳಿನದ್ದು ಹಾಕೋ. ಇರ್ಲಿ, 10 ಆಯ್ತು. ಅದು ಕೈಯಲ್ಲಿ ಅಂತ, ಕೈಯಲ್ಲಿ ಉಂಟು ಕಡಗ. ಹೌದು ಹೌದು, ಅದನ್ನೊಂದು ಹಾಕೋ. ಹೌದು ಸ್ವಾಮಿ, ಏನಿಲ್ಲ. ಅದು 2 ಕೈಗಳು. ಡಾಬು ಸೊಂಟದ್ದು ಡಾಬು ಹಾಕಿ ಆಯ್ತಾ? ಅದು ಹಾಕಿದೆ. ಅದು ಕೊರಳಲ್ಲಿ ಎಂತದ್ದು? ಒಮ್ಮೆ ತೂಗಬೇಕು, ಅವಸರದಲ್ಲಿ ಹಾಕುದು. ಒಮ್ಮೆ ಬೇಗ ಮೇಲೆ ಬರಬೇಕು, ಅದಕ್ಕೆ ಬೇಗ ಹಾಕುದು ನಾನು. ಇದು ಪಟ್ಟಿ. ಹೌದು, ಕೊರಳ ಪಟ್ಟಿ. ಅದು ಇಲ್ಲ, ಅದು ಹಾಕಿದೆ. ಏನು 2 ಕಿವಿಯಲ್ಲಿ ಉಂಟು. ಕಿವಿದ್ದು ಬೇಡ ಬೇಡ, ಅದೇ ಮೂಗುತಿ ಅದೆಲ್ಲ ತೆಗಿಲಿಕ್ಕಿಲ್ಲ. ಕೊರಳಲ್ಲಿ ಮಾಂಗಲ್ಯ, ಮೂಗುತಿ, ಕಿವಿ, ಅದು ಬೇಡ. ಅದು ಹಾಗೆ ಇರಲಿ. ಅದು ಬೇಡ. ಅದು ತಲೆಯಲ್ಲಿ ಮುಂದಲೆ ಅದೆಲ್ಲ ತೆಗೆಯುವ. ಎಲ್ಲ ಇಲ್ಲ, ಅದು ಹಾಗೆ ಉಂಟು, ಅಲುಗಾಡುವುದಿಲ್ಲ. ಹೌದು, ಇದು ಒಳಗೆ ಪೆಟ್ಟಿಗೆಯಲ್ಲಿ ತಂದದ್ದನ್ನು ಹಾಕಬೇಕು. ಅದು ಹಾಕೋ, ಮತ್ತೆಂತದಕ್ಕೆ ಇನ್ನದು? ಆಯ್ತು, ತಂದಿದ್ದೇನೆ ಸ್ವಾಮಿ. ಪೆಟ್ಟಿಗೆಯನ್ನೇ ಧರಿಸಿದ್ದೇನೆ. ಆಯ್ತಾ? ಇನ್ನುಂಟಾ? ಇದು ಹಾಕಿದೆ. ಅಲ್ಲಿ ಒಳಗಿದ್ದದ್ದು ಬೇರೆ, ಅದು ಶಮಂತಕ ಮನೆಯಿಂದ ಸಿಕ್ಕಿದ್ದು. ಹೌದು, ಅದನ್ನು ತರಿಸಿದ್ದೇನೆ, ಇರಿಸಿದ್ದೇನೆ. ಹಾಕುದ? ಹಾಗಾದ್ರೆ ಇದು ಸಂಶಯ ಉಂಟು. ಅದು ತುಲಾಯಂತ್ರ ಸರಿ ಇಲ್ವಾ ಅಂತ. ಉಂಟು, ಮೊನ್ನೆ ತೋಗಿದ್ದೇನೆ ನಾನು. ಹೌದಾ? ಸರಿ ಇತ್ತಾ? ನನಗೆ ಕೆಲಸ ಎಂತ ಉಂಟು ಮನೆಯಲ್ಲಿ. ಈಗ ತುಲಾಯಂತ್ರ ಸರಿ ಉಂಟು. ಹೌದು, ನಾನು ಒಮ್ಮೆ ಅವರನ್ನು ಕೂರಿಸುವ ಮುಂಚೆ ಸರಿ ಇತ್ತಲ್ಲ, ಸಮಾನವಾಗಿತ್ತು. ಇದು ನಿನ್ನೆದ್ದು ಕೂಡ ಹಾಕುದ? ನಿನ್ನೆದ್ದ? ಹೌದು, ನಿನ್ನೆದ್ದು ಹಾಕುವ, ಮತ್ತೆಂತ ಮಾಡೋದು? ಹೌದಾ? ಏನು ಸ್ವಾಮಿ, ಇದು ಮೇಲೆ ಬರುವುದಿಲ್ಲ. ಮೊನ್ನೆಯದ್ದುಂಟು, ಎಲ್ಲ ಆಯ್ತು ಇಲ್ಲಿ ತನಕದ್ದು. ಅದು ಸೋಮವಾರದ್ದು ಆದೀತು, ಮಂಗಳವಾರದ್ದು ಆದೀತು, ಎಲ್ಲ ಆಯ್ತು ಸ್ವಾಮಿ. ಇದು ಏನು ಅಂತ ಯಾವುದಿಲ್ವಾ? ಅಲ್ಲ, ಇವರೇನಾದರೂ ಅದಕ್ಕೆ ಬಂದ ಕೂಡಲೇ ನಾನು ಅವರಿಗೆ ತಿನ್ಲಿಕ್ಕೂ ಕೂಡ ಕೊಡ್ಲಿಲ್ಲ ಇವತ್ತು. ಗೊತ್ತಾಯ್ತು, ನಿನ್ನೆ ಉಪವಾಸ ಉಂಟು ಅಂತಲೇ ಹೇಳಿದ್ದೇನೆ. ಅವರಲ್ಲಿ ಬಂದಾಗ ಮಾತಾಡಬಾರದು, ಉಪವಾಸ ಉಂಟು. ಹೌದಾ? ಪೂಜೆ ಎಲ್ಲ ಮುಗಿದ ಮೇಲೆ ತಿನ್ನುವುದು ಅಂತ ಹೇಳಿದ್ದೇನೆ. ನೀನು ಮಹಾಬುದ್ಧಿವಂತೆ. ಭಾರ ಹೆಚ್ಚಾಗುತ್ತದೆ ಅಂತ ತಿನ್ಲಿಕ್ಕೂ ಕೊಡ್ಲಿಲ್ಲ ಅಲ್ಲ, ಉಪವಾಸ. ಹೌದು, ಅವರು ಬಾಯಿಯಲ್ಲೇ ಮುಂಚೆ ಏನೋ ತೋರಿಸಿದ್ದಾರಂತೆ, ಮತ್ತೆ ತಿಂದು ಅದರಲ್ಲಿ ಏನಾದ್ರೂ ತೋರಿಸಿದರೆ ಅಂತ ನಾನು ಅಲ್ಲ. ಈಗ ಎಂತ ಮಾಡುದು? ನಾವೊಂದು ಒಪ್ಪಂದ ಮಾಡುವ ಮುನಿಗಳ. ಏನಾಯ್ತು ಈಗ? ಸೋತಿತ್ತಾ? ಆಯ್ತಾ? ಮುಗೀತಾ? ಇನ್ನಿಲ್ವಾ? ಒಂದು 4 ದಿನ ಹೀಗೆ ಇಡುವ, ಇನ್ನು 4 ದಿನದ್ದು ಬರ್ಲಿಕ್ಕೆ ಉಂಟಲ್ಲ. ಕೃಷ್ಣನ ತೂಗಿದ ಸೋದಳ ಬಾಮೆ ಪ್ರಿಯನ ಈತು ಬಾರಲಿಲ್ಲ ಸಾಗು ಮುನಿ ನಾದನ ನೀಯಲಿ ಈತುಲ ಬಾರವನ್ನಿ ಸಾಗು ಮುನಿ ನಾದನ ನೀಯಲೇನು ಭೂತಲೋದರ ಕೃಷ್ಣನ ತೂಗಿದ
ಶ್ರೇಷ್ಠನೇ, ಒಳಗಿರುವುದೆಲ್ಲ ತಂದಿದ್ದೇನೆ. ಅಪ್ಪನ ಮನೆಯಿಂದ ತಂದದ್ದೂ ಆಯ್ತು, ಅಲ್ಲಿಂದ ತಂದಂತಹ ಮಣಿ ರತ್ನವನ್ನೂ ತಂದದ್ದಾಯ್ತು. ಆ ಮಣಿಯನ್ನೇ ಹಾಕಿದರೇನು? ಅದು ಸರಿಯಾಗುದಿಲ್ಲ. ಅದು ಬೇಡ ಅಲ್ಲ. ಹೌದು, ಅದು ದೋಷ ಬಂದರೆ ಮತ್ತೆ ಅದು ಸೂರ್ಯದೇವರು ಕೊಟ್ಟಿದ್ದು, ಅದನ್ನು ಹಾಗೆಲ್ಲ ತೂಗುವುದು ಬೇಡ. ಈಗ ಒಂದು ಇನ್ನೇನಿಲ್ಲ ಕೊಡ್ಲಿಕ್ಕೆ ಸ್ವಾಮಿ, ಒಂದು ವಿಷಯ ಮಾಡುವ. ಹೀಗೆ ಹೇಗೆ? ನೀವೀಗ ಇಲ್ಲಿ ಎಷ್ಟು ಉಂಟು ಅದೆಲ್ಲ ಹೊತ್ಕೊಂಡು ಹೋಗಿ ನನಗೆ ಯಾಕೆ ರಂಗನನ್ನು ಇಳಿಸಿ ಅದನ್ನು ಕೊಂಡೋಗಿ, ಮತ್ತೆ ನೀವು ಬೇಕಿದ್ರೆ ಒಂದು ತಿಂಗಳು ಕಳೆದ ಮೇಲೆ ಬನ್ನಿ, ಇನ್ನಷ್ಟು ಬಂದಿದ್ದನ್ನು ಸ್ವಲ್ಪ ಸೇರಿಸಿ ಕೊಡ್ತೇನೆ. ಇಲ್ಲ, ನನಗೆ ಅದು ಇದು ಅದರ ಅಗತ್ಯ ಇಲ್ಲ. ಅದು ನನಗೆ ಅದರ ಅಗತ್ಯವೇ ಇಲ್ಲ. ಈಗ ಅದನ್ನು ನಾನು ಹೊತ್ತುಕೊಂಡು ಎಲ್ಲಿಗೆ ಹೋಗುವುದು? ನಾನು ಊರು ತಿರುಗುವ ಈ ಬಂಗಾರದ ರಾಶಿಯನ್ನು ಹೊತ್ತುಕೊಂಡು ಇದನ್ನೆಲ್ಲ ಹೊತ್ತುಕೊಂಡು ನಾನು ಎಲ್ಲಿಗೆ ಅಂತ ಇದ್ರೆ ಎಷ್ಟು ಬೇಡ ಅಂತ ಇದೆ. ಹೌದು, ಬಂಗಾರ ಇಲ್ಲೇ ಇರ್ಲಿ. ಹೌದು, ಬಂಗಾರ ಇಲ್ಲೇ ಇರ್ಲಿ, ಸಂಸಾರ ನಿಮಗಿಲ್ಲ, ಆದರೆ ಸಂವತ್ಸರಗಳೇ ನಿಮ್ಮ ಮಕ್ಕಳಾಗಿದ್ದು ಅಂತ ಗೊತ್ತುಂಟು. ಹೌದು ಸ್ವಾಮಿ, ಇದು ಇಲ್ಲಿ ಹಾಗಿದ್ರೆ ಬೇಡ ಅಂತಾದ್ರೆ ಇಲ್ಲೇ ನ್ಯಾಸವಾಗಿ ಇರ್ಲಿ. ನೀವು ಬೇಕಾದ್ರೆ ಅದು ನನಗೆ ಬೇಡ. ನಮ್ಮವರನ್ನು ಇಲ್ಲೇ ಇಟ್ಟು ಹೋಗಿ. ಅದಾಗುದಿಲ್ಲ. ಅದು ಹೇಗಾಗುತ್ತದೆ? ಅದು ಬಿಟ್ಟು ಹೋಗುದಕ್ಕೆ ಹೇಗಾಗುತ್ತದೆ? ದಾನ ಅಂತ ಹೇಳಿ ಮಾಡಿ ಹೇಳಿದಂತದ್ದು ಬದಲಾವಣೆ ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ. ನನ್ನ ಗಂಡ ನನ್ನ ಸರಗಿನ ಒಳಗೆ ಇರುವ ಹಾಗೆ ಒಂದು ವ್ರತ. ಆ ವ್ರತಕ್ಕೆ ನಾನೊಂದು ಹೇಳಿದ್ದೇನೆ, ಪುಣ್ಯಕ ವ್ರತ. ಅದರ ನಿಬಂಧನೆ ಅಂತದ್ದು, ದಾನ ಕೊಡಬೇಕು, ಮತ್ತು ಎಷ್ಟು ತೂಗುತ್ತದೋ ಅಷ್ಟನ್ನು ಕೊಟ್ಟು ಪಡ್ಕೊಳ್ಬೇಕು. ಈಗ ಅದು ತೂಗುವುದರಲ್ಲಿ ಅದು ಸಾಲದೇ ಇದ್ದುದರಿಂದ ನಾನು ಮೊದಲೇ ಹೇಳಿದ್ದೇನೆ, ಭಾರ ಎಷ್ಟು ಅಂತ ನಿನಗೇ ಗೊತ್ತು ಅಂತ. ಹೌದು, ಭಾರ ಇವತ್ತು ಏನು ಭಾರ ಅಂತ ಗೊತ್ತಾಗುದು. ಎಂತದ್ದು ಭಾರ ಇದು? ಈಗ ಅದು ನನಗೆ ಬೇಡ. ಇದು ಅಲ್ಲ, ಈಗ ಇದು ನನಗೆ, ನಾನು ಮತ್ತೆ ಸಿಕ್ಕಿದ್ದು ಸಂಕಷ್ಟದಲ್ಲಿ. ನಾನೇ ಹೋದಲ್ಲಿ ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದು. ಈಗ ಇವನನ್ನು ಕಟ್ಟಿಕೊಂಡು ಹೋಗಿ ನಾನೇ ಎಲ್ಲಿ ಸಾಕುವುದು? ಹೇಗೆ ಸಾಕುವುದು? ಅವರನ್ನು ಬಿಟ್ಟು ಬಿಡಿ, ಅದಕ್ಕೆ ಹೇಳಿದ್ದು ಬದಲಾವಣೆ ಮಾಡಿ. ಹೀಗೆ ಮಾಡುವ, ನೀನೊಂದು ಇನ್ನು 4 ದಿವಸದ್ದು ಬೇಕಾದ್ರೆ ಒಂದು ಸಂಗ್ರಹ ಮಾಡಿ ಇಡು. ಬೇಕಾದ್ರೆ ಇನ್ನು 1 ವಾರ ಕಳೆದು ಬೇಕಾದ್ರೆ ನಾನು ಬರ್ತೇನೆ. ಇನ್ನು 1 ವಾರದ್ದು ಸಿಗ್ತದಲ್ಲ ಸೂರ್ಯಮಣಿಯಿಂದ, ಅದಷ್ಟನ್ನು ಸಂಗ್ರಹ ಮಾಡಿ ಇಡು. ಬೇಕಾದ್ರೆ ಹೋಗಿ ಅಪ್ಪನ ಮನೆಯಿಂದ ಕೇಳು, ಅಪ್ಪನಲ್ಲಿ ಸ್ವಲ್ಪ ಕೊಡುವುದಕ್ಕೆ. ಈಗ ನನಗೆ ಅನಿಸುವುದು, ಸಂಶಯ ಬರುದು, ಆದೀತು ಅಂತ. ಇನ್ನು 1 ತಿಂಗಳಲ್ಲಿ ಬಂದ್ರು ಆದೀತು. ಈಗ ನೀನು ಯಾವಾಗ ಇನ್ನೊಮ್ಮೆ ತುಲಾಭಾರ ಮಾಡಬೇಕು ಅಂತ ನೀನು ಹೇಳ್ತೀಯೋ ನನಗೆ ಧೈರ್ಯ ಇಲ್ಲ. ಆವಾಗ ನಾನು ಬರ್ತೇನೆ. ಈಗ ಕರ್ಕೊಂಡು ಹೋಗ್ತೇನೆ, ಆಯ್ತಾ? ಹೌದಾ? ಇನ್ನೊಮ್ಮೆ ಬರ್ತೇನೆ. ಆಯ್ತು, ಗಂಡನನ್ನು ಕೊಟ್ರೆ ಒಳ್ಳೇದಿತ್ತು ಅಂತ. ಅದು ಕೊಡುವ, ನನಗೆ ಬೇಡ. ಅವನನ್ನು ನಾನು ಕಟ್ಟಿಕೊಳ್ಳುವುದಿಲ್ಲ, ಅವನು ನಿನಗೆ ಆಯ್ತು. ಅದೇ ವೃತ್ತದ ನಿಯಮದಂತೆ ಮಾಡುವ. ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಅಲ್ಲ, ನಾನಿಲ್ಲಿ ತೊಂದರೆ ಇಲ್ಲ, ನಾನು ಸಾಕುತ್ತೇನೆ ಅವನನ್ನು. ಹೌದಾ? ಆಯ್ತು. ಪ್ರಜಾಜನರ ಯೋಗಕ್ಷೇಮ ವಿಚಾರಣೆಗಾಗಿ ಮಂತ್ರಿ ಮಾಗಧಾರಿಯನ್ನು ಕೂಡಿಕೊಂಡು ಓಲಗ ಚಾವಡಿಯನ್ನು ಸೇರಿದ್ದೇನೆ. ಆಹಾ, ನೋಡಬಾರದೆ ನಮ್ಮ ಸಭೆಯ ನಮ್ಮೆ ಅಖಿಲರೂ ನೆರೆದಿದ್ದಾರೆ. ಉದ್ಧವ, ಸಾಧಕಿ, ಶ್ಯಾಮ, ಮದಂಥ ವೀರರು ತಮ್ಮ ತಮ್ಮ ಆಸ್ಥಾನದಲ್ಲಿ ಆಸೀನರಾಗಿದ್ದಾರೆ. ಆದರೆ ಯುವರಾಜ ಪಟ್ಟವನ್ನು ಯುವರಾಜ ಆಸನವು ಬರಿದಾಗಿದೆ. ಯುವರಾಜನಾದಂತ ಕೃಷ್ಣ ಯಾಕೆ ಬರಲಿಲ್ಲ ಎಂಬುದಾಗಿ ನನ್ನ ಮನಸ್ಸಿನಲ್ಲೇ ಗ್ರಹಿಸ್ತಾ ಇದ್ದೇನೆ. ಅಲ್ಲ, ಯುವರಾಜನೇ ಈ ರೀತಿಯಾಗಿ ಮಾಡಿದರೆ ಮತ್ತೆ ಮಿಕ್ಕುಳಿದವರ ಪಾಡೇನು? ಇರಬೇಕು ಎಲ್ಲೋ
ಬಾಲನೆರ ಮನೆಯಲ್ಲಿ ಚಕ್ಕಂದ ಮಾಡುತ್ತಾ ಇರಬೇಕು. ಇರಲಿ ಇರಲಿ ಬರುವ ಏನಂತೆ ಕೃಷ್ಣ ಬರುವುದಿಲ್ಲವ? ಯಾಕೆ? ನಾರದರು ಕರಕೊಂಡು ಹೋದರೆ, ನಾರದರಿಗೆ ದಾನವಾಗಿ ಕೊಟ್ಟರೆ. ಎಂತ ವಿಚಿತ್ರ, ಎಂತ ವಿಚಿತ್ರ. ಹೌದು, ನಾನು ಸ್ಪಷ್ಟವಾಗಿ ಗ್ರಹಿಸಿದ್ದೆ ಹೀಗೆ ಆಗುತ್ತದೆ ಎಂಬುದಾಗಿ. ಒಬ್ಬನ ಹೆಂಡತಿಯನ್ನು ಸುಧಾರಿಸುವುದಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ 16,108 ಹೆಂಡತಿಯರನ್ನು ಹೇಗೆ ಸುಧಾರಿಸಲು ಎಂಬುದಾಗಿ ನಾನು ಈ ಮೊದಲೇ ಗ್ರಹಿಸಿದ್ದೆ. ಈಗ ಗೊತ್ತಾ? ಸರಿ ಆಯ್ತಲ್ಲ. ಯಾರಿಗೂ ಬೇಡ ಅಂತೇಳಿ ಗಂಡನನ್ನು ದಾನವಾಗಿ ಕೊಟ್ಟಾರಂತೆ. ಈಗ ಸರಿ ಆಯ್ತಾ? ಯಾರಿಗೂ ಬೇಡ. ಈಗ ಉಂಟೆ ಅಲ್ಲ, ಗಂಡನನ್ನು ದಾನ ಕೊಡುವುದಕ್ಕೆ ಹೆಂಡತಿಗೆ ಯಾವ ಅಧಿಕಾರ ಉಂಟು? ಉಂಟಾ? ಇಲ್ಲವಲ್ಲ. ಒಂದು ವೇಳೆ ದಾನ ಕೊಡಬೇಕಿದ್ದರೆ ತಂದೆ ತಾಯಿಗಳು ಕೊಡಬೇಕು ಮಕ್ಕಳನ್ನು. ಅದು ಇಲ್ಲ. ಒಂದು ವೇಳೆ ಅಣ್ಣನಾದ ನನಗೂ ಕೊಡುವಂತ ಅಧಿಕಾರ ಉಂಟು. ಅದು ಇಲ್ಲ. ಅಜ್ಜನವರಿಗೆ ಕೊಡುವಂತ ಅಧಿಕಾರ ಉಂಟು. ಅದು ಇಲ್ಲ. ಹೆಂಡತಿಯು ಗಂಡನನ್ನು ದಾನ ಕೊಡುವುದನ್ನಾದರೆ ಇನ್ನು ಮುಂದೆ ಹೇಗಾದೀತು ಎಲ್ಲರೂ ತನ್ನ ಗಂಡನನ್ನು ನಾಳೆ ದಾನ ಕೊಡ್ಲಿಕ್ಕಿಲ್ವಾ? ಹೌದಪ್ಪ. ಇದನ್ನು ತಿಳಿದು ನಾನು ಈ ಬಲವಂತನು ಈ ಪೀಠದಲ್ಲಿ ಇದ್ದು ಏನು ಪ್ರಯೋಜನ, ಏನು ಸಾರ್ಥಕ? ಅದಕ್ಕಾಗಿ ಈಗಲೇ ಹೋಗಿ ನನಗೆ ಬಿಡುವುದಕ್ಕೆ ಆಗುತ್ತದ ನನ್ನ ತಮ್ಮನನ್ನು ಅವನನ್ನು ಕರೆದುಕೊಂಡು ಬರುತ್ತೇನೆ, ಹೋಗುತ್ತೇನೆ. ಎಲ್ಲಿ ಏನು ಏನು ಏನಂತ ನಿಲ್ಲಿದ್ದೀರಿ ನೀವು? ಆ ಲಲನೆಯನ್ನು ವಂಚಿಸಿ ಹರಿಯನ್ನು ಒಯ್ದುಕೊಂಡು ಹೋಗುತ್ತಿದ್ದೀರಿ. ಹೀಗೂ ಉಂಟೆ. ನೀವು ಯಾವ ಅರ್ಹತೆಯಲ್ಲಿ ನೀವು ದಾನವನ್ನು ಪಡೆದಿದ್ದೀರಿ? ಆ ಹೆಣ್ಣು ಮಕ್ಕಳಿಗೆ ಇಲ್ಲ ಸಲ್ಲದವನ್ನು ಹೇಳಿ ಮೋಸವಾಗಿ ನಮ್ಮ ತಮ್ಮ ಕೃಷ್ಣನನ್ನು ಕರೆದುಕೊಂಡು ಹೋಗುತ್ತಿದ್ದೀರಲ್ಲ, ನಿನಗೆ ಒಳ್ಳೆ ಸಂಸಾರವನ್ನು ಕಂಡರೆ ಆಗುವುದಿಲ್ಲ ಅಂದು ಆ ದಕ್ಷಿಣ ಮಕ್ಕಳಿಗೆ ದುರ್ಬೋಧನೆಯನ್ನು ಕೊಟ್ಟು ಸಂಸಾರಿಗಳಾಗಬೇಕಾದವರನ್ನು ಅವರನ್ನು ಬ್ರಹ್ಮಚಾರಿಗಳನ್ನಾಗಿ ಮಾಡಿದ್ದೀರಿ. ಹಿರಣ್ಯಕಶಿಪುವಿನಲ್ಲಿ ಹೋಗಿ ಆ ಪ್ರಹ್ಲಾದನಿಗೆ ಬೋಧನೆಯನ್ನು ನೀಡಿ ಅಲ್ಲಿ ಹಾಳು ಮಾಡಿದ್ದೀರಿ. ಈಗ ನಮ್ಮ ಕೃಷ್ಣನ ಬಳಿಗೆ ಬಂದು ನೀವು ಗ್ರಹಿಸಿದ್ದೀರಿ ಕೃಷ್ಣನ ಸಂಸಾರ ಹೇಗುಂಟು ಎಂಬುದು ನಿಮಗೂ ಗೊತ್ತುಂಟು. ಇದಕ್ಕೆ ಹುಳಿಯಲ್ಲಿ ಆ ಕೃಷ್ಣನ ಸಂಸಾರವನ್ನು ಹಾಳು ಮಾಡಬೇಕೆಂಬುದಾಗಿ ಗ್ರಹಿಸಿ ಆಮೆಗೆ ಇಲ್ಲ ಸಲ್ಲದ ವೃತವನ್ನು ಮಾಡುವುದಕ್ಕೆ ಹೇಳಿ ಕೃಷ್ಣನನ್ನು ದಾನವಾಗಿ ಹೋಗುತ್ತಿದೆ. ಕೊಡಿ, ನಿಮ್ಮನ್ನು ಬಿಡುವುದಿಲ್ಲ. ಈ ಹಲಾಯುಧವನ್ನು ನಿಮ್ಮ ತಲೆಗೆ ಬಳಿ
ಸತ್ಯ ಆಗಿರಬಹುದು. ನಾಗಿರುವುದು ಒಬ್ಬನೇ ನಮ್ಮನಲ್ಲ. ಹೌದೇ ಹೌದು. ಹಾಗಂತ ವೃತ್ತದ ನಿಯಮದಂತೆ ನಾನು ಅವರನ್ನು ಪಡ್ಕೊಂಡು ಹೋಗ್ತಾ ಇದ್ದೇನೆ. ನೀನು ನನ್ನ ಮೇಲೆ ಘಾತವನ್ನು ಮಾಡುವುದಕ್ಕೆ ಕೈಯಲ್ಲಿದ್ದಂತಹ ಮುಸಲವನ್ನು ನೀನು ಎತ್ತುತ್ತಾ ಇದೆಯಲ್ಲ, ಅದರ ಮೇಲೆ ದೇವರೇ, ನನ್ನ ಪ್ರಾಣ ಹೋಗುತ್ತದೆ ದೇವರೇ, ನೀವು ಕಾಪಾಡಬೇಕು. ಎಂತದ್ದು ಇದು? ಅವರನ್ನು ನೋಡಿದ್ರೆ ಅವ ಈಗ ನಾನು ಕೊಲ್ತಾನೆ ಅವನನ್ನು. ನಿಮಗೆ ಎಂತ ಆಘಾತ ಉಂಟು? ನೀವೇನು ಬ್ರಾಹ್ಮಣರು ಅಲ್ಲ ಗ್ರಾಹಕರು ಈ ದಾನವನ್ನು ಪಡೆದುಕೊಂಡು ಹೋಗುತ್ತಿದ್ದೀರಲ್ಲ, ಬಿಡಿ ಕೃಷ್ಣನನ್ನು. ಸಿಟ್ಟು ಮಾಡದಿರಣ್ಣ ನೀನು ಸಿಟ್ಟು ಮಾಡದಿರಣ್ಣ ನೀನು ಮತಿಗೆಟ್ಟು ಬಾನೆಯ ಕೊಟ್ಟಳಿಲ್ಲೋ, ಮತಿಗೆಟ್ಟು ಬಾನೆಯ ಕೊಟ್ಟಳಿಲ್ಲೋ, ನಿಷ್ಠಿರದ ನೇಮವದಾನ ಧರ್ಮಗಳ ನಿಷ್ಠಿರದ ನೇಮವದಾನ ಧರ್ಮಗಳು ನೆಟ್ಟು ಮಾತ್ರಗೂ ಬಿಟ್ಟರುಂಟಿ ಪೆಳೆಯ ಸಿಟ್ಟು ಮಾಡದಿರಣ್ಣ ನೀನು ಮತಿಗೆಟ್ಟು ಜಯ ಮಾತನೆನ್ನ ಆಯ 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 ಅಣ್ಣ ಅಣ್ಣ ಅಣ್ಣ, ಕೃಷ್ಣ, ಇಷ್ಟು ಕೋಪವೇ ನಿನಗೆ? ಏನಾಯ್ತು? ಈ ಕೃಷ್ಣನನ್ನು ಕಂಡ್ರೆ ಎಷ್ಟು ಪ್ರೀತಿ ಅಂತ ಈ ನಿನ್ನ ಕೋಪದಿಂದ ನನಗೆ ಅರ್ಥ ಆಯ್ತಣ್ಣ. ಅಲ್ಲ, ನೀನಿಲ್ಲದೆ ನಾನು ಹೇಗೆ ಈ ದ್ವಾರಕೆಯಲ್ಲಿ ಇರಲಿ? ಆ ಕೈ ಇಳಿಸು, ಮುಸಲವನ್ನು ಇಳಿಸು. ಯಾಕೆ? ನಾವು ಸ್ವಲ್ಪ ಅವನನ್ನು ಬಿಡುವುದಿಲ್ಲ. ಈಗ ನಾನು ಮಾತಾಡುದಣ್ಣ, ನಾನು ನಿನ್ನ ಪ್ರೀತಿಯ ತಮ್ಮ ಕೃಷ್ಣ ಮಾತಾಡುದು. ಮುಸಲವನ್ನು ಇಳಿಸು. ನೀನು ಅದನ್ನು ಆತರದಲ್ಲಿ ನನಗೂ ಹೊಡೆದಿಯೇ ನೀನು ಕೋಪ ಬಂದಾಗ. ಅಲ್ಲ, ನೀನು ಹೇಳಿದೆ ಅಂತೇಳಿ ನಾನು ಎಣಿಸಿದ್ದೇನೆ. ಏನು? ಸ್ವಲ್ಪ ಕೋಪ ಕಡಿಮೆ ಮಾಡು. ಯಾಕೆ ಗೊತ್ತಾ? ಯಾಕೆ? ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ರೆ, ಕೋಪದಿಂದ ಕಡಿದುಕೊಂಡ್ರೆ ಮೂಗನ್ನು ಮತ್ತೆ ಮರಳಿ ಪಡೀಲಿಕ್ಕೆ ಆಗುವುದಿಲ್ಲ. ಇದು ಹಾಗೆಯೇ ಕತೆ. ಏನು ಏನು ಮಾಡುವುದು ಹೇಳು? ನನ್ನ ಪ್ರಾರಬ್ಧ ಕರ್ಮ ಇದು. ಇದನ್ನು ನಾನು ಅನುಭವಿಸ್ತಾ ಇದ್ದೇನೆ. ಹೌದಾ? ನಿನ್ಗೆ ವಿಷಯ ಏನಾಯ್ತು? ಅಲ್ಲ, ವಿಷಯ ತಿಳಿದಿರ್ಬಹುದು. ಸತ್ಯಭಾಮೆ ನನ್ನ ಪ್ರೀತಿಯ ಮಡದಿ ದಾನವಾಗಿ ಕೊಟ್ಟದ್ದು ನನ್ನನ್ನು ನಾರದರಿಗೆ. ಹೌದು, ವಿಷಯ ನಿನಗೆಲ್ಲ ಗೊತ್ತುಂಟು. ಆ ಗೊತ್ತಾಗಿ ಅವಳು ಹೇಗೆ ನನ್ನ ತಮ್ಮನನ್ನು ದಾನವಾಗಿ ಯಾಕೆ ಕೊಟ್ಟ? ಅಲ್ಲ, ಅಷ್ಟು ಆವೇಶದಿಂದ ಬಂದದ್ದಲ್ವೇ? ಹೌದು, ಅರ್ಥ ಆಯ್ತು ನನಗೆ. ಆವೇಶ ಬೇಡ ಅಣ್ಣ. ಏನು? ಈಗ ಅವಳಿಗೆ ಕೊಡ್ಲಿಕ್ಕೆ ಹಕ್ಕು ಉಂಟಾ ಇಲ್ವ ಅದು ಬೇರೆ ವಿಷಯ. ಆದ್ರೆ ಏನು ಮಾಡುವುದು? ಮತ್ತೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಆ ಪ್ರೀತಿ ಜಾಸ್ತಿ ಆದಾಗ ಒಮ್ಮೊಮ್ಮೆ ಮತಿ ಭ್ರಮಣೆ ಆಗುವುದು ಉಂಟಂತೆ. ಹೇಗೆ? ಪ್ರೀತಿಯಿಂದ ಎಲ್ಲವೂ ನನ್ನದೇ ಆಗಬೇಕು ಎನ್ನುವಂತಹ ಒಂದು ಸ್ವಾರ್ಥದ ಪ್ರೀತಿಯಿಂದ ಮತಿ ಸ್ವಲ್ಪ ಕೆಡ್ತದೆ. ಸತ್ಯಭಾಮಗೆ ಮತಿ ಭ್ರಮಣೆ ಆಗಿದೆಯಾ? ಅಲ್ಲ, ಮತಿ ಭ್ರಮಣೆ ಹಾಗೆ ಹೇಳಿ ನಾಳೆ ಅವಳನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅಲ್ಲ, ನನಗೆ ಗೊತ್ತಾಗುವುದಿಲ್ಲ. ಇಲ್ಲದ್ರೆ ಗಂಡನನ್ನು ದಾನ ಕೊಡಬೇಕು. ಮೆಲ್ಲ ಹೇಳು, ಮೆಲ್ಲ ಹೇಳು, ಮೆಲ್ಲ ಹೇಳು. ನಮ್ಮೊಳಗೆ ಮಾತು ಇದು ಯಾಕೆ ಅಷ್ಟು ಜೋರು? ನಾರದರದ್ದು ತಪ್ಪೇನಿಲ್ಲ ಇದರಲ್ಲಿ. ಪಾಪ ಅವರು ವ್ರತವನ್ನೊಂದು ಹೇಳಿಕೊಟ್ರು, ಆ ವ್ರತವನ್ನು ಪಾಲಿಸಿ ಲೋಕದಲ್ಲಿಲ್ಲದಂತ ಎಂತದ್ದು? ಅವಳ ಪಾಲಿಗೆ ಅವರೊಂದು ವ್ರತ ಹೇಳಿದ್ರಪ್ಪ, ಅದನ್ನು ಮಾಡಬೇಕಾ ಬೇಡವಾ, ಅದನ್ನು ಮಾಡಿದ್ರೆ ನನಗೆ ಪೂರೈಸ್ಲಿಕ್ಕೆ ಆಗ್ತದ ಇಲ್ವಾ, ಅದನ್ನು ಅವಳು ಆಲೋಚನೆ ಮಾಡಬೇಕಿತ್ತು. ಮಾಡ್ಲಿಲ್ಲ, ವ್ರತ ಮಾಡಿದ್ಲು. ಅವಳು ಮಾಡಿದ್ದ. ಈಗ ನಮಗೆ ಒಂದು ಕೇಳ್ತಾನೆ, ಈಗ ವ್ರತ ಪೂಜೆ ಅಂತ ಮಾಡಿದ ನಂತರ ಆ ಪೂಜೆಗೆ ವ್ರತದ ತಕ್ಕ ನಿಯಮಗಳನ್ನು ನಾವು ಪಾಲಿಸ್ಬೇಕಾ ಬೇಡವಾ? ಬೇಕಾ ಬೇಡ ಹೇಳು? ನೀನು ಮಾಡಿದ್ದು ಅಷ್ಟೇ ಅಲ್ವೇ? ಹಾಗಾಗಿ ನಾರದರು ವ್ರತ ನಿಯಮದ ಪ್ರಕಾರ ಸತ್ಯಭಾಮೆಯಿಂದ ನನ್ನನ್ನು ದಾನ ರೂಪದಲ್ಲಿ ಪಡ್ಕೊಂಡಾಗಿದೆ. ವ್ರತ ನಿಯಮಕ್ಕೆ ಒಳಪಟ್ಟು ನಾನು ಅವರಿಗೆ ಸೇರಿ ಆಗಿದೆ. ನೋಡು, ಅವರ ತಂಬುರಿಯನ್ನು ನಾನು ಇಟ್ಕೊಂಡು ಅವರ ಹಿಂದೆ ತಿರುಗುತ್ತಾ ಇದ್ದೇನೆ. ಏನು ಮಾಡುದು? ಅವರ ತಂಬುರಿಯನ್ನು ಅವರ ಕೊರಳಿಯಾಗಿ ನೀವು ನಮ್ಮ ಜೊತೆ ಇಲ್ವಾ? ಆಗುವುದಿಲ್ಲ ಅಣ್ಣ, ನೀನು ಸ್ವಲ್ಪ ಸೈರಿಸಿಕೋ. ಸುಲಭ ಆಗಿದೆ. ಅವ ತಂಬೂರಿ ಬಿಟ್ಟೋದು, ನಾನು
ಈಗ ಭಜನೆ ಅದೇ, ಈಗ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಈಗ ನಮ್ಗೆ ಅದೇ ಕೆಲಸ. ಈಗ ಅವರು ಹೇಳಿದ ಕೆಲಸ ನಾನು ಮಾಡಬೇಕು. ಯಾಕೆಂದ್ರೆ ಅವರು ನನ್ನ ಪಡ್ಕೊಂಡವರು. ನೀನು ಸೈರಿಸು, ಏನಾಗ್ತದೆ ಮತ್ತೆ ನೋಡೋಣ. ಅಲ್ಲ, ಈಗ ಒಂದು ವಿಷಯ ಹೇಳುವ. ಈಗ ಬೇಕು ಅಂತ ಆದ್ರೆ ಸುಲಭ ಉಂಟು ಪಡ್ಕೊಳ್ಳುವುದಕ್ಕೆ, ಹೀಗೆ ಕೊಡ್ಲಿಕ್ಕೆ ಆಗುದು, ನಮ್ಮಕ್ಕೆ ಕೊಡ್ಲಿಕ್ಕೆ ಆಗುದು. ಬೇಕು ಅಂತ ಆದ್ರೆ ಒಂದು ತುಲಾಭಾರ ಮಾಡುದು. ತುಲಾಭಾರ ಮಾಡಿ ಎಷ್ಟು ಉಂಟು ಅದನ್ನ ಹಾಕಿ ಕೃಷ್ಣನ ಪಡೆದುಕೊಳ್ಳುದು ತುಲಾಭಾರ. ಅಲ್ಲ, ಇದಕ್ಕೆ ನೀ ಕೃಷ್ಣ ಒಪ್ಪಿದ್ದಾನ? ಇಲ್ಲಿ ಕೃಷ್ಣನ ಒಪ್ಪಿಗೆ ಏನು ಉಂಟು? ಗಂಡ ಹೆಂಡತಿಯರ ವಿಷಯ ಅದು, ನಾನಿಲ್ಲ ಅದಕ್ಕೆ ಸಂಸಾರ. ಅಣ್ಣ ಸಂಸಾರದ ವಿಷಯ ನಿನ್ನ ಹೆಂಡತಿ ಒಮ್ಮೊಮ್ಮೆ ಕೋಪ ಮಾಡಿದರೆ ನೀನೇ ಸುಮ್ಮನೆ ಒಳಗೆ ಕೂತ್ಕೊಳ್ತಿ. ನಿನ್ಗೆ ನಾನು ಅದನ್ನ ಇಲ್ಲಿ ಎಲ್ಲರೂ ಎದುರು ಹೇಳಿಕ್ಕೆ ಆಗುದಿಲ್ಲ. ನಮ್ಗೆ ಬೇಡ ಈ ಗಂಡ ಹೆಂಡತಿ, ನಾವು ನಮ್ಮೊಳಗೆ ಇರ್ತದೆ. ಕೃಷ್ಣ, ಆ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ನೀನು ಮರ್ಯಾದೆಯನ್ನು ನಮ್ಮ ಅರಮನೆಗೆ ಬಾ, ಅವನ ಇದನ್ನ ಅವನಿಗೆ ಕೊರಳಿಗೆ ಹಾಕು. ಬರ್ತೀಯ ಇಲ್ಲವ? ಈಗ ನನಗೆ ಹಾಗೆ ಬಿಡುದು, ಈಗ ಅಲ್ಲದ ಉತ್ತರಿಸ್ತೇನೆ. ಅಲ್ಲ, ಅವರು ಹೇಳಿದ ಹಾಗೆ ಮತ್ತೊಮ್ಮೆ ತುಲಾಭಾರ ಮಾಡಬೇಕಾದ. ತುಲಾಭಾರ ಮಾಡಿದ್ರು ಈ ಕೃಷ್ಣ ಭಾರ ಆಗಿ ಸತ್ಯಭಾಮೆಗೆ ಭಾರ ಆಗಿ ಈಗ ಅವರಿಗೆ ನಾನು ಹೊರುವಷ್ಟಕ್ಕೆ ದೊಡ್ಡ ಹೊರೆ ಆಗಿದೆ. ನಾಳೆ ಬಲರಾಮನಿಗೆ ಭಾರ ಆದಿತ್ತು. ಹಾಗಾಗಿ ಈ ಭಾರ ಹೊರುವ ಕಷ್ಟ ನಿನ್ಗೆ ಬೇಡ. ನೀನು ಸ್ವಲ್ಪ ಸೈರನ ಎದ್ದುಕೊಂಡು ಏನಾಗುತ್ತದೆ ಅಂತ ನೋಡಿಕೊ. ನೀನು ಸೇರಿಕೋ. ಅಲ್ಲ ಕೃಷ್ಣ, ಇದು ನಿನಗೆ ಗೊತ್ತಿದ್ದೇ ಮಾಡಿದ್ದ, ನಿನ್ನ ಆಲೋಚನೆಯಲ್ಲಿ ಮಾಡಿದ ಅಲ್ಲ? ನೀವು ಇವ್ರನ್ನ ಯಾರಾದರೂ ಸೇರಿ ಮಾಡಿದ್ ಎಂತೂ ನನಗೆ ಅರ್ಥವಾಗುದಿಲ್ಲ. ಅಲ್ಲ, ನಾನೊಂದು ಹೇಳಿದೆ ಅಲ್ವ, ನನ್ನ ಹೆಂಡತಿ ಕರೆದು, ಅದು ಪ್ರೀತಿಯಾದ ಹೆಂಡತಿ ಸತ್ಯಭಾಮೆ. ಅದರಲ್ಲಿ ಒಂದು ವಿಷಯ ಉಂಟು, ನನಗೆ ಮೊದಲೇ ತಿಳಿಸಬಾರ್ದು. ಅದೊಂದು ಭಗವಂತನ ಸಂಕಲ್ಪ ಇರಬಹುದು, ಹಾಗೆ ಇರಬಹುದು ಅಂತ ತುಲಾಭಾರ ಮಾಡಿಸುವಲ್ಲಿ. ಹಾಗೂ ಈಗ ನನಗೆ ಒಂದು ಕುತೂಹಲ ಇತ್ತು. ಹಾಗೆ ಎಲ್ಲಿಯಾದ್ರೂ ಹರಕೆ ಸಂದಿರಬಹುದು. ಅಲ್ಲ, ಸತ್ಯ ಹೇಳಿದ್ರೆ ನನಗೂ ಒಂದು ಕುತೂಹಲ ಇತ್ತು. ಈ ಸತ್ಯಭಾಮೆಯಲ್ಲಿ ಇಷ್ಟೆಲ್ಲ ಇರುವಾಗ ನನ್ನನ್ನು ತೂಗಿಸುವಷ್ಟು ಇರಬಹುದು ಅಂತ ಇತ್ತು. ಆದ್ರೆ ಏನು ಮಾಡುದು ಆಗ್ಲಿಲ್ಲ, ತೂಗ್ಲಿಕ್ಕೆ ಆಗ್ಲಿಲ್ಲ. ನಾನು ಸ್ವಲ್ಪ ಭಾರ ಹೆಚ್ಚಾದ ಅಣ್ಣ. ನೋಡ್ತಾ ಇದು ಈಗ ನಿನ್ನ ನಾಟಕ. ಅಲ್ಲ, ನಾನು ಸ್ವಲ್ಪ ಭಾರ ಹೆಚ್ಚಾದ ಹಾಗೆ ಕಾಣ್ತೇನೆ ನಿನಗೆ. ಈಗ ಅರ್ಥವಾಯ್ತು. ಹಾಗಾಗಿ ಅದು ದೇವರ, ಅದು ವಿಶ್ವ ನಾಟಕ, ಸಾಧಾರಣ ನಾಟಕಧಾರಿ ಯಾವುದು? ಅಲ್ಲ, ಸಾಧಾರಣ ನಾಟಕದ ಅಲ್ಲ, ಹಾಗೆಲ್ಲ ನಾವು ಹೇಳುದು ಬೇಡ. ನಾವು ಏನಾಗ್ತದೆ ಅಂತ ನೀನು ನೋಡಿದ್ರೆ ಸಾಕು. ಈಗ ಸದ್ಯಕ್ಕೆ ನಾನು ಅವರಿಗೆ ದಾನದ ವಸ್ತು. ನನ್ನ ಯಜಮಾನತ್ಯ ಅವರ ಹತ್ರ ಇದೆ. ಅವ್ರು ಏನು ಹೇಳ್ತಾರೆ ನಾನು ಹಾಗೆಯೇ ಮಾಡ್ಬೇಕು. ಹಾಗಾಗಿ ಅವರ ಮೇಲೆ ಕೋಪ ಬೇಡ. ಅಲ್ಲ, ನೀವು ಮೊದಲೇ ಹೇಳದಿದ್ದರೆ ನಾನು ಇಲ್ಲಿವರೆಗೆ ಬರುವುದಕ್ಕೆ ಇರ್ತಿರ್ಲಿಲ್ಲ. ಏನು ಮಾಡುದು? ಸೂಚನೆ ಕೊಡ್ಬೋದು. ಏನು ಮಾಡುದು? ನಿನ್ಗೆ ತಮ್ಮನ ಮೇಲೆ ಅಷ್ಟು ಪ್ರೀತಿ ಗೊತ್ತಾಯ್ತು ನನಗೆ. ಅಲ್ಲ, ಲಲನೆಯವರು ಬಂದು ನನ್ನಲ್ಲಿ ದೂರಿದರು. ಕೃಷ್ಣ ಇಲ್ಲ. ಉಳಿದವರು ಆಗ್ಲೇ ಆಕ್ಷೇಪ ಎತ್ತಿದ್ದಾರೆ. ಅವರು ತುಲಾಭಾರಕ್ಕೆ ತೊಡಗುವಾಗ್ಲೇ ಉಳಿದವರೆಲ್ಲ ಸತ್ಯ ಆಗ್ಲಿ, ಮಿತ್ರವಂದ ಆಗ್ಲಿ, ಭದ್ರೆ ಆಗ್ಲಿ ಎಲ್ಲರೂ ಬಂದು ಹೇಳಿದ್ರು ಬೇಡ ಬೇಡ ಬೇಡ, ನನಗೆ ನೋಡುವುದಕ್ಕೆ ಆಗುದಿಲ್ಲ. ಈಗ ಅವರಿಗೆ ಆಗದಾಗ ನಿನ್ನ ಬಳಿ ಬಂದು ದೂರಿ ಕೊಟ್ಟರು. ಅವ್ರಿಗೆ ಗೊತ್ತುಂಟು, ಬಲಭದ್ರನಲ್ಲಿ ದೂರಿ ಕೊಟ್ಟರೆ ಒಮ್ಮೆಗೆ ಹೇಳ್ತಾರೆ ಬೇಡ ಬೇಡ ಅಣ್ಣ ಸಾಕು, ಈಗ ನೀನು ಒಳಗಿದ್ದು ನೋಡಿಕೊ. ನಾರಾಯಣನೇ ಮಾಧವ ನಾರಿಧರಣಿಯ ವೇದ ಸಮ್ಮತವಾಯ್ತು ತವ ನುಡಿ ಮನ್ನಿಸನ್ನ. ವೇದ ಸಮ್ಮತವಾಯ್ತು ತವ ನುಡಿ ಮನ್ನಿಸನ್ನ. ಸಾಧು ಮಹಿಮಗೆ ಮುಂದೆ ನಿನ್ನಯ ದಂಡದಿ ಸಾಧಿಸನ್ನದ ತೆರಳೆ ಹೊಲದರನೆ ಅಣ್ಣ, ನಿನ್ನ ಮಾಯೆಯನ್ನು ತಿಳಿದವರು ಯಾರು? ಆದಿನಾರಾಯಣನೇ ನೀನು. ಭೂಭಾರವನ್ನು ಕಳೆಯುವುದಕ್ಕಾಗಿ ಕಪಟ ನಾಟಕಧಾರಿಯಾಗಿ ಯಾವ್ಯಾವ ಅವತಾರವನ್ನು ತಾಳಿ ಈ ಲೋಕ ಕಲ್ಯಾಣವನ್ನು ಮಾಡಿದವರು ನೀನು. ಹೀಗಿರುವಾಗ ನಿನ್ನ ಮಹಿಮೆ ಏನು ಎಂಬುದಕ್ಕೆ ನನಗೆ ತಿಳಿಯುವುದಕ್ಕೆ ಅಸದಲ್ಲ. ಕೃಷ್ಣ, ಅರ್ಥವಾಯಿತು. ಇನ್ನು ನಿಮ್ಮ ಈ ಪ್ರಸಂಗದಲ್ಲಿ
ನಾರದರನ್ನು ನಾನು ಬೇಕಾದ ರೀತಿಯಲ್ಲಿ ಬೈದೆ. ಅವರಿಗೆ ನನ್ನ ಹಲಾಯುಧವನ್ನು ಎತ್ತಿ ಒಡೆಯುವುದಕ್ಕೆ ಮುಂದಾದೆ. ನಾರದರೆ, ನನ್ನನ್ನು ಕ್ಷಮಿಸಿ ಬಿಡಿ. ನಾನು ಮಾಡಿದಂತ ಅಪರಾಧವಾಯಿತು. ನಾನು ನಿಮ್ಮ ವಿಚಾರಕ್ಕೆ ಬರುವುದಿಲ್ಲ. ಅಲ್ಲಿ ಅವರ ಅರಮನೆಯಲ್ಲಿ ಸತ್ಯಭಾಮೆಯವರಿಗೂ ಹೇಳುವುದಿಲ್ಲ. ನಾನು ನನ್ನಷ್ಟಕ್ಕೆ ಬಂದ ಹಾಗೆ ಹಿಂದಿರುಗುತ್ತೇನೆ. ಆದಷ್ಟು ಬೇಗ ಕೃಷ್ಣ ಅರಮನೆಯನ್ನು ಸೇರುತ್ತಾನೆ. ಅಷ್ಟು ಆದರೆ ಆದೀತು. ಆಯ್ತು. ಹರಿಯನಾರದ ಬಾಲ್ಯದಲ್ಲಿ ಕೃಷ್ಣನ ಮೂರ್ತಿಯನ್ನು ಮಾಡಿ ನನ್ನ ಎರಡೂ ಕೈಗಳಲ್ಲಿ ತಕ್ಕಡಿಯಂತೆ ಮಾಡಿ ನಾನು ಅವರನ್ನು ಆಡಿಸಿದ್ದವಳು. ಎಳೆಯ ಪ್ರಾಯದಲ್ಲಿ ಅವನ ಗುಣಗಾನವನ್ನು ಮಾಡಿ ಅವನ ಒಳ್ಳೆಯ ಸ್ವಭಾವಗಳನ್ನು ಅರಿತಂತ ನಾನು ಮದುವೆ ಆಗುದಿದ್ದರೆ ಅವನನ್ನೇ ಮದುವೆ ಆಗಬೇಕೆಂಬುದು ಹಠ ಹಿಡಿದೆ. ಹಾಗೆಯೇ ಪೂಜಿಸಿದೆ. ಬ್ರಹ್ಮದೇವನು ನನ್ನ ಹಣೆಯಲ್ಲಿ ಅವನೇ ಬರೆದಿದ್ದಾನೆ ಎಂಬುದನ್ನು ನಾರದರು ಕೂಡ ನನಗೆ ಹಾಗೆ ಸೂಚಿಸಿದರು. ಮಗಳೇ, ನೀನು ದುಃಖಿಸಬೇಡ. ನಿನಗೆ ಖಂಡಿತವಾಗಿಯೂ ನಿನ್ನ ಆ ಶ್ರೀಕೃಷ್ಣನು ನಿನ್ನ ಪತಿಯಾಗಿ ಬರುತ್ತಾನೆ ಎಂಬುದಾಗಿ. ಹಾಗೆ ನನ್ನ ವಿಧಿಯು ನನ್ನ ಹಣೆಯಲ್ಲಿ ಬರೆದಾಗೆ ನನ್ನ ಕಲ್ಯಾಣವೂ ಆಯಿತು. ಜಗತ್ಪತಿಯಾದಂತಹ ಶ್ರೀಕೃಷ್ಣನನ್ನು ನಾನೇ ಪತಿಯಾಗಿ ಪಡೆದೆ ಎಂಬ ಆ ಸೌಭಾಗ್ಯಕ್ಕೆ ನಾನು ಹೆಮ್ಮೆ ಪಡುತ್ತಾ ಇದ್ದೇನೆ. ಆದರೆ ಇಂದು ಒಂದು ವಿಚಾರವನ್ನು ಕೇಳಿ ನನಗೆ ಬಹಳ ನೋವಾಗುತ್ತಾ ಉಂಟು. ನನ್ನ ಪತಿಯಾದಂತಹ ಶ್ರೀಕೃಷ್ಣನನ್ನು ನಾರದರು ಒತ್ತುಕೊಂಡು ಹೋಗ್ತಾ ಇದ್ದಾರೆ, ಕರೆದುಕೊಂಡು ಹೋಗ್ತಾ ಇದ್ದಾರೆ. ಭಿಕ್ಷೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಿದ್ದಾರೆ ಎಂಬ ವಿಚಾರವನ್ನು ಸವತಿಯರೆಲ್ಲ ಬಂದು ಹೇಳಿದರಲ್ಲ. ಹಾಗಿದ್ದರೆ ಸತ್ಯಭಾಮೆಯು ಮಾಡಿದಂತಹ ಪುಣ್ಯಕ ಋತದಿಂದ ಇಷ್ಟೆಲ್ಲ ಆಗಿದೆ ಎಂಬ ವಿಚಾರ ತಿಳಿದು ನನಗೆ ನೋವಾಗುತ್ತಾ ಉಂಟು. ಅವಳಿಗೆ ಗಂಡ ಬೇಡದಿದ್ದರೂ ನಮಗೆ ಬೇಕಲ್ಲವೇ? ಹೇಗಾದರೂ ಮಾಡಿ ಗಂಡನನ್ನು ನಾರದರಿಂದ ಬಿಡಿಸಿಕೊಳ್ಳಬೇಕು. ಅದಕ್ಕಾಗಿ ನಾನು ನಾರದರು ಬರುವ ಕಡೆಗೆ ತೆರಳುತ್ತೇನಂತೆ. ಅವರ ಪಥವನ್ನೇ ಅನುಸರಿಸಿ ಅವರನ್ನು ಎದುರಾಗುತ್ತೇನೆ. ರುಕ್ಮಿಣಿ, ಹೌದು, ದೇವ ವಂದಿತನೇ. ಮುನಿಪಸೇತನೇ ಭಾವಶುದ್ಧನೇ ಮುದುವೆ ಮಾನ್ಯನೇ, ಭಾವಶುದ್ಧನೇ ಮುದುವೆ ಮಾನ್ಯನೇ,
ಏನಮ್ಮ? ನಿಮ್ಮ ದಿವ್ಯವಾದ ಪಾದಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ಎದ್ದೇಳು. ಸ್ವಾಮಿ, ನೀವು ಸಾಮಾನ್ಯರಲ್ಲ, ಬ್ರಹ್ಮನ ಮಾನಸ ಪುತ್ರರು ನೀವು. ನನ್ನ ಪತಿಯನ್ನು ಜಗತ್ತಿನ ದೇವರು ಎಂದು ಕರೀತಾರೆ. ಸರಿ. ಅಂತಹ ದೇವನೇ ನೀವು ಬಂದಾಗ ಎದ್ದು ನಿಂತು ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕರಿಸ್ತಾರೆ. ಆದ್ದರಿಂದ ನಾನು ದೇವರಿಗೆ ದೇವ ನೀವು ಸ್ವಾಮಿ. ಆದ್ದರಿಂದ ನೀವು ನನ್ನ ಕೇಳಿಕೆಯನ್ನು ಮನ್ನಿಸ್ತೀರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಏನಮ್ಮ? ಸ್ವಾಮಿ, ನನ್ನವರನ್ನು ನೀವು ಸತ್ಯನಾರಾಯಣ ಮಾಡಿದ ಹಿತದಿಂದ ಬಿಡಿಸಿಕೊಂಡು ಹೋಗ್ತಾ ಇದ್ದೀರಿ ಎಂಬುದು ಅರ್ಥವಾಯಿತು. ಸ್ವಾಮಿ, ಪತಿ ಇಲ್ಲದೆ ನಾವು ಬದುಕುವವರಲ್ಲ ಸ್ವಾಮಿ. ನನ್ನ ಪತಿಯನ್ನು ನನಗೆ ದಯಪಾಲಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಓ ರುಕ್ಮಿಣಿ, ರುಕ್ಮಿಣಿ ನಾರದನಿಂದು ದಯದಾಳು, ನಾರದನಿಂದು ದಯದಾಳು. ಇಂತೆನೆ ರುಕ್ಮಿಣಿ ನಾರದ ನಿಂತು ದಯದಾಳು, ನಾರದ ನಿಂತು ದಯದಾಳು. ಚಿಂತನಕ್ಕೆ ಶ್ರೀಕಾಂತನಲ್ಲಿ ಮುಂದೆ ಬಿಡಿಸುವ ದ್ರವ್ಯವ ತೂಗುದ. ಇಂತೆನೆ ರುಕ್ಮಿಣಿ ನಾರದ ನಿಂತು ದಯದಾಳು, ನಾರದ ನಿಂತು ದಯದಾಳು. ರುಕ್ಮಿಣಿ, ಮುನಿಗಳೇ, ಪತಿಯನ್ನೇ ಪಡೆಯಬೇಕು, ಕೃಷ್ಣನನ್ನೇ ತನ್ನ ಗಂಡನನ್ನಾಗಿಸಬೇಕು ಎನ್ನುವ ಹಾಗೆ ಪತ್ರವನ್ನು ಬರೆದು ಆ ಮೂಲಕವಾಗಿ ನೀನು ಅವನನ್ನು ಮದುವೆಯಾದವಳು. ಹೌದು. ನಿನ್ನ ಕುರಿತಾಗಿ ಅಪವಾದ ಪ್ರಪಂಚ ಮುಖದಲ್ಲಿ ಅನೇಕ ಗುರುತಿಸಲ್ಪಟ್ಟಿದೆ ತಾಯಿ. ಓಡಿ ಬಂದವಳು. ಹೌದು, ಭಾಮೆ ಹೇಳುತ್ತಾಳೆ ಹಾಗೆ. ಹೌದು, ಕೆಲವರೆಲ್ಲ ಹಾಗೆ ಹೇಳ್ತಾರೆ, ಓಡಿ ಬಂದವಳು ಅಂತ. ಯಥಾರ್ಥಕ್ಕಾದ್ರೂ ಕೃಷ್ಣನೇ ಓಡಿ ಹೋಗಿ ಓಡಿ ಬಂದು ನಿನ್ನನ್ನು ಕರೆದುಕೊಂಡು ಬಂದವನು, ರಥ ಹಿಡ್ಕೊಂಡೇ ಬಂದು ನಿನ್ನನ್ನು ಕರೆದುಕೊಂಡು ಬಂದವನು. ನೀವೇ ಓಡಿ ಬಂದವರಲ್ಲಿ. ಹೌದಲ್ವಾ? ಹಾಗಾಗಿ ನೀನು ಓಡಿ ಬಂದವಳಲ್ಲ. ಹೌದು. ಪತಿ ಬೇಕು ಎನ್ನುವಂತ ಆಕಾಂಕ್ಷೆ ಹೆಣ್ಣಾದವಳಿಗೆ ಸಹಜವಾಗಿ ಇರುತ್ತದೆ. ನೀನು ನನ್ನ ಮುಂದೆ ಕಣ್ಣೀರಿಳಿಸುತ್ತಾ ಇದ್ದಿ, ದುಃಖಿಸುತ್ತಾ ಇದ್ದಿ, ನನಗೆ ಪತಿದಾನವನ್ನು ಮಾಡಬೇಕು ಎನ್ನುವ ಹಾಗೆ. ಹೌದು ಸ್ವಾಮಿ. ನಾನು ಸತ್ಯಭಾಮೆಗೆ ಒಂದು ವೃತವನ್ನು ಹೇಳಿದ್ದೇನೆ. ಅವಳ ಪತಿ ತನ್ನ ಬಳಿಯಲ್ಲೇ ಇರಬೇಕು ಎನ್ನುವ ಹಾಗೆ ಅವಳು ಭಾವಿಸಿದವಳು. ಅವಳಿಗೊಂದು ವೃತವನ್ನು ನಾನು ಹೇಳಿದ್ದೇನೆ. ಏನು ಸ್ವಾಮಿ ಅದು? ಪುಣ್ಯಕ ಎನ್ನುವಂತಹ ವೃತ. ಆ ವೃತದಿಂದ ಅವಳು ದಾನವಾಗಿ ನನಗೆ ಕೊಡಲ್ಪಟ್ಟಿದ್ದಾಳೆ. ಎಷ್ಟೇ ಪ್ರಮಾಣದ ಬಂಗಾರ ಏನುಂಟು ಅದನ್ನು ತೂಗುವುದಕ್ಕಾಗದೆ ಅವಳು ನನಗೆ ದಾನವನ್ನು ಕೊಟ್ಟಿದ್ದಾಳೆ. ಈಗ ತಾಯೇ, ನಿನಗೊಂದು ಸೂಚ್ಯವಾಗಿ ಒಂದು ಮಾತು ಹೇಳುತ್ತೇನೆ. ಹೇಳಿ ಸ್ವಾಮಿ. ನಿನಗೆ ಗೊತ್ತಿರಬಹುದು, ಭಗವಂತ ಈ ಪ್ರಪಂಚದಲ್ಲಿ ಒಲಿದದ್ದು ಆಡಂಬರದ ಯಾವ ಪೂಜೆಗೂ ಅಲ್ಲ ತಾಯಿ. ಇಲ್ಲ, ಭಕ್ತಿಗೆ ಮಾತ್ರ ಉಳಿದ. ಭಗವಂತನಿಗೆ ಬೇಕಾದುದು ನಿಷ್ಕಲ್ಮಶವಾದಂತಹ ಭಕ್ತಿ ಒಂದನ್ನು ಬಿಟ್ಟರೆ ಬೇರೆ ಯಾವ ಆಡಂಬರವೂ ಇಲ್ಲ. ಇಲ್ಲ. ದೇವರನ್ನು ಒಲಿಸುವುದಕ್ಕೆ ಸುಲಭವಾದಂತಹ ಒಂದು ದಾರಿ ಅಂತ ಹೇಳಿದರೆ ಭಕ್ತಿ. ಫಲಂ ಪುಷ್ಪಂ ತೋಯಂ, ಅದು ಬಿಟ್ಟರೆ ಮತ್ತೊಂದಿಲ್ಲ. ಫಲವನ್ನು, ಪುಷ್ಪವನ್ನು, ನೀರನ್ನು ಅಷ್ಟು ಮಾತ್ರ ಭಗವಂತ ಬಯಸುವುದು. ತನ್ನ ನಿಷ್ಕಲ್ಮಶವಾದಂತಹ ಭಕ್ತಿಯೊಂದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ತಾಯೇ, ಅದನ್ನು ಮಾಡು. ಅದನ್ನು ಮಾಡಿ ಭಗವಂತನನ್ನು ತುಲಾಭಾರ ಮಾಡು. ನೀನು ತುಲಾಭಾರ ಮಾಡಿದೆ ಅಂತಾದ್ರೆ ಆ ತುಲಾಭಾರದಿಂದ ಭಗವಂತ ನಿನ್ನ ಭಕ್ತಿಗೆ ಒಳಿದ ಅಂತಾದ್ರೆ ಸುಲಭವಾಗಿ ಭಗವಂತ ನಿನ್ನವನಾಗುತ್ತಾನೆ. ಭಗವಂತನ ಉಳಿಸುವುದಕ್ಕೆ ಅದೇ ಸರಿ. ಒಂದು ಪುಷ್ಪ ಸಾಕು ದೇವರ ತಾಯಿ, ಭಗವಂತನನ್ನು ಉಳಿಸುವುದಕ್ಕೆ ಒಂದು ಪುಷ್ಪ ಸಾಕು. ಮುನಿಗಳೇ, ಈಗ ಮತ್ತೊಮ್ಮೆ ತುಲಾಭಾರವನ್ನು ಮಾಡಿ ನಾನು ಕೃಷ್ಣನನ್ನು ಮರಳಿ ಪಡೆಯಬೇಕೆಂಬುದು ನೀವು ಹೇಳುತ್ತಾ ಇದ್ದೀರಿ. ಹೌದು. ಅದಕ್ಕೆ ಅವಳು ಅವಕಾಶ ಮಾಡಿ ಕೊಡ್ತಾಳಾ? ಅದು ಕೇಳಬೇಕಷ್ಟೇ. ಮಾಡಿಕೊಂಡು ಅದು ಯಾರು ಬೇಕಾದ್ರೂ ಪಡೆಯಬಹುದು, ಅದು ಅವಳದ್ದಲ್ಲ. ಯಾರು ಕೃಷ್ಣನಿಗೆ ಸಮಾನವಾದಂತಹ ಭಾರವನ್ನು, ಹೊನ್ನನ್ನು ಯಾರು ಇರಿಸುತ್ತಾರೋ ಅವರಿಗೆ ನಾನು ದಾನವಾಗಿ ಕೊಡುತ್ತೇನೆ. ಹಾಗಿದ್ರೆ ನೀನು ಮಾತ್ರ ಅಲ್ಲ, ಉಳಿದ 16,000 ಮಂದಿಯಲ್ಲಿ ಯಾರು ಬೇಕಾದ್ರೂ ಮಾಡಬಹುದು. ಸ್ವಾಮಿ, ಈಗ ನಿಮ್ಮ ವಶದಲ್ಲಿ ನನ್ನ ಪತಿ ಇದ್ದಾರೆ. ಅವರಲ್ಲಿ ಮಾತಾಡಬೇಕಿದ್ರೆ ನಿಮ್ಮಲ್ಲಿ ಅನುಮತಿ ಪಡೆದು ಒಂದು ಮಾತಾಡುತ್ತೇನೆ ನೋಡಿ. ಕೇಳು ಸ್ವಾಮಿ. ರುಕ್ಮಿಣಿ ವನಿತೆಯರಿಗೆ ನಿಜದ ಸಿರಿಯ ತಿಲಕ ಕರಿಮಣಿ, ವನಿತೆಯರಿಗೆ
ನೀನು ತುಲಾಭಾರವನ್ನು ಮಾಡಿ ನಿನ್ನ ಪತಿಯನ್ನು ಬಿಡಿಸಿಕೋ ಎಂಬುದಾಗಿ. ಆದರೆ ನೀನು ಆಕ್ಷೇಪಿಸ್ತಾ ಇದ್ದಿ, ನಿನ್ನಿಂದಲೇ ಆಗಲಿಲ್ಲ, ಅಗರ್ಭ ಶ್ರೀಮಂತಳಾದ ನಿನಗೆ ಅದೆಷ್ಟೋ ಬಂಗಾರವನ್ನು ತಕ್ಕಡಿಗೆ ಹಾಕಿದರೂ ಕೂಡ ನಿನಗೆ ಬಿಡಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತ ಹೇಳುತ್ತಾ ಇದ್ದಿ. ನೀನು ನೋಡ್ಲಿಲ್ಲ ಪುಣ್ಯಕ್ಕೆ, ಇಲ್ಲದಿದ್ರೆ ನೀನು ಇದಕ್ಕೆ ಈ ಪ್ರಯತ್ನಕ್ಕೆ ಬರುವುದಿಲ್ಲ. ಅಷ್ಟೆಲ್ಲ ಇದ್ದು ನನ್ನಪ್ಪನ ಮನೆಯಿಂದ ತಂದದ್ದನ್ನೆಲ್ಲ ಹಾಕಿ ದಿನಕ್ಕೆ ಬಂದದ್ದನ್ನೆಲ್ಲ ಸುರಿದ್ರೂ ಮೇಲೆ ತಕ್ಕಡಿ ಈಗ ನಿನ್ನಿಂದ ಆಗ್ತದೆ ಅಂತ. ಹೋಗಿ ನೀನು ಹೋಗಿ. ನಿನಗೆ ಐಶ್ವರ್ಯ ಎಂಬ ಮದ ಒಂದು ಏರಿದೆ ಎಂಬುದು ಅರ್ಥವಾಗ್ತಾ ಉಂಟು. ಅಲ್ಲ, ಈ ತೂಗುವುದು ಐಶ್ವರ್ಯದಿಂದಲೇ. ಇಲ್ಲದಿದ್ದರೆ ಯಾರಾದರೂ ಪತಿಯನ್ನು ತೂಗಿ ಬೇರೆಯವರಿಗೆ ದಾನ ಮಾಡಿ ಕೊಟ್ಟಂತ ಪ್ರಪಂಚದಲ್ಲಿ ಅಲ್ಲ, ಇದು ಹೊಸತ್ತೊಂದು ನನ್ನದು. ಯಾಕೆ ಗೊತ್ತಾ? ಪತಿಗಿಂತ ಶ್ರೇಷ್ಠವಾದ ಹೆಣ್ಣಿಗೆ ಯಾರು ಇಲ್ಲ. ಪತಿಯೇ ಪರಮದೈವ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಪತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಉಂಟಾ? ಪ್ರಪಂಚದಲ್ಲಿ ಎರಡು ವಿಚಾರದಲ್ಲಿ ಪತಿಗಿಂತ ನಾವು ಮುಂದೆ ಇರಬೇಕೆ ಹೊರತು ಹಿಂದೆ ಮತ್ತೆಲ್ಲಾ ವಿಚಾರಗಳನ್ನು ನಾವು ಹಿಂದೆ ಇರುತ್ತೇವೆ. ಒಂದು, ಬೆಳಿಗ್ಗೆ ಹೇಳುವಾಗ ನಾವು ಪತಿಗಿಂತ ಮುಂಚೆ ಹೇಳಬೇಕಾಗ್ತದೆ. ಇನ್ನೊಂದು, ನಾವು ಮರಣದಲ್ಲಿ ಮಾಂಗಲ್ಯ ಧಾರಣೆಯಾಗಿ ಮೊದಲೇ ಹೋಗಬೇಕು, ಸುಮಂಗಲೆಯಾಗಿ ನಾವು ಸಾಯಬೇಕು. ಈ ಎರಡು ವಿಚಾರಗಳನ್ನು ಬಿಟ್ಟರೆ ಮತ್ತೆಲ್ಲಾ ವಿಚಾರಗಳನ್ನು ನಾವು ಪತಿಯನ್ನು ಹಿಂಬಾಲಿಸಲೇಬೇಕು. ಆದ ಕಾರಣ ಪತಿಯೇ ನಮಗೆ ಪರಮಶ್ರೇಷ್ಠ ದೈವ ಎಂಬುದನ್ನು ನಾವು ನಂಬಿದವಳು. ಭಕ್ತಿಯಿಂದ ನಾವು ಮಾಡಬೇಕೇ ಹೊರತು ನಮ್ಮಲ್ಲಿ ಸಂಪತ್ತಿದೆ ಎಂಬುದಾಗಿ ನಾವು ಯಾವುದೇ ಕಾರ್ಯಕ್ಕಿಳಿದರೆ ಈ ಪರಿಸ್ಥಿತಿ ನಮಗೆ ಬರುತ್ತದೆ. ನಾನೀಗ ಮತ್ತೊಮ್ಮೆ ತುಲಾಭಾರವನ್ನು ಮಾಡಿ ಮಾಡಿ ಆಗ್ಲಿಲ್ಲ, ಮತ್ತೆ ನೀನು ಯಾವ ತುಲಾಭಾರ ಮಾಡುದು ಅಂತ ನಾನು ಹೇಳುವುದೇನೆ. ಅದು ನನ್ನಿಂದ ಸಾಧ್ಯವಾಗುತ್ತದೆ. ಹೌದಾ? ಅದಕ್ಕೆ ನಾನು ಶ್ರೀಹರಿಯಲ್ಲಿ ಅದನ್ನು ಬೇಡಿಕೊಳ್ಳುತ್ತಾ ಅವರಲ್ಲೇ ಮಾತನಾಡುತ್ತೇನೆ. ಸ್ವಾಮಿ, ವಿಳಿಸಿದಾರಿಣಿಯ ಹೊರ ದಾನವರ ಮದ ವಿಳಿಸಿದಾರಿಣಿಯ ಹೊರ ಕಣವ ದಾನವಾದಕ ಕೈಯ ಮುಗಿವಿ ದಾನದಲ್ಲಿ ನೀ ಸಾಗೆ ಮೊಮ್ಮಗನ ಜೊತೆಗೂಡಿ ದಾನದಲ್ಲಿ ನೀ ಸಾಗೆ ಮೊಮ್ಮಗನ ಜೊತೆಗೂಡಿ ಮಾನಿನಿಯರೆಮ್ಮ ಗತಿಯೇನು ಮಾನಿನಿಯರೆಮ್ಮ ಗತಿಯೇನು ದಾನವರ ಮದ ವಿಳಿಸಿದಾರಿಣಿಯ ಹೊರಗಣವೇ ಸ್ವಾಮಿ, ರುಕ್ಮಿಣಿ 16,107 ಮಂದಿ ಕೂಡ ನಿಮ್ಮ ಕೈ ಮುಗಿದು ನಾನು ಅವರ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾವು ಒಂದು ಕ್ಷಣವೂ ಬದುಕಿರಲಾರೆವು. ಸತ್ಯಮಾಮಗೆ ಐಶ್ವರ್ಯದ ಮದ ತುಂಬಿರಬಹುದು, ಅದಕ್ಕಾಗಿ ವ್ರತವನ್ನು ಕೈಗೊಂಡಿದ್ದಾಳೆ. ಆದರೆ ನಾವು ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲ ಸ್ವಾಮಿ. ನೀವು ಹೇಗೆ ಬದುಕುತ್ತಿರೋ, ಯಾವ ಸ್ಥಿತಿಯಲ್ಲಿ ಬದುಕ್ತಿರೋ, ನಿಮ್ಮ ಹಿಂಬಾಲಿಸ್ತಾ ನಾವು ಬದುಕುವರು. ಆದ ಕಾರಣ ಮತ್ತೊಮ್ಮೆ ನಾನು ತುಲಾಭಾರವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇನೆ. ನೀವು ಸಾಮಾನ್ಯರಲ್ಲ ಸ್ವಾಮಿ, ಜಗತ್ತಿನಲ್ಲಿ ಭಕ್ತಿಗೆ ಮುರಿದವರು ನೀವು. ಭಕ್ತ ಹೇಳುತ್ತಾರೆ, ಅದೆಷ್ಟೋ ದುಷ್ಟರನ್ನು ವಧಿಸಿ ನೀವು ಈ ಭೂಭಾರವನ್ನು ತಗ್ಗಿಸಿದವರು. ಆದ ಕಾರಣ ನನಗೆ ಮತ್ತೊಂದು ಅವಕಾಶವನ್ನು ಮಾಡಬೇಕು, ನನ್ನ ಮೇಲೆ ದಯ ತೋರಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ರುಕ್ಮಿಣಿ, ನೀನು ಹೇಳಿದ ಹಾಗೆ ನೀನು ಮೊದಲೇ ನಾರದರಿಂದ ಒಪ್ಪಿಗೆಯನ್ನು ಪಡೆದುಕೊಂಡೆ. ಯಾಕೆ ಮತ್ತೊಮ್ಮೆ ತುಲಾಭಾರವೆನ್ನುವುದು ಆಗಬೇಕಿದ್ದರೆ ಒಪ್ಪಿಗೆಯನ್ನು ಕೊಡಬೇಕಾದವರು ಅವರು ಒಪ್ಪಿದರು. ಸತ್ಯಭಾಮೆಯೂ ಸೂಚಿಸಿದಳು, ನನ್ನಿಂದಾಗದ ಕಾರ್ಯ ನಿನ್ನಿಂದಾದೀತೆ ಎನ್ನುವ ಮೂದಲಿಕೆಯ ಮಾತುಗಳನ್ನು ಆಡಿದಳು. ಅವಳ ತಲೆಯಲ್ಲಿ ಅವಳ ಬಂಗಾರವೇ ಭಾರ ಅಂತ ಇರಬಹುದು. ಈ ಭೂಭಾರ ಹರಣಕ್ಕಾಗಿ ಬಂದಂತಹ ನಾನೆಷ್ಟು ಭಾರ ಎನ್ನುವುದನ್ನು ಅಳೆದವರು ಯಾರೂ ಇಲ್ಲ ಸ್ವಾಮಿ. ಎಳೆಯ ಪ್ರಾಯದಲ್ಲಿಯೇ ತಾಯಿಗೆ ಭೂಜಗವನ್ನೇ ತೋರಿಸಿದವರಂತೆ ನೀವು. ಹಾಗಿದ್ದರೆ ಭೂಮಿಗಿಂತ ನೀವು ಹೆಚ್ಚು ಭಾರವುಳ್ಳವರೆಂಬುದು ಅಲ್ಲಿ ಸ್ಪಷ್ಟವಾಯಿತಲ್ಲ. ಹಾಗಾಗಿ ಸತ್ಯಭಾಮೆ ಮಾಡಿದಂತಹ ಈ ತುಲಾಭಾರದಲ್ಲಿ ರಂಗನ ಭಾರ ಏನು ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕಿದ್ರೆ ನಿನ್ನ ಭಕ್ತಿಯೇ ಅದಕ್ಕೆ ಪ್ರಧಾನವಾಗುತ್ತದೆ.
ನಾರದ ಮಹರ್ಷಿಗಳು ಸೂಚಿಸಿದ ಹಾಗೆ ಒಂದು ಸಣ್ಣ ಬಿಂದುವು ಸಾಕು. ಆದರೆ ಅಲ್ಲಿ ಸಮರ್ಪಣೆ ಎಂಬ ಭಕ್ತಿಯ ಭಾವ ತುಂಬಿರಬೇಕು, ವಿಶ್ವಾಸವೂ ಕೂಡಿರಬೇಕು. ನಾವು ಯಾವ ದೇವರಲ್ಲಿ ಕೈ ಮುಗಿದರೂ ಆ ವಿಶ್ವಾಸವನ್ನು ಇಲ್ಲದಿದ್ದರೆ ದೇವರು ಏನೂ ಮಾಡುವುದಿಲ್ಲ. ಅದೇ ವಿಶ್ವಾಸದಿಂದ ಅನಾಥ ಬಂದು ನೀನೇ ರಕ್ಷಿಸಬೇಕು ಅಂತ ಸರ್ವ ಸಮರ್ಪಣಾ ಭಾವದಿಂದ ಕೇಳಿಕೊಂಡ್ರೆ ಖಂಡಿತವಾಗಿಯೂ ಫಲದಾಯಕವಾಗ್ತದೆ. ವಿಶ್ವಾಸವು ಫಲದಾಯಕ ಅಂತ ಹೇಳ್ತಾರೆ. ಅಂತಹ ವಿಶ್ವಾಸವನ್ನಿರಿಸಿ ತಕ್ಕಡಿಗೆ ನಿನ್ನದಾದಂತಹ ಯಾವ ಸಮರ್ಪಣೆ ಇದೆಯೋ ಅದನ್ನು ಮಾಡಿಕೋ ರುಕ್ಮಿಣಿ, ಮಾಡಿಕೋ ಮತ್ತ. ಸ್ವಾಮಿ, ಇಡೀ ಭೂಭಾರವನ್ನು ಹೊತ್ತಂತಹ ನೀವು ಗರುಡ ವಾಹನನಾಗುವಾಗ ಗರುಡನಿಗೆ ನೀವು ಹಗುರವಾಗಿ ಕಾಣುತ್ತಾ ಇದ್ದೀರಂತೆ. ಇಲ್ಲದಿದ್ದರೆ ಗರುಡನಿಗೆ ನಿಮ್ಮನ್ನು ಹೊತ್ತು ಸಾಗಲಿಕ್ಕೆ ಸಾಧ್ಯ ಉಂಟಾ? ಹಾಗೆ ನಾನು ಒಂದು ಗರಿಕೆಯನ್ನು ಅಥವಾ ಒಂದು ತುಳಸಿಯನ್ನು ನಿಮ್ಮ ಆ ತಕ್ಕಡಿಲಿಟ್ಟಾಗ ಆ ಗರಿಕೆಯಷ್ಟೇ ಹಗುರವಾಗಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೆ. ಆಗಲಿ ಅಂತೆ ನಿನ್ನ ಪ್ರಯತ್ನಕ್ಕೆ, ವಿಶ್ವಾಸಕ್ಕೆ ದೇವರ ಒಲುಮೆ ಖಂಡಿತವಾಗಿದೆ. ಭಕ್ತಿಯಿಂದ ಪೂಜಿಸಿ ತಕ್ಕಡಿಗೆ ನಾನು ಆ ತುಳಸಿಯ ಒಂದು ದಳವನ್ನು ಇರಿಸ್ತೇನಂತೆ. ಮುಂದೆ ಏನಾಗ್ತಾ ನೋಡೋಣ. ಅದು ತಕ್ಕಡಿ ಸಮವಾಗಿ ಇದೆ. ಅಲ್ಲಿಗೆ ತುಲಾಭಾರವೆನ್ನುವುದು ರುಕ್ಮಿಣಿಯ ಭಕ್ತಿಯ ಭಾವದಿಂದ ಅದು ಸರಿಯಾಗಿದೆ ಎನ್ನುವಂತಹದ್ದು ನೀನು ಅರ್ಪಿಸಿದಂತಹ ಒಂದು ಬಿಂದು ತುಳಸಿ, ಶ್ರೀ ತುಳಸಿಯಿಂದ ಲೋಕಕ್ಕೆ ಗೊತ್ತಾಗಿದೆ. ಹೌದು, ಇದರ ಅರ್ಥ ಏನು? ನನ್ನದೆಂಬ ಭಾವ ಬೆಳೆದು ಶರಣು ಬಂದೆನು, ನನ್ನದೆಂಬ ಭಾವ ಬೆಳೆದು ಶರಣು ಬಂದೆನು. ಚಿನ್ನ ಗುರುದ ಹೊಸುವ ಪರಮ ಭಕ್ತಿ ಗಮನೆ, ಬಯಕೆಯನ್ಯವಿಲ್ಲ ನಿನ್ನ ಹೊರತು ಕರುಣ ಸಾಂದ್ರನೇ. ನಿನ್ನ ಪದವರದವು ನಾನು ವಂದಿಸೆನ್ನನು, ನನ್ನದೆಂಬ ಭಾವ ಬಿಡಿದು ಶರಣು ಬಂದೆನು, ಶರಣು ಬಂದೆನು, ಶರಣು ಬಂದೆನು. ಆಶ್ಚರ್ಯ, ಪರಮಾಶ್ಚರ್ಯವಾಗುತ್ತಾ ಇದೆ. ನಾನಿವರನ್ನು ತೂಗಬಲ್ಲೆ ನನ್ನ ಸಂಪತ್ತಿನಿಂದ ಭಾವಿಸಿದರೆ ಅದೆಲ್ಲವೂ ನನ್ನ ಕನಸಿನ ಗಂಟಾಗಿ ಹೋಯಿತು. ಕನಸಿನೊಳಗಿನ ಕನ್ನಡಿಯ ಗಂಟಾಗಿ ಹೋಯಿತು ನನಗೆ ಹೊತ್ತಿಗೆ. ಆಗ್ತಾ ಇದೆ. ನಾನು ಅಹಂಕಾರ ಎನ್ನುವಂತಹ ಮದದಲ್ಲಿ ಮೇಲೇರಿದ್ದೇನೆ. ನನ್ನನ್ನು ಇಳಿಸುವುದಕ್ಕಾಗಿಯೇ ನನ್ನ ದೇವರು ಈ ರೀತಿಯಾದಂತಹ ನಾಟಕವಾಡಿದರೋ ಏನು? ತಪ್ಪನ್ನು ಇಲ್ಲಿಯೇ ಕೊರಗುವುದಲ್ಲ, ನನ್ನವರೇ ಇದ್ದಾರಲ್ಲ ಅವರ ಪಾದದಳದಲ್ಲಿ ಹೇಳ್ತೇನೆ, ಸ್ವಾಮಿ ನಿಮ್ಮ ಪಾದ ಧೂಳಿನ ರಜಕ್ಕೂ ನಾನು ಅರ್ಹಳಲ್ಲ ಸ್ವಾಮಿ. ಅರ್ಥ ಆಯ್ತಲ್ವೇ ಬಾಮೆ? ಹೌದು ಸ್ವಾಮಿ, ಮನ್ನಿಸಬೇಕು. ನನ್ನದು ಆಗಲಿ, ಅಪರಾಧ ಅಕ್ಷಮ್ಯವೇ ಇದು. ಆದರೂ ಸ್ವಾಮಿ ನಿಮ್ಮಲ್ಲಿ ಬೇಡುತ್ತಾ ಇದ್ದೇನೆ, ಬೇಡಿಕೊಂಡವರನ್ನು ಕರುಣಾದೃಷ್ಟಿಯಿಂದ ಬೀರಿದವರಂತೆ ನೀವು. ಮಕರ ಒಂದು ತನ್ನನ್ನು ಸೆಳೆಯುತ್ತಾ ಇದ್ದರೂ ಆ ಆನೆಯನ್ನು ರಕ್ಷಿಸಿದಂತಹ ಗಜೇಂದ್ರನಿಗೆ ಮೋಕ್ಷವನ್ನು ಕರುಣಿಸಿದಂತಹವರು ನೀವು ಅಂತ ಕೇಳಿದ್ದೇನೆ. ಮಕ್ಕಳಲ್ಲಿಯೂ ತಾವು ಹಾಗೆ ದೇವರನ್ನು ಕಾಣಬೇಕು ಅಂತ. ಅಂತಹ ಪ್ರಹ್ಲಾದನಿಗೂ ಅದಾವ ಚೈತನ್ಯವಿತ್ತೋ ಏನು? ತನ್ನಯ್ಯ ಕೇಳಿದಂತಹ ಯಾವ ಕಂಬದಲ್ಲಿದ್ದಾನೆ ಅಂತಾದರೆ ಸುತ್ತ ಇರುವಂತಹ ಎಲ್ಲ ಕಂಬದಲ್ಲಿಯೂ ದೇವರಿದ್ದಾನೆ ಅಂತ ಹೇಳಿದಂತೆ. ಅದನ್ನೇ ಸರಿಯಾಗಿಸುವುದಕ್ಕಾಗಿಯೇ, ಸಾಕ್ಷಿಯಾಗಿಸುವುದಕ್ಕೆ ಅವನು ಬಡಿದಂತಹ ಕಂಬದಿಂದಲೇ ಹೊರಬಂದು ತಾವು ತೋರಿಕೊಂಡರಂತೆ. ಸ್ವಾಮಿ ಕರುಣಾಮಯಿ ಬಾಮೆ, ನೀವು ನನ್ನನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಆ ಕರುಣಾ ಕೃಪವನ್ನು ನನ್ನಲ್ಲಿಯೂ ತೋರಬೇಕು. ನಾನು ಮಾಡಿದಿರುವುದು ತಪ್ಪಾಗಿದೆ ಸ್ವಾಮಿ, ತಪ್ಪಾಯಿತು. ಚರಣ ಜರಗನೋ ಹರಿಯ
ಕೃಷ್ಣ, ಮಹರ್ಷಿಗಳೇ, ಗಗನ ಮಾರ್ಗದಲ್ಲಿ ಸಂಚರಿಸುತ್ತಾ ಇದ್ದಂತಹ ನನಗೆ ಹ ಪಕ್ಕನೆ ಮಿಂಚೊಂದು ಹೊಳೆದಂತಹ ಅನುಭವವಾಯಿತು. ಹ ಆ ಮಿಂಚು ಹೊಳೆದದ್ದು ಗಗನದಿಂದ ಅಲ್ಲ, ಹ ನಿನ್ನ ತುಟಿ ಅಂಚಿನಿಂದ ಅಂತ ನಾನು ಅರ್ಥ ಮಾಡಿಕೊಂಡೆ. ಸರಿ. ಆದುದರಿಂದಲೇ ನಿನ್ನ ಹಳ್ಳಿಗೆ ನಾನು ಇಳಿದೆ. ಹ ನಿನಗೊದಗಿದಂತಹ ಸ್ಥಿತಿಯನ್ನು ನೀನು ನನ್ನ ಮುಂದೆ ನಿವೇದಿಸಿದೆ. ಸತ್ಯಭಾಮೆ ನನ್ನನ್ನು ಹೊರಗಡಿದ್ದಳು ಮನೆಯಿಂದ. ಹ ಅವಳನ್ನು ರಮಿಸುವುದಕ್ಕೆ ಬೇಕಾಗಿ ಹೊರಟಂತಹ ಸಂದರ್ಭದಲ್ಲಿ ಓಡಿ ಬಂದವಳ ಜೊತೆ ನೀನಿದ್ದೆ ಎನ್ನುವ ಕಾರಣಕ್ಕೆ ನನಗೆ ಬಾಗಿಲು ಹಾಕಿದಳು ಅಂತ ನೀನು ಹೇಳಿದೆ. ಮಾಧವನಿಗೆ ಹೊರಗಿದ ದುಸ್ಥಿತಿಯನ್ನು ಏನು ಅಂತ ಹೇಳಬೇಕು ಅಂತ ಹೇಳಿದೆ ನೀನು. ನನಗೆ ಅರ್ಥ ಆಯ್ತು ದೇವರೇ, ನೀನು ಸತ್ಯಭಾಮೆಯಲ್ಲಿ ಇರಿಸಿದಂತಹ ಮದವನ್ನು ಇಳಿಸುವುದಕ್ಕೆ ಬೇಕಾಗಿ ಇಂತಹದ್ದೊಂದು ನಾಟಕವನ್ನು ನೀನು ಮಾಡುತ್ತಾ ಇದ್ದಿ ಎನ್ನುವಂಥದ್ದು ನನಗೆ ಸ್ಪಷ್ಟ ಅರ್ಥ ಆಯಿತು. ಸೂಚ್ಯವಾಗಿ ನನ್ನ ಮನದಲ್ಲಿ ಆ ಪುಣ್ಯಕ ಎನ್ನುವಂತಹ ಒಂದು ವೃತ್ತವನ್ನು ಸಂಕಲ್ಪಿಸುವುದಕ್ಕೆ ಬೇಕಾಗಿ ನನ್ನ ಮನದಲ್ಲಿ ಆಗೊಂದು ಸಂಕಲ್ಪದ ಮುದ್ರೆಯನ್ನು ಒತ್ತಿದವನು ನೀನು ಎನ್ನುವುದು ನನಗೆ ಸ್ಪಷ್ಟ ಅರ್ಥ ಆಯಿತು. ಅದನ್ನೇ ಹೊತ್ತು ಬಾಮೆಯ ಮನೆಗೆ ಹೋದೆ. ನಿನ್ನಲ್ಲಿ ಹೇಳಿದರಲ್ಲ 100 ಕೃಷ್ಣರನ್ನು ಬೇಕಾದ್ರೂ ನಾನು ಕರೆಸಿಯೇನು ಅಂತ. ಅಷ್ಟೊಂದು ಇತ್ತು ಅವಳಲ್ಲಿ. ಅದೇ 100 ಕೃಷ್ಣರನ್ನು ತುಲಾಭಾರದ ಮೂಲಕವಾಗಿ ತರಿಸುವಂತಹ ಸಾಮರ್ಥ್ಯ ನನ್ನಲ್ಲಿತ್ತು ಅಂತ ಅವಳ ಅಂಬೋಣ. ಆದರೆ ಬ್ರಹ್ಮಾಂಡ ಮಾಡುವುದರ ಭರಿತನಾದಂತಹ ನಿನ್ನನ್ನು ಹೋಗುವುದಕ್ಕೆ ಸತ್ಯಭಾಮೆಯಲ್ಲಿ ಅಡರಿಸಿದಂತಹ ಆ ಮದದ ಮುಂದೆ ಅವಳಲ್ಲಿದ್ದಂತಹ ಸಂಪತ್ತು ಸಾಲದಾಗಿ ಹೋಯಿತು. ನೋಡಿದೆಯ ರುಕ್ಮಿಣಿಯನ್ನು, ಭಗವಂತನನ್ನು ಮನಸ್ಸಿದ್ರೆ ತೂಗುವುದಕ್ಕೆ ಒಂದು ತುಳಸಿಯ ದಳ ಸಾಕು, ಒಂದು ತುಳಸಿ ಶ್ರೀದಳ ಸಾಕು. ಅದರಿಂದ ನಿನ್ನನ್ನು ತೂಗಿದಳು. ಇದರಿಂದ ತಿಳಿದುಕೊಳ್ಳಬೇಕಾದದ್ದೇನು ಅಂದ್ರೆ ಭಗವಂತ ಆಡಂಬರದ ಭಕ್ತಿಗಲ್ಲ, ಭಗವಂತ ಉಳಿಯುವುದು ನಿಷ್ಕಲ್ಮಶವಾದಂತಹ ಭಕ್ತಿಗೆ ಎನ್ನುವಂಥದ್ದು. ಅದರಿಂದ ತೂಗಿದೆ ದೇವರೇ, ನಿನ್ನನ್ನು ನಾನು ಸುಮ್ಮನೆ ಬಳಲಿಸಿದೆ. ಸಂಕಲ್ಪ ನಿನ್ನದು, ಪ್ರಸಂಗ ನಿನ್ನದು, ಪಾತ್ರ ಮಾತ್ರ ನನ್ನದು ದೇವರೇ. ನಾನು ನಿನ್ನನ್ನು ಅಲ್ಲಲ್ಲಿ ಕೊಂಡೊಯ್ದು ನಿನ್ನನ್ನು ಊರು ತುಂಬಾ ಅಲೆದಾಡಿಸಿದೆ. ನನ್ನಿಂದ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಬೇಕು ದೇವ. ಮಹರ್ಷಿಗಳೇ, ತೆರದೊಳು ದೇವದೊಳು ಶರಣರಿಂಗಿದಂತೆ ಕಾಡುವೆ ನಿರದ ಜಗದೊಳಗೆ ದುರಿತ ಬದಗದ ತೆರದಿ ಪೊರೆವೆ ನಂಗಿಗಾರತಿ ಬೆಳಗಿ ಮುತಿಸಿದರು ಕರುಣ ಸಿಂಧುವಿ ನಂಗಿಗಾರತಿ ಬೆಳಗಿ ನುಡಿಸಿದರು. ಆರತಿ ಬೆಳಗಿದರು. ನಾರದ ಮಹರ್ಷಿಗಳೇ, ಕೃಷ್ಣ, ತಪ್ಪು ಕೇಳಬೇಕಾದವರು ನೀವಲ್ಲ ಸ್ವಾಮಿ. ನಿಮ್ಮನ್ನು ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ನೆನೆಸಿಕೊಂಡವ ನಾನು, ನಿಮ್ಮ ಮನಸ್ಸಿನಲ್ಲಿ ಮಿಂಚಂತೆ ಮೂಡಿ ಬಂದವನು ನಾನು. ನನ್ನ ಇಂಗಿತವನ್ನು ಅರಿತು ಇಳಿದು ಬಂದವರು ನೀವು. ಈ ಎಲ್ಲ ಕಾರ್ಯವನ್ನು ನನ್ನ ಇಂಗಿತದಂತೆ ನಡೆಸಿಕೊಟ್ಟಿರಿ. ಒಂದಷ್ಟು ಹೊತ್ತು ನಿಮ್ಮ ತಂಬೂರಿಯನ್ನು ಹಿಡಿದುಕೊಂಡು ನಿಮ್ಮೊಟ್ಟಿಗೆ ತಿರುಗುವ ಸೌಭಾಗ್ಯ ನನಗೂ ಬಂತು ಅಂತ ನಾನು ತಿಳ್ಕೊಳ್ತೇನೆ. ಹಾಗಾಗಿ ನನ್ನ ಕಾರ್ಯ ಸಾಧನೆ ಏನಾಗಬೇಕಿತ್ತೋ ಅದನ್ನು ನೀವು ಮಾಡಿದಿರಿ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ನಾನು ಉಪಕಾರ ಸ್ಮರಿಸಿಕೊಳ್ತಾ ಇದ್ದೇನೆ. ಶ್ರೀರಂಗನ ತುಲಾಭಾರ ಯಾವ ರೀತಿಯದ್ದು ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟವರು ನೀವು. ಶ್ರೀರಂಗ ಎಷ್ಟು ಭಾರ ಇದ್ದಾನೆ, ಹೇಗೆ ಭಾರ ಆಗುತ್ತಾನೆ, ತಮ್ಮನ್ನು ಮನಸ್ಸಿನಲ್ಲಿಯೇ ಹಳೆಯ ಹೊರಟವರಿಗೆ ಅವ ಭಾರವಾಗಿ ಕಾಣುತ್ತಾನೆ ಎನ್ನುವುದನ್ನು ತಾತ್ಪರ್ಯ ಮುಖೇನವಾಗಿ ಸತ್ಯಭಾಮೆಗೆ ತಿಳಿಸಿಕೊಟ್ಟು ಅವಳಿಗೂ ತಪ್ಪಿನ ಅರಿವಾಗಿ ಇದೆ. ನಾನು ನನ್ನದು, ನನ್ನಲ್ಲಿ ಎಲ್ಲವೂ ಇದೆ ಎನ್ನುವಂತಹ ಅವಳ ಅಹಂಕಾರದ ಮದಭಾವ ಇಳಿದು ಹೋಗಿ ತಪ್ಪಿನ ಅರಿವಾಗಿ ನನ್ನೊಡನೆಯೂ ನನ್ನ
ರುಕ್ಮಿಣಿಯೊಡನೆಯೂ ತಪ್ಪು ಕೇಳಿದ್ದಾಳೆ. ರುಕ್ಮಿಣಿಯಾದರೂ ಲೋಕಕ್ಕೆ ಶ್ರೀರಂಗನೆನ್ನುವವನು ಭಕ್ತಿಯ ಭಾವಕ್ಕೆ ಒಲಿದು ಬರುವವ ಯಾವತ್ತೂ ಸಾಕ್ಷಾತ್ಕಾರನಾಗುವವ ಎನ್ನುವುದನ್ನು ಒಂದು ಶ್ರೀದಳ ತುಳಸಿಯ ಮೂಲಕ ತೋರಿಸಿಕೊಟ್ಟಿದ್ದಾಳೆ. ಹಾಗಾಗಿ ರಂಗನನ್ನು ನಾವು ತೂಗುತ್ತೇವೆ, ಅಳೆಯುತ್ತೇವೆ ಎನ್ನುವುದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಭೂಭಾರ ಹರಣಕ್ಕಾಗಿಯೇ ಬಂದ ರಂಗ ಯಾರ ಭಾರಕ್ಕೂ ಯಾರಿಗೂ ನಿಲುಕುವುದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಆಗ ಆ ಸಮುದ್ರವೆನ್ನುವುದು ಬಹಳ ವಿಶಾಲವಾಗಿದೆ. ಕ್ಷೀರವಾರಿದಿಯಲ್ಲೇ ನಾವು ವಾಸಿಸುವವರು ಹಾಗಂತ ಹೇಳಿಕೊಂಡು ಆ ಕ್ಷೀರವಾರಿದಿ ಎಲ್ಲವೂ ನಮ್ಮದೇ ಅಂತ ಹೇಳಿಕೊಂಡರೆ ಅದು ಆಲೋಚನೆಗೆ ನಿಲುಕದ ವಿಷಯ. ನಮ್ಮ ಭೋಗಸೆಯಲ್ಲಿ ಎಷ್ಟು ಹಿಡಿಯುತ್ತದೆಯೋ ಅಷ್ಟು ಮಾತ್ರ ನಮ್ಮದು ಎನ್ನುವುದು ನಾವು ಸತ್ಯವಾಗಿ ತಿಳಿದುಕೊಂಡರೆ ನಮ್ಮ ಬದುಕು ಇಷ್ಟೇ ಎನ್ನುವುದನ್ನು ಅರ್ಥವಾಗುತ್ತದೆ. ಶರಣರಂಗಿತವನ್ನು ಮನದಲ್ಲಿ ತುಂಬಿಕೊಂಡು ಅವರನ್ನು ಪೊರೆಯುವವ ನಾನು ಎನ್ನುವುದನ್ನು ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಹಾಗೆಯೇ ಯಾರೆಲ್ಲರೂ ಮನಸ್ಸಿನಲ್ಲಿ ದುಷ್ಟ ಭಾವವನ್ನು ಇರಿಸಿಕೊಂಡು ದುಷ್ಟತನದಿಂದ ಮೆರೆಯಬಹುದು ಎನ್ನುವುದನ್ನು ಒಂದು ವೇಳೆ ತೋರಿಸಿಕೊಟ್ರೆ ಅವರ ದುಷ್ಟತನವೆನ್ನೆಲ್ಲವನ್ನು ಶ್ರೀಹರಿ ಯಾವುದೇ ರೂಪದಲ್ಲಾದರೂ ಅಡಗಿಸುತ್ತಾನೆ ಎನ್ನುವುದನ್ನು ತೋರಿಸಿಕೊಟ್ಟವನಿದ್ದೇನೆ. ನಿಮ್ಮ ಮೂಲಕ ಈ ಒಂದು ಕಥೆಯಿಂದ ಇನ್ನಾದ್ರೂ ಪ್ರಪಂಚ ತಿಳಿಬೇಕು ಏನು, ಯಾರ ಸಂಸಾರವೇ ಆಗ್ಲಿ, ಸಂಸಾರದಲ್ಲಿ ಇರಬೇಕಾದದ್ದು ಗಂಡ ಹೆಂಡತಿಯರಲ್ಲಿ ಹೊಂದಾಣಿಕೆ ಮಾತ್ರ. ಆ ಹೊಂದಾಣಿಕೆಯಿಂದ ಇಲ್ಲದೇ ಇದ್ರೆ ಒಂದು ಚಕ್ರದ ಹಾಗೆ ಸಂಸಾರ ಎನ್ನುವಂತ ಅದು ಸರಿ ಇಲ್ಲ ಅಂತ ಆದ್ರೆ ಎರಡೂ ಸರಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಇನ್ನಾದ್ರೂ ತಿಳಿದುಕೊಳ್ಬೇಕು, ಸಂಸಾರದಲ್ಲಿ ಹೊಂದಾಣಿಕೆಯನ್ನು ಮಾಡಿ ಸಂಸಾರದ ಸೂತ್ರವನ್ನು ಬೆಸೆಯುತ್ತಾ ಪ್ರಪಂಚಕ್ಕೆ ಆದರ್ಶ ದಂಪತಿಗಳಾಗಿ ಬಾಳಬೇಕು ನಾವು ಎನ್ನುವಂತ ಒಂದು ಉದಾತ್ತವಾದಂತಹ ಗುಣ ಗಂಡ ಹೆಂಡತಿಯರಲ್ಲಿ ಇರಬೇಕು. ಹೆಂಡತಿಯಾದವಳು ತಾನು ಗಂಡನಿಗಿಂತ ಮಿಗಿಲು ಎನ್ನುವುದನ್ನು ಭಾವಿಸಿಕೊಂಡರೆ ಗಂಡನಿಗೂ ಕಷ್ಟವಾಗುತ್ತದೆ ಎನ್ನುವುದು ಈ ಪ್ರಸಂಗ ತೋರಿಸಿ ಸಮಸ್ಯೆ ಇರುವುದು ಅದೇ. ನನ್ನ ತಂದೆಯರಲ್ಲಿ ಅಷ್ಟು ದೊಡ್ಡ ಆಸ್ತಿ ಉಂಟು, ಸಂಪತ್ತು ಉಂಟು, ಅದು ಉಂಟು, ಇದು ಉಂಟು ಅಂತ, ನಿನ್ನಲ್ಲಿ ಎಂತದ್ದು ಉಂಟು ಅಂತಲೇ ಕೇಳುದು. ಗಂಡನಿಗಿಂತ ತಾನು ಕನಿಷ್ಠ ಅಂದ್ರೆ ಇಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಯಾರು ಅಲ್ಲ. ಆದ್ರೆ ಸಮಾನವಾದಂತಹ ಭಾವದಿಂದ ಯಾರು ನಡೆಯುತ್ತಾರೋ ಅವರಿಗೆ ಅವರು ಪ್ರಪಂಚದಲ್ಲಿ ಆದರ್ಶವಾದಂತಹ ದಂಪತಿಗಳು. ಸರಿಸಮವಾದ ಭಾವದಿಂದ ಗಂಡ ಹೆಂಡತಿಯರು ಸಾಗಿದರೆ ಪ್ರಪಂಚ ಸರಿಯಾಗಿ ಇನ್ನಾದ್ರೂ ಸರಿ ಇಲ್ಲದೆ ಇದ್ದದ್ದ ಸಂಸಾರ ಈ ಪ್ರಕಾರದಿಂದಲಾದ್ರೂ ಸರಿಯಾಗಲಿ. ಹಾಗಾಗಿ ರುಕ್ಮಿಣಿಯ ಭಕ್ತಿಯ ಭಾವ ಶ್ರೀರಂಗ ತುಲಾಭಾರದ ಮೂಲಕವಾಗಿ ಎಲ್ಲರಿಗೂ ಮಂಗನವರುತ್ತಾರೆ.